ಏಸಿದ್ಯಾ? ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ವೀಕ್ಷಕರೇ, ಕಳೆದ 3 ವಾರಗಳಿಂದ ನಾವು ಈ ಸುದ್ದಿ ನ್ಯೂಸ್ ಸ್ಟುಡಿಯೋದಲ್ಲಿ ಈ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ವಿ, ಅದು ಕೂಡ ನೇರ ಪ್ರಸಾರದ ಮೂಲಕ. ಇದರ ಒಂದು ವಿಷಯ ಇಷ್ಟೇ, ನಾವು ಒಂದು ಸುದ್ದಿ ಬಿಡುಗಡೆ ಪತ್ರಿಕೆಗೆ ಬಂದಿರುವಂಥ ಪ್ರಸಕ್ತ ವಿದ್ಯಮಾನಗಳ ಕುರಿತು ವಿಶ್ಲೇಷಣೆ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದು. ಪ್ರತಿ ಶುಕ್ರವಾರ 4 ಗಂಟೆಗೆ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಮೂಲಕ ನಿಮ್ಮ ಮೊಬೈಲ್ ಮೂಲಕ ಇದು ನೀವು ನೇರವಾಗಿ ನೋಡ್ಬೋದು. ಜೊತೆಗೆ ನಮ್ಮ ಈ ಸುದ್ದಿ ಬಿಡುಗಡೆ ಪತ್ರಿಕೆ ಕಳೆದ 39 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಗ್ರಾಮೀಣ ಪತ್ರಿಕೆಯಾಗಿ ನಂಬರ್ 1 ಪತ್ರಿಕೆಯಾಗಿ ಪ್ರತಿ ಮನೆ ಕೂಡ ಹೋಗ್ತಾ ಇದೆ. ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಸುಳ್ಯ, ಪುತ್ತೂರು ಈ ಕಡೆ ಕೂಡ ಹಾಗೇನೆ ಈ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆ ಬಹಳ ಎಲ್ಲರೂ ಕೂಡ ಅಚ್ಚುಮೆಚ್ಚಿನ ಜನಮನ ಗೆದ್ದಿರುವಂಥ ಪತ್ರಿಕೆಯಾಗಿ ಎಲ್ಲರೂ ಕೂಡ ಬಹಳ ಫೇವ್ರೆಟ್ ಪತ್ರಿಕೆ ಅಂತ ಹೇಳ್ಬೋದು. ಜೊತೆಗೆ ಕೇವಲ ಪತ್ರಿಕೆ ಮಾತ್ರ ಅಲ್ಲ, ಡಿಜಿಟಲ್ ಯುಗದಲ್ಲೂ ಕೂಡ ಇದ್ದೀವಿ ನಾವೀಗ. ಹಾಗಾಗಿ ನಮ್ಮ ಸುದ್ದಿ ಯೂಟ್ಯೂಬ್ ಚಾನಲ್ ಕೂಡ ಹಾಗೇನೆ ಕಳೆದ 4 ವರ್ಷಗಳಿಂದ ಇದೀಗ 5ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನಂಬರ್ 1 ಚಾನೆಲ್ ಆಗಿ ನಾವು ಇಡೀ ಬೆಳ್ತಂಗಡಿಯ ಮೂಲೆ ಕೂಡ ನಾವು ಹೋಗಿ ವರದಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ಇವತ್ತು ನಾವು ಇವತ್ತಿನ ಮತ್ತೆ ಶುಕ್ರವಾರ ಈ ಸುದ್ದಿಯ ಸುತ್ತ ವಾರಕ್ಕೊಂದು ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ಇದಕ್ಕೆ ವಿಶೇಷವಾಗಿ ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಸಂಪಾದಕ ಆಗಿರುವಂತಹ ಸಂತೋಷ್ ಶಾಂತಿನಗರ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ಫಸ್ಟ್ ನಮ್ಮ ಮೊದಲ ವಿಷಯ ಅಂತ ಹೇಳಿದ್ರೆ ಆನೆ. ನಿನ್ನೆಯಷ್ಟೇ ಈ ಕೊಕ್ಕಡ ಸೌತಡ್ಕ ಗ್ರಾಮದಲ್ಲಿ ಈ ಒಂದು ಆನೆ ದಾಳಿ ಆಗಿತ್ತು. ಈ ಆನೆ ದಾಳಿಗೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ. ಈ ವಿಷಯ ತುಂಬ ಚರ್ಚೆಗೆ ಮತ್ತೆ ತುಂಬ ಆತಂಕ ಕೂಡ ಈಡು ಮಾಡಿರುವಂಥದ್ದು. ಈ ಆನೆ ದಾಳಿ ಅನ್ನೋದು ಇದು ಫಸ್ಟ್ ಟೈಮ್ ಅಲ್ಲ, ಕಳೆದ ಕೆಲವಾರು ವರ್ಷಗಳಿಂದ ಈ ಆನೆ ದಾಳಿ ಎಲ್ಲ ಕಡೆ ಆಗ್ತದೆ. ಮುಖ್ಯವಾಗಿ ಅರಣ್ಯ ಪ್ರದೇಶ, ಅದು ಬೆಳಲ್ವಾಗಿರ್ಬೋದು, ಧರ್ಮಸ್ಥಳ, ಕೊಕ್ಕಡ, ಆಮೇಲೆ ಚಾರ್ಮಾಡಿ ಈ ಕಡೆ ಹೆಚ್ಚಾಗಿ ಈ ಆನೆ ದಾಳಿ ಕಂಡು ಬರ್ತಾ ಇದೆ. ಇನ್ನು ಮುಖ್ಯವಾಗಿ ನಿನ್ನೆ ಆಗಿರುವಂತಹ ಈ ಘಟನೆ ನಿಜ ಕೂಡ ಎಲ್ಲರೂ ಕೂಡ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಇದು ಆಗ ಸಂತೋಷ್ ಅವರು ಹೇಳ್ತಿರೋ ಹಾಗೆ ಇದು ಕೇವಲ ಒಂದೇ ಫಸ್ಟ್ ಘಟನೆ ಅಲ್ಲ, ಇದು ಈ ಹಿಂದೆ ಒಂದು ಸಾವಾಗಿತ್ತು. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಹೇಳ್ಬೋದು. ಹೌದು, ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇದು 2ನೇ ಘಟನೆ. ಕಾಡಾನೆ ದಾಳಿಗೆ ಮನುಷ್ಯರು ಜೀವ ತೆತ್ತಿರುವಂಥದ್ದು. ಈಗ ನಿನ್ನೆ ನಡೆದಿರುವಂಥದ್ದು ಕೊಕ್ಕಡ ಗ್ರಾಮದ ಸೌತಡ್ಕ ಸಮೀಪ ಗುಂಡಿ ಅಂತ ಹೇಳುವಲ್ಲಿ ಕಾಡಾನೆ ದಾಳಿ ಮಾಡಿದೆ. ಅಲ್ಲಿ ಒಬ್ಬರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳುವವರು ನಿಧನರಾಗಿದ್ದಾರೆ. ಇದು ಈಗ ಜನರಿಗೆ ಭಾರಿ ಆತಂಕ ಸೃಷ್ಟಿಸುವಂಥ ಘಟನೆ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಪ್ರದೇಶ, ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶ, ಈ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ಮಾಡುವುದು, ಕೃಷಿ ಹಾನಿ ಮಾಡುವುದು, ಪ್ರಾಣಕ್ಕೆ ಅಪಾಯ ತರುವಂಥ ಸನ್ನಿವೇಶ ಸೃಷ್ಟಿ ಮಾಡುವಂಥದ್ದು ಪದೇ ನಡೀತಾ ಇದೆ. ಇದರ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿರುವ ಸನ್ನಿವೇಶದಲ್ಲಿ ನಿನ್ನೆ ಈ ಘಟನೆ ಸೌತಡ್ಕದಲ್ಲಿ ನಡೆದಿದೆ. ಇದಕ್ಕೆ ಮೊದಲು 2010 ನವೆಂಬರ್ 8ನೇ ತಾರೀಕಿಗೆ ಚಾರ್ಮಾಡಿಯಲ್ಲಿ ಒಂದು ಕಾಡಾನೆ ದಾಳಿ ಮಾಡಿತ್ತು. ಚಾರ್ಮಾಡಿ ಗ್ರಾಮದ ಹೊಸಮಠದಲ್ಲಿ ಶಿವಪ್ಪ ಮೂಲ್ಯ ಅಂತ ಹೇಳುವವರು ಆನೆ ದಾಳಿಗೆ ಜೀವವನ್ನು ಕಳ್ಕೊಂಡಿದ್ರು. ಆ ಘಟನೆ ಅಷ್ಟು ಸುಮಾರು 15 ವರ್ಷದ ನಂತರ ಈಗ ಮತ್ತೊಂದು ಪ್ರಾಣ ಬಲಿಯಾಗಿದೆ. ಇದರ ಮಧ್ಯೆ ಬಹಳಷ್ಟು ತೊಂದರೆಗಳಾಗಿದೆ. ಕಾಡಾನೆಗಳ ದಾಳಿಯಾಗಿದೆ, ಕೃಷಿ ನಾಶ ಆಗಿದೆ, ಮನೆ ಅಂಗಳಕ್ಕೆ ಕಾಡಾನೆಗಳು ಬರ್ತಾ ಇದೆ, ಕಾಡಾನೆ ಹಿಂಡುಗಳಿದೆ, ವಾಹನ ಸವಾರರಿಗೆ ಅಪಾಯ ತರ್ತಾ ಇದೆ. ಚಾರ್ಮಾಡಿ ಘಾಟಿ ಪ್ರದೇಶದಲ್ಲಿ ವಾಹನ ಸವಾರರು ಹೋಗುವಾಗ ಆನೆ ಅಡ್ಡ ಬರ್ತಾ ಇದೆ. ನಮ್ಮ ಕೊಕ್ಕಡ, ಶಿಶಿಲ ಈ ಭಾಗದಲ್ಲಿ ಕೂಡ ಕಾಡಾನೆ ಬಹಳಷ್ಟು ತೊಂದರೆ ಮಾಡಿದೆ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಕಾಡಾನೆಯನ್ನು ಯಾವ ರೀತಿ ತಡೆ ಹಿಡಿಬಹುದು ಅಂತ ಹೇಳೋ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಅದಕ್ಕೆ ಏನು ಸೋಲಾರ್ ಬೇಲಿ ಅಳವಡಿಸುವಂಥದ್ದು ಅಥವಾ ಗುಂಡಿ ಮಾಡುವಂಥದ್ದು ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಇಲಾಖೆಯವರು ಯಾವ ರೀತಿ ಸ್ಪಂದಿಸಬೇಕು ಆ ರೀತಿಯ ಸ್ಪಂದನೆ ಸಿಗದೆ ಕಾರಣ ಈಗ ಮತ್ತೊಂದು ಬಲಿಯಾಗಿದೆ. ಜನಸಾಮಾನ್ಯರೆಲ್ಲರೂ ಕೇಳ್ತಾ ಇದ್ದಾರೆ, ಈಗ ನೀವು ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕಿದ್ರೆ ಏನಾದರೂ ಪ್ರಾಣಾಪಾಯ ಆಗಲೇಬೇಕಾ, ಜೀವ ಹೋದರೆ ಮಾತ್ರ ನೀವು ಸ್ಪಂದಿಸುವುದಾ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್. ಇನ್ನು ನಾವು ಇದರ ಬಗ್ಗೆ ರಿಪೋರ್ಟಿಂಗ್ ಹೋದಾಗ ಕೂಡ ಅಲ್ಲಿ ಕೂಡ ಗ್ರಾಮಸ್ಥರು ಹೇಳುವಂಥದ್ದು, ನಮಗೆ ತಕ್ಷಣ ಬಂದು ಒಂದು ಚಿಕ್ಕದಾಗಿ ಒಂದು ಬಾಂಬ್ ಥರ ಕೊಡ್ತಾರೆ, ಅದರಲ್ಲಿ ಆನೆ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಅಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಯಾವ ಥರ ಕಾರ್ಯಾಚರಣೆ ಇತ್ತು ಎಲ್ಲ ಕೂಡ ಇಲ್ಲಿ ದೃಶ್ಯಗಳ ಬಗ್ಗೆ ನೋಡ್ತಾ ಇದ್ದೀವಿ ನೀವು. ಇನ್ನು ನಿನ್ನೆ ಸಾವನ್ನಪ್ಪಿರುವಂತಹ ಬಾಲಕೃಷ್ಣ ಶೆಟ್ಟಿ ಅವರ ಪತ್ನಿ ಕೂಡ ಈಗ ಮಾತಾಡ್ತಾರೆ, ಅದನ್ನು ನಮ್ಮ ಕೇಳ್ಕೊಂಡು ಬರೋಣ. ಎಂಕ್ ಯಾನ್ ಬೇಲೆ ಪಿದಾರ್ದು ಪೋಪ್ನಲ್ ಮೀದು ಕುಲೊಂದು ಮೊಬೈಲ್ ತೊಂತಾರೆ ಬೇಲೆಗೆ ಬಿದ್ದಾರ್ದು ಹೋಗ್ತಾರ ಇನ್ನೊಂದು ಹಿಂಗೆ ಕೊತ್ತುಜಿ ಬೇಲೆ ಬಿದ್ದಾರ್ದು ಪಂತೆರಾರೇನಡ ಬೊಲ್ಪು ಯಾನ್ ಚಾಪಲ್ ಬೇಲೆ ಪೋಪೆ ಮಾಡೋದೇನು ಗೊತ್ತಿಜ್ಜಿ ಎಂಕ್ ಬೊಕ್ಕ ದಾನೆ ಅನ್ನೋದು ಒಂದು ಏತು ಪೊರ್ತುಗ ಆತನೊಂದು ಎಂಕ್ಲ ಗೊತ್ತುಜ್ಜಿ ಎಂಕ್ ಪದರಾಡ್ಗಾರ್ಗು ನಸ್ಗ ಅವ್ಳು ಛತ್ರೊಡಿ ಅಂತ ಕ್ಲೀನ್ ಮಲ್ತೊಂದಿತ್ತೆ ಆತನಗ ಅಲ್ಪ ಪಂಡೇರು ಈರೋರ ಇಲ್ಲಡೆ ಪೋಡ್ಗೆ ಅಂದು ತಾತೊಂದು ಮಾಡಿದ್ಜಿ ಎಂಕ್ ಇಲ್ಲಡೆ ಬತ್ತದು ಕಂಡಿದ ಅಲ್ಪ ಒಂದು ಮೊಬೈಲ್ ಫೋನ್ ಮಲ್ತೆ ಫೋನ್ ದೆಪ್ಪರ ದುಃಖಂದು ಇಜ್ಜಿ ಬೊಕ್ಕ ಮಗಳು ವಾರಿಯ ಬುರಿಯಾರ್ನ ಪಂಡೆ ಆತೆ ಗೊತ್ತು ಹೆಂಗೆ ಬೇತೆ ಇಸ ಗೊತ್ತು ಜನ ರಾಹುಲ ಹನ್ನೆಂಡು ಮೂಲ ಹನ್ನೊಂದು ಪಂಡೋದಿತ್ತೇರು
అంటే ఇంచిన పరిస్థితి బాగుంది నిజాలు అది ಬೇಲೆ ಓಡೋದು ಪಣ್ಣೊಂದಿತ್ತೇರು ಬೊಲ್ಪುಲಾಗದು ಹೆಂಗೆ ಯಾನ್ ಬೇಲೆ ಬಿದ್ದಾರ್ದು ಪೋಪ್ನಲ್ ಮೀದು ಕುಲೊಂದು ಮೊಬೈಲ್ ಹೊತ್ತೊಂತೇರು ಬೇಲೆಗೆ ಬಿದ್ದಾರ್ದು పోతారా ಇನ್ನೊಂದು ಹಿಂಗೆ ಕೊತ್ತುಜಿ ಬೇಲೆ ಬಿದ್ದಾರ್ದು ಪಂತೆರಾರೇನಡ ಬೊಲ್ಪು ಯಾನ್ ಚಾಪಲ್ ಬೇಲೆ ಪೋಪೆ ಮಾಡೋದೇನು ಗೊತ್ತಿಜ್ಜಿ ಹೆಂಗೆ ಬಕ್ಕದಾನೆ ಅನ್ನೋದು ಒಂದು ಏತು ಪೊರ್ತುಗ ಆತನೊಂದು ಹೆಂಕ್ಲ ಗೊತ್ತುಜ್ಜಿ ಹೆಂಗೆ ಪದರಾಡ್ಗಾರ್ಗು ನಸ್ಗ ಛತ್ರೊಡಿ ಅನ್ ಕ್ಲೀನ್ ಮಲ್ತೊಂದಿತ್ತೆ ಆತನಗ ಅಲ್ಪ ಪಂಡೇರು ಈರೋರ ಇಲ್ಲಡೆ ಪೋಡ್ಗೆ ಅಂದು ತಾತಂದು ಮಾಡಿದ್ವಿ ಹೆಂಗೆ ಇಲ್ಲಡೆ ಬರ್ತದೆ ಕಂಡಿದ ಅಲ್ಪ ಒಂದು ಮೊಬೈಲ್ ಫೋನ್ ಮಾಡ್ತೆ ಫೋನ್ ದೆಪ್ಪರ ದುಃಖಂದು ಇಜ್ಜಿ ಬೊಕ್ಕ ಮಗಳು ಅಡಿಯ ಬುರಿ ನಾ ಪಂಡೆ ಆತೆ ಗೊತ್ತು ಹೆಂಗೆ ಬೇತೈಸ ಗೊತ್ತು ಜನ ರಾಹುಲ 12 ಮೂಲ 12 ಪಂಡೋದಿತ್ತೇರು ಅಂದ್ರೆ ಇಂಚಿನ ಪರಿಸ್ಥಿತಿ ಬರುದು ನಿಜ ಎಸ್ಒಪಿ ಪ್ರಕಾರ ಟೆಕ್ನಿಕಲ್ ಗೈಡೆನ್ಸ್ ಪ್ರಕಾರ ನಾಳೆ ಇದೇ ಘಟನೆ ಮೇಡಮ್ ನಾನು ಹೇಳ್ತೇನೆ ಹೇಗೆ ಅಂದ್ರೆ ನೀವು ಇದು ಈ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಅಂದ್ರೆ ನಾವು ಎಷ್ಟು ಬಾರಿ ದೂರು ಕೊಟ್ಟರು ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಈ ತರ ಬಲಿಯಾಗೋಗಿ ಕಾಯ್ತಾ ಇದ್ದಾರೆ ಅಂತ ಎಲ್ಲ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಶ್ಯವಳಿ ನೋಡ್ತಾ ಇರ್ಬೋದು ನೀವು. ನಾಳೆದು ಸಮಸ್ಯೆ ಮತ್ತೆ ಇದೆ, ಯಾಕೆಂದ್ರೆ ಆನೆ ಬಂದ ನಂತರ ನಿಮಗೆ ವಿಚಾರ ತಿಳಿಯೋದು. ನೀವು ಮತ್ತೆ ಬರ್ಬೇಕಾದ್ರೆ ಮತ್ತೆ 3 ಗಂಟೆ ಆಗುತ್ತೆ, ಮತ್ತೆ ಸಂಜೆ ಆಗುತ್ತೆ. ನಮಗೆ 24 ಗಂಟೆನೇ ಇರೋದು. ಅಲ್ಲ ಇವಾಗ ನಾವು ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಇಲ್ಲೇ ಇದೀವಿ. ಹೌದು ಸರ್, ಇಂಚು ಮಾನಿಟರ್ ಆಗ್ತದೆ. ಯಾವ ಕಡೆ ತಿರುಗ್ತದೆ, ಯಾವ ಕಡೆ ತಿರುಗ್ತದೆ, ಕುತ್ಕೋತದೆ, ನಿಂತ್ಕೋತದೆ, ನಿದ್ದೆ ಎಲ್ಲದೂ ಮಾನಿಟರ್ ಆಗ್ತದೆ. ಮಾನಿಟರ್ ಆಗ್ತಾ ಉಂಟು. ಬಟ್ ಏನು ಗೊತ್ತುಂಟ, ಇದು ಗಿಡ ಮರಗೆಲ್ಲ ಸಿಕ್ಕಿದ್ರೆ ಅದು ಬ್ಲಾಕ್ ಆಗ್ತದೆ. ಅಲ್ಲ 5 ನಿಮಿಷ ಮತ್ತೆ ಸಿಗ್ತದೆ. ಸಡನ್ ಬಂದ್ರೆ ಒಳಗಡೆ ಈಗ 8 ವರ್ಷದವನು ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರು. ಹೌದು 21 ವರ್ಷ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರು. ಯಾರು ಹೆಂಗೆ ಏನು ಯಾರು ಮನುಷ್ಯರು ಯಾರು ಪರ್ಮನೆಂಟ್ ಇಲ್ಲ, ಯಾರು ಪರ್ಮನೆಂಟ್ ಇಲ್ಲ. ನಾವೇಳಕ್ಕೆ ಇಷ್ಟಪಡೋದು ಆಪರೇಷನ್ ನಡೀತಾ ಇದೆ. ಜಾಗ ಎಲ್ಲಿದೆ ಅಲ್ಲೆಲ್ಲ ಸಿಬ್ಬಂದಿ ನಿಯೋಜಿಸಿದೀವಿ. ಆ ಕಡೆಯಿಂದ ಆ ಕಡೆ ಪ್ರೈವೇಟ್ ನಮ್ಮ ಇಷ್ಟು ವರ್ಷದಿಂದ ನೀವು ಅಬ್ಸರ್ವೇಷನ್ ಮಾಡಿದ್ರಿ ಅಂದ್ರೆ ನಮ್ಗೆ ಮಾಹಿತಿಗಾಗಿ. ಈಗ ಒಂದು 5-6 ವರ್ಷದಿಂದ ಅಲ್ಲಿ ಬರ್ತಾ ಉಂಟು. ಒಂದು ದಿನ ಒಂದು ಗ್ರಾಮದಲ್ಲಿ ಇದ್ರೆ ಇನ್ನೊಂದು ದಿನ ಇನ್ನೊಂದು ಗ್ರಾಮ. ಅವೇ ಆನೆಗಳು ಮತ್ತೆ ಬರ್ತೇವ ಇವೆಯಾ? ಅಲ್ಲ, ಆ ಆನೆಗಳು ಮೂವ್ ಆಗಿ ಮತ್ತೆ ಬೇರೆ ಆನೆಗಳು ಬರ್ತೇವೆ. ಅದು ಹೇಳಲಿಕ್ಕಾಗಲ್ಲ. ಅಲ್ಲ, ಆ ಬಗ್ಗೆ ನಿಮ್ಮಲ್ಲಿ ಹೇಳಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಒಂದು ಹುಲಿ ಅದ್ರ ಮೈ ಮೇಲೆ ಪಟ್ಟೆ ಮೇಲ್ಗಡೆ ಇದೇ ಹುಲಿ ಅಂತ ಹೇಳ್ಬೋದು. ಅಂದ್ರೆ ಆನೆಗಳಲ್ಲಿ ಸಿಗ್ತೇವಲ್ಲ ಆ ಥರ ಸೈಂಟಿಫಿಕ್ ರೀಸನ್ಸ್ ಎಲ್ಲ ಹಾಗಾಗಿ ಇದೇ ಬಂದಿದೆ ಬೇರೆ ಬಂದಿದೆ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲ, ಇದೇ ಆನೆ ಕೆಲವೊಂದು 10-20 ದಿನದಿಂದ ಈ ಕಡೆ ನಿದ್ದೇವಲ್ಲ. ಇರ್ಬೋದು, ಅದೇ ಆನೆ ಇರ್ಬೋದು, ಬೇರೆ ಆನೆ ಇರ್ಬೋದು. ಅದೇ ಆನೆ ಅಂತ ಹೇಳಲಿಕ್ಕಾಗಲ್ಲ, ಆಧಾರ ಇರೋಲ್ಲ ನಮ್ಮ ಹತ್ರ. ಈಗ ನಮ್ಮಲ್ಲಿ ತಂಬು ಇದೆ, ಅರಟಿನ ಇದೆ, ತಿಂತವ್ರು ಬೇರೆ ಬೇರೆ ಅಂತ ಹೇಳ್ಬೋದು. ನಾನು ಮಾಹಿತಿಗೆ ಕೇಳಿದ್ದು ಇದೆ ಅಂತ ಹೇಳಲಿಕ್ಕಾಗಲ್ಲ, ಬೇರೆ ಇರ್ಬೋದು, ಅದೇ ಇರ್ಬೋದು. ಸಾರ್ವಜನಿಕರು ರಸ್ತೆಗಳಲ್ಲಿ ಓಡಾಡದೆ ದಯವಿಟ್ಟು ಸದ್ಯ ಸ್ಥಳದಿಂದ ನಿರ್ಗಮಿಸಬೇಕಾಗಿ ಇಲಾಖೆ ವತಿಯಿಂದ ವಿನಂತಿಸಿಕೊಳ್ತಿದ್ದೇವೆ. ದಯವಿಟ್ಟು ಕಾರ್ಯಾಚರಣೆಗೆ ಸಹಕರಿಸಿ ಈ ಕಾರ್ಯಾಚರಣೆ ಯಶಸ್ವಿಯಾಗಲು ಪಾಲ್ಗೊಳ್ಳಿ ಎಂದು ಕೇಳ್ಕೊತಿದ್ದೇವೆ. ದಯವಿಟ್ಟು ಇಲ್ಲಿಂದ ನಿರ್ಗಮಿಸಬೇಕು. ಸಾರ್ವಜನಿಕರೇ, ಸಿಬ್ಬಂದಿಗಳು ಕೆಲಸ ಮಾಡಲು ಸಹಕರಿಸಬೇಕಾಗಿ ತಾವು ಕೇಳ್ಕೊತಿದ್ದೇವೆ. ಸಾರ್ವಜನಿಕರು ನಿರ್ಗಮಿಸಬೇಕು. ದೃಶ್ಯಾವಳಿಯಲ್ಲಿ ಒಂದು ಕಡೆ ಆ ಒಂದು ಬಾಲಕೃಷ್ಣ ಶೆಟ್ಟಿ ಅವರ ಪತ್ನಿಯವರ ನೋವಿನ ಸ್ಥಳೀಯರ ಆಕ್ರೋಶ. ಹೇಳೋದು ಇಷ್ಟೇನೆ, ನೀವು ಬರೋದು ಯಾವಾಗ, ಇಲ್ಲಿ ಏನಾದ್ರೂ ಒಂದು ಅವಘಡ ಆದಾಗ ಮಾತ್ರ ಬರ್ತೀರಿ, ಬಟ್ ನಮ್ಮ ಸಮಸ್ಯೆ ಯಾರಿಗೆ ಹೇಳೋದು? ಇಲ್ಲಿ ಒಂದು ಕೃಷಿನಾಶ ಆಗ್ತಾ ಇತ್ತು, ಆದ್ರೆ ಇದೀಗ ಒಬ್ಬರ ಬಲಿ ಕೂಡ ಆಗಿದೆ. ಹೀಗೆ ಆದ್ರೆ ಮುಂದೆ ಏನು ಗತಿ? ನೀವು ಕೊಡುವಂತಹ ಕಂದಕ್ಕಾಗಿರ್ಬೋದು ಯಾವುದು ಕೂಡ ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನಾದರೂ ಒಂದು ಬಲಿ ಆಗ್ತಾ ಇರಬೇಕಾ? ನಮ್ಮ ಗ್ರಾಮಸ್ಥರು ಈ ರೀತಿಯಾಗಿ ಏನೋ ಒಂದು ಹೋದ ಕೆಲಸಕ್ಕೆ ಹೋಗ್ತಾ ಇದ್ರು, ಅಂಥ ಸಂದರ್ಭದಲ್ಲಿ ಈ ಒಂದು ಬಲಿಯಾಗಿದೆ. ಈಗ ಅವರ ಪತ್ನಿಯವರು ನೋಡ್ತೀನಿ, ನೀವು ಕೇಳ್ತಾ ಇದ್ರಿ, ಅವ್ರಿಗೊಂದು 60ರಿಂದ 65 ಸುಮಾರು ವಯಸ್ಸಾಗಿರ್ಬೇಕು ಆ ಬಾಲಕೃಷ್ಣ ಶೆಟ್ಟಿ ಅವರಿಗೆ. ತುಂಬ ಹಿರಿಯರು ಕೂಡ ಹೌದು. ಅವರೊಬ್ಬ ಮಗ ಬ್ಯಾಂಗ್ಳೂರ್ ಕೂಡ ವರ್ಕ್ ಮಾಡ್ತಾ ಇದ್ರು. ಇದೀಗ ಆ ಪತ್ನಿಯ ಆಕ್ರಮಣ ಕೇಳೋಕ್ಕಾಗ್ತಾ ಇಲ್ಲ. ಜೊತೆಗೆ ಗ್ರಾಮಸ್ಥರು ಕೂಡ ಹಾಗೇನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆನೆ ದಾಳಿಗೆ ಒಂದು ಶಾಶ್ವತ ಪರಿಹಾರ ಬೇಕು. ಹೀಗೆ ಆದರೆ ಮತ್ತೊಂದು ಬಲಿಯಾಗುತ್ತೆ. ಅದು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಅಲ್ಲಿರುವಂತಹ ಗ್ರಾಮಸ್ಥರೇ ಅಲ್ಲಿ ಮೇಲೆ ಇರುವಂತಹ ಒಂದು ಟವರ್ ಅಲ್ಲಿ ಕುತ್ಕೊಂಡು ಈ ಒಂದು ದೃಶ್ಯಾವಳಿ ಸೆರೆ ಹಿಡಿದಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಸುದ್ದಿ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ಇದ್ದಾರೆ, ಅವ್ರ ಜೊತೆ ನಾವು ಕೇಳೋಣ.
ದಾಮೋದರ್ ಮತ್ತೆ ಸಂಪರ್ಕಕ್ಕೆ ಬರ್ತಾರೆ. ಈಗ RFO ಅರಣ್ಯಾಧಿಕಾರಿ ಇದ್ದಾರೆ ರಾಘವೇಂದ್ರ ಈಗ. ಪಟೇಲ್. ಓಕೆ, ಅವ್ರ ಹತ್ರ ಮಾತು. ಸರ್ ನಮಸ್ತೆ ಸರ್, ರಾಘವೇಂದ್ರ ಸರ್. ಹಲೋ ಹಲೋ ನಮಸ್ತೆ ಮೇಡಮ್. ಸರ್ ನಮಸ್ತೆ. ಇದು ಸುದ್ದಿ ನ್ಯೂಸ್ ನಿಂದ ನಾವು ಈಗ ನೇರ ಪ್ರಸಾರ ಮಾಡ್ತಾ ಇದೀವಿ. ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಆಗಿರುವಂತಹ ಆನೆ ದಾಳಿ ವಿಷಯ ಕೂಡ ಚರ್ಚೆ ಮಾಡ್ತಾ ಇದೀವಿ. ಮೇಡಮ್ ಈಗ ನಿನ್ನೆ ಒಂದು ಸಾವಾಯ್ತು, ಮೇಡಮ್ ನೆಕ್ಸ್ಟ್ ಏನೆಲ್ಲ ಆಯ್ತು ಸರ್, ಏನೆಲ್ಲ ಕಾರ್ಯಾಚರಣೆ ಆಯ್ತು, ಮುಂದೆ ಹೇಗೆ ಅಲ್ಲಿ ಅಂತ ಕ್ರಮ? ನೆನ್ನೆ ಫಸ್ಟ್ ಆಫ್ ಆಲ್ ನೆನ್ನೆ ಒಂದು ಆಗಿರೋ ದುರಂತ ಬಗ್ಗೆ ಇಲಾಖೆ ಸಂತಾಪ ವ್ಯಕ್ತಪಡಿಸ್ತಾ ಇದೆ. ಈ ತರದೊಂದು ದುರಂತ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಸೊ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಆದೇಶಗಳೇನಿದೆ ಅದರ ಪ್ರಕಾರವಾಗಿ ಸೂಕ್ತ ಪರಿಹಾರಗಳನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಲ್ರೆಡಿ ನಡೀತಾ ಇದೆ. ಓಕೆ. ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರ, ಮತ್ತೆ ಅವರ ಇಮಿಡಿಯೇಟ್ ಯಾರು ಡಿಪೆಂಡೆನ್ಸ್ ಇರ್ತಾರಲ್ಲ ಅವರಿಗೆ 5 ವರ್ಷಗಳ ಕಾಲ ಪ್ರತಿ ತಿಂಗಳಿಗೆ 4,00,000 ರೂಪಾಯಿ ಇಷ್ಟು ಪರಿಹಾರದನ್ನ ಪ್ರಥಮ ಆದ್ಯತೆಯಲ್ಲೇ ನಾವು ಮಾಡ್ಕೊಡ್ತಾ ಇದ್ದೀವಿ, ಓಕೆ. ಆದಷ್ಟು ಶೀಘ್ರವಾಗಿ. ಓಕೆ, ಇದು ಪರಿಹಾರ ಕೊಡೋದು ಓಕೆ. ಈಗ ಒಂದು ಬಲಿಯಾದಂತ ಪರಿಹಾರ ಕೊಡೋದು ಓಕೆ, ಒಂದು ಆ ಫ್ಯಾಮಿಲಿ ಕೂಡ ಅದು ಕಡುಬಡತನ ಫ್ಯಾಮಿಲಿ ಓಕೆ. ಆದ್ರೆ ಇದು ಶಾಶ್ವತ ಪರಿಹಾರ ಬೇಕಲ್ವಾ ಸರ್? ಅಂದ್ರೆ ಇದು ಈ ತರ ಅವರು ಆ ಒಂದು ಅರಣ್ಯ ಪ್ರದೇಶ, ಅದು ಕೇವಲ ಚಾರ್ಮಾಡಿ ಮಾತ್ರ, ಬೇರೆ ಬೇರೆ ಪ್ರದೇಶ ಕೊಕ್ಕಡ ಆಗಿರ್ಬೋದು, ಶಿಶಿಲ, ಈ ಕಡೆ ಎಲ್ಲ ಕೂಡ ಅರಣ್ಯ ದಾಳಿ ಆಗ್ತಾ ಇರುತ್ತೆ, ಕಾಡಾನೆ ದಾಳಿ ಆಗ್ತಾ ಇರುತ್ತೆ. ಸಾರಿ, ಇಂಥಕ್ಕೆ ಶಾಶ್ವತ ಪರಿಹಾರ ಏನು ಸರ್? ಖಂಡಿತ ಇದು ಉತ್ತಮವಾದ ಪ್ರಶ್ನೆ. ಇಲ್ಲಿ ನಮ್ಮ ವ್ಯವಸ್ಥೆ ಅಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಇರ್ತಕ್ಕಂಥದ್ದು ನಾವು ಇಲ್ಲಿ ಕಾಡು ಮತ್ತೆ ಸಾರ್ವಜನಿಕರು ಒಟ್ಟೊಟ್ಟಿಗೆ ಜೀವನ ಮಾಡ್ತಾ ಇದ್ದಾರೆ. ಒಟ್ಟೊಟ್ಟಿಗೆ ಜೀವನ ಮಾಡ್ತಾ ಇರೋದ್ರಿಂದ ಅದ್ರ ಜೊತೆ ಇವ್ರ ಜೊತೆ ಅವ್ರ ಜೊತೆ ಇದೊಂದು ಸಂಘರ್ಷ ನಿರಂತರ. ನಾವು ಆನೆಗೆ ಏನೇ ಅದನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ರು ಅದ್ರದ್ದೇ ಆಗಿರ್ತಕ್ಕಂಥ ಬುದ್ಧಿ ವ್ಯವಸ್ಥೆನಲ್ಲಿ ಅದನ್ನ ನಮ್ಮನ್ನ ಬೈಪಾಸ್ ಮಾಡ್ಕೊಂಡೇ ಬರ್ತಾ ಇದೆ. ಈಗ ಸಣ್ಣದಾಗಿ ಆನೆ ಕಂತ ಮಾಡಿದ್ರು, ಅದನ್ನ ದಾಟ್ಕೊಂಡ್ ಬರಕ್ಕೆ ಅದು ಬುದ್ಧಿವಂತಿಕೆ ಉಪಯೋಗಿಸ್ತು. ಸೋಲಾರ್ ಫೆನ್ಸಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಂದು ಜಾಗದಲ್ಲಿ ಅದನ್ನ ತಳ್ಳಿ ಅದ್ ಹೋಗೋದೇಗೆ ಅಂತ ಅದ್ ಕಲ್ತ್ಕೊತು. ಮತ್ತೆ ರೈಲ್ವೆ ಬ್ಯಾರಿಕೇಡ್ನ ಉಪಯೋಗಿಸಿ ಮಾಡಿದ್ರು. ಅದನ್ನ ದಾಟ್ಕೊಂಡು ಹೋಗೋದೇಗೆ ಅಂತ ಹೇಳಿ ಅದನ್ನ ಯೋಚನೆ ಮಾಡ್ಕೊಂಡು ಬಂದಿದೆ. ಪ್ರತಿಯೊಂದು ದಾರಿನಲ್ಲೂ ಪ್ರತಿಯೊಂದು ಈ ತರದೊಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಬಂದಾಗ ಅದನ್ನ ದಾಟ್ಕೊಂಡು ಹೋಗೋದು ಹೇಗೆ ಅಂತೇಳಿ ಆನೆ ಬುದ್ಧಿ ಉಪಯೋಗಿಸ್ಕೊಂಡೇ ಬರ್ತಾ ಇದೆ. ಹಾಗಾಗಿ ಆನೆ ಮತ್ತು ಮಾನವ ಸಂಘರ್ಷ ಇದೆಯಲ್ಲ ಅದು ನಿರಂತರ ಅಂತ. ಶಾಶ್ವತವಾಗಿ ಇವತ್ತೇ ಅದನ್ನ ಬಂದ್ ಮಾಡಿ ಬೀಗ ಹಾಕ್ಬಿಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕಷ್ಟದ ಪರಿಸ್ಥಿತಿ. ಅದಕ್ಕೆ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಎಲ್ಲೆಲ್ಲಿ ಸಮಸ್ಯೆಗಳಾಗ್ತದೆ ಅಲ್ಲಿ ಈ ತರದೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಸೋಲಾರ್ ಟೆಂಟಿಕಲ್ಸ್, ಹ್ಯಾಂಗಿಂಗ್ ಟೆಂಟಿಕಲ್ ಅನ್ನೋ ವ್ಯವಸ್ಥೆ ಇದೆ, ಸೋಲಾರ್ ಫೆನ್ಸಿಂಗ್ ವ್ಯವಸ್ಥೆ ಇದೆ, EPT ವ್ಯವಸ್ಥೆ ಇದೆ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದೆ ಇಲಾಖೆ. ಸರ್ಕಾರದ ಅನುದಾನದ ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದೆ. ಸೊ ಜೊತೆಗೆ ಇಲ್ಲಿ ಎಲಿಫೆಂಟ್ ಡ್ರೈವಿಂಗ್ ಟೀಮ್ ಅಂತ ಒಂದು ಸಪರೇಟ್ ಇಟ್ಕೊಂಡಿದೀವಿ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಒಂದು ಸಪರೇಟ್ ಆಗಿದೆ. ಹಾಸನ ಮಡಿಕೇರಿಯಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಇದೆ, ಸಪರೇಟ್ ಟೀಮ್ಗಳಿದ್ದಾವೆ. ಈ ತರ ಇನ್ಸಿಡೆಂಟ್ಗಳಾದಾಗ ಅದನ್ನ ಡ್ರೈವ್ ಮಾಡಿ ಅದನ್ನ ಕಾಡು ಒಳಗಡೆ ಹಡ್ತಕ್ಕಂತಹ ಒಂದು ಸ್ಪೆಷಲಿಸ್ಟ್ ಟೀಮ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ಇವತ್ತಿಂದ ಒಂದು ಸ್ಪೆಷಲಿಸ್ಟ್ ಟೀಮ್ನ ನಾವು ಕರ್ಸಿದೀವಿ. ದುಬಾರೆ ಟೀಮ್ ಇಂದ, ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇಂದ ಒಂದು ಸ್ಪೆಷಲಿಸ್ಟ್ ಟೀಮ್ನ ಕರ್ಸಿದೀವಿ. ಅವ್ರೇನಂದ್ರೆ ಟ್ರೈಬ್ಸ್ ಅವರಿಗೆ ಆನೆಗಳ ಜೊತೆ ಸಂಬಂಧ ತುಂಬಾ ನಿಖರವಾಗಿರುತ್ತೆ. ಆನೆಗಳು ವಾಸನೆಗಳ ಮೇಲೆ, ಅದರ ಓಡಾಟಗಳ ಮೇಲೆ, ಅದು ಎಲ್ಲಿದೆ, ಎಲ್ಲಿಗೆ ಮೂವ್ ಆಗ್ತಿದೆ ಅನ್ನೋ ಬಗ್ಗೆ ನಿಖರವಾದ ಮಾಹಿತಿನ ಅವ್ರು ಕಂಡುಹಿಡ್ಕೋತಾರೆ. ಸೊ ಅವ್ರನ್ನ ಕರೆಸ್ಕೊಂಡು ನಾವು ಇದನ್ನ ಡ್ರೈವ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡಿದೀವಿ. ಇವತ್ತಿಂದ ದೂರದ ಕಾಡಿಗೆ ನಾವು ತಳ್ತಕ್ಕಂಥ ವ್ಯವಸ್ಥೆ ಇವತ್ತಿಂದ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಅವ್ರ ನಮ್ಮ ಜೊತೆ ಇದ್ದಾರೆ. ನಿನ್ನೆ ಆ ಇನ್ಸಿಡೆಂಟ್ ಆದಾಗಲಿಂದ ಹಿಡಿದು ರಾತ್ರಿ ಬೆಳಗ್ಗೆ 2 ಗಂಟೆ 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಅದನ್ನ ಬೆನ್ನಟ್ಕೊಂಡು ಅದನ್ನ ಆ ಭಾಗದಿಂದ ದೂರ ತಳ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ. ಆ ಕಾರ್ಯ ಇವತ್ತಿಂದ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. 2-3 ದಿನಗಳ ಕಾಲ ಕಂಟಿನ್ಯೂ ಆಗಬಹುದು. ಇಲ್ಲಿ ನಾನು ಏನು ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತಮ್ಮ ಮೂಲಕ ಅರಣ್ಯ ಇಲಾಖೆ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ ಸಾರ್ವಜನಿಕರಿಗೋಸ್ಕರ. ಸಾರ್ವಜನಿಕರ ಆಸ್ತಿ ಪಾಸ್ತಿ ಪ್ರಾಣ ಪ್ರಾಣಿ ಇವೆಲ್ಲ ಸುರಕ್ಷಿತ ದೃಷ್ಟಿಯಿಂದ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ. ಇಲ್ಲಿ ಸಾರ್ವಜನಿಕರು ದಯವಿಟ್ಟು ಸಹಕಾರ ಕೊಡಬೇಕು, ಮೊದಲನೇದು. ಎರಡನೇದು, ಯಾರು ನೇರವಾಗಿ ಕಾರ್ಯಾಚರಣೆಯಲ್ಲಿ ಇಲಾಖೆ ಗಮನಕ್ಕೆ ಇಲ್ದೇನೆ ಭಾಗವಹಿಸಬಾರ್ದು. ಏನೇ ಮಾಹಿತಿ ಇದ್ರೂ ನೇರವಾಗಿ ಅರಣ್ಯ ಇಲಾಖೆಯವರಿಗೆ ಕೊಡ್ಬೇಕು. ಆ ಮೂಲಕ ಸಹಕಾರ ಕೊಡಿ ಅಂತ ನಿಮ್ಮ ಮೂಲಕ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಒಂದು ಎಲಿಫೆಂಟ್ ಆಪರೇಷನ್ ಒಂದು ಕಷ್ಟದ ಕೆಲಸ. ಆ ಕೆಲಸನ ನಾವು ಅರಣ್ಯ ಇಲಾಖೆ ಜವಾಬ್ದಾರಿಯಿಂದ ಮುತುವರ್ಜಿಯಿಂದ ವಹಿಸ್ತಾ ಇದೆ. ಅದಕ್ಕೆ ಸಾರ್ವಜನಿಕರೆಲ್ಲರೂ ಸಹಕಾರ ಕೊಡ್ಲಿ ಅಂತ ನಿಮ್ಮ ಮೂಲಕ ನಾನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಓಕೆ ಸರ್, ಈಗ ಅಲ್ಲಿ 2 ಆನೆ ಇತ್ತು ಅಂತ ಗೊತ್ತಾಗಿದೆ. ಅದರ ಚಲನವಲನ ನೀವು ಗಮನಿಸಿದ್ದೀರಾ? ಈಗ ಎಲ್ಲಿದೆ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಆನೆ ಇವತ್ತು ಈ ಕ್ಷಣದಲ್ಲಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಅದ್ರ ಮೇಲ್ಗಡೆ ನಾವು ಅದೇ ಲೊಕೇಶನ್ ಅಲ್ಲಿ ಇವಾಗ ಸದ್ಯಕ್ಕೆ ಇದೀವಿ. ಅದನ್ನ ನಾವ್ ಇವಾಗ ಕೊಕ್ಕಡ ಜಂಕ್ಷನ್ ಅಲ್ಲಿ ಇದೀವಿ, ಕಾಪಿನ ಬಾಗಿಲು. ಸೊ ಇಲ್ಲಿ ಎಲ್ಲಾ ಟೀಮ್ನೆಲ್ಲ ಇಲ್ಲೇ ಇದೆ, ಟ್ರ್ಯಾಕರ್ಗಳು ಇಲ್ಲೇ ಇದಾರೆ. ಅದನ್ನ ನೋಡ್ಕೊಂಡು ಯಾವ ಕಡೆ ಮೂವ್ಮೆಂಟ್ ಆಗ್ತದೆ ಅಂತ ನೋಡ್ಕೊಂಡು
SOV ಪ್ರಕಾರವಾಗಿ ಟೆಕ್ನಿಕಲ್ ಗೈಡೆನ್ಸ್ ಪ್ರಕಾರವಾಗಿ ಅದನ್ನ ಮೂವ್ ಮಾಡ್ತಾ ಹೋಗ್ತೀವಿ. ಓಕೆ ಸರ್, ಅಂದ್ರೆ ನೀವು ಈಗ ಕಂಟಿನ್ಯೂಸ್ ಆಗಿ 3 ದಿನ ಆದ್ರೂ ಆಗ್ಬೋದು, ಎಷ್ಟು ದಿನ ಬೇಕಾದ್ರೂ ಆಗ್ಬೋದು ಈ ಕಾರ್ಯಾಚರಣೆ? ಇಷ್ಟು ದಿನ ಅಂತ ಹೇಳಲ್ಲ, ಅದು ಒಂದು ಸೊಲ್ಯೂಷನ್ ಸಿಗೋವರೆಗೂ, ಅದು ದೂರ ಹೋಗಿದೆ ಅನ್ನೋ ಡೀಪ್ ಫಾರೆಸ್ಟ್ ಒಳಗಡೆ ಹೋಗಿದೆ ಅನ್ನೋವರೆಗೂ ಕಾರ್ಯಾಚರಣೆ ನಡೆಯುತ್ತೆ. ಅದು 1 ದಿನದಲ್ಲಿ ಆಗ್ಬೋದು, 2 ದಿನದಲ್ಲಿ ಆಗ್ಬೋದು, 3 ದಿನದಲ್ಲಿ ಆಗ್ಬೋದು. ನಿಮ್ಮ ಪ್ರಥಮ ಆದ್ಯತೆ ಸರ್ ಈಗ ಹಾ. ಕಾಡಾನೆಯನ್ನ ದೂರಕ್ಕೆ ಅಟ್ಟುವುದಾ ಅಥವಾ ಅದನ್ನು ಸೆರೆ ಹಿಡಿಯುವುದಾ? ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಕಾಡಿನ ಆನೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಹೀಗೆ ಮಾಡ್ತೀವಿ ಅಂತ ಹೇಳಿ ನಾವು ಮಾಡ್ಲಿಕ್ಕಾಗಲ್ಲ. ಓಕೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲ, ಕಡಬ ತಾಲೂಕಿನಲ್ಲಿ ಕೂಡ ಇದೇ ಘಟನೆ ಆಯ್ತು. ಒಬ್ರು ಮಧ್ಯವಯಸ್ಕರು ಮತ್ತೊಬ್ರು ಯುವತಿ ಕಾಡಾನೆಗೆ ಬಲಿಯಾದ್ರು. ಖಂಡಿತ, ಅವಾಗ ನಾನೇ ರೇಂಜ್ ಆಫೀಸರ್ ಆಗಿದ್ದೆ ಸುಬ್ರಹ್ಮಣ್ಯದಲ್ಲಿ. ಹೌದು, ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನೀವು ದುಬಾರಿಯಿಂದ ಎಲ್ಲ ಸಾಕಾನೆಗಳನ್ನ ತಂದು ಅದನ್ನು ಸೆರೆ ಹಿಡಿಯುವಂತದ್ದು ಕಾಡಾನೆಯನ್ನು ಮಾಡಿದಿರಿ. ಅವಾಗ ಒಂದ್ ಸಿಂಗಲ್ ಆನೆ ಟಾರ್ಗೆಟ್ ಇಟ್ಟಿದ್ದು ಗೊತ್ತಿತ್ತು ನಮ್ಗೆ, ಯಾವ ಇದಾನೆ ಅಂತ. ಆಯ್ತಾ, ಮತ್ತೆ ಅದು ಮಸ್ತಲ್ಲಿ ಇದ್ದಿದ್ದು ಆನೆ ಅಂತ ನಮಗೆ ಗೊತ್ತಿತ್ತು. ಸೊ ಅದನ್ನ ಅವಾಗ ಟ್ರ್ಯಾಕ್ ಮಾಡ್ಕೊಂಡು ಅದನ್ನ ಹಿಡಿದ್ವಿ. ಓಕೆ. ಅಲ್ಲ, ಈಗ ಆನೆ ಇರುವಿಕೆ ಕಂಡು ಬಂದ ನಂತರ ಅದನ್ನ ಸೆರೆ ಹಿಡಿದು ಒಂದು ಶಾಶ್ವತ ಪರಿಹಾರ ಕೊಡುದು ಒಂದು ತಕ್ಷಣಕ್ಕೆ ಒಳ್ಳೇದಲ್ವಾ ಅಂತ ಜನರದ್ದು ಅದೇ ಸೆರೆ ಹಿಡಿಯೋದು ಶಾಶ್ವತ ಪರಿಹಾರ ಅಲ್ಲ. ಇರ್ಲಿ, ಸಂತೋಷ. ಬಟ್ ಸೆರೆ ಹಿಡಿಯೋದು ಶಾಶ್ವತ ಪರಿಹಾರ ಅಲ್ಲ. ನಾವು ಇಲ್ಲಿಂದ ತಗೊಂಡು ಬೇರೆ ಕಾಡಿಗೆ ಬಿಡ್ತೀವಿ, ಮತ್ತೆ ಅದು ವಾಪಸ್ ಬರೋ ಚಾನ್ಸಸ್ ಇದೆ. ಸಾಕಷ್ಟು ಉದಾಹರಣೆಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಸಕಲೇಶ್ಪುರದಿಂದ ಹಿಡಿದು ಬಂಡೀಪುರಕ್ಕೆ ಬಿಟ್ಟಿರ್ತಕ್ಕಂಥ ವಾಪಸ್ ಅದೇ ಜಾಗಕ್ಕೆ ಬಂದಿದೆ. ಸೊ ಹಾಗಾಗಿ ಶಿಫ್ಟ್ ಮಾಡೋದು ಸಮಸ್ಯೆ, ಇದು ಪರಿಹಾರ ಅಲ್ಲ. ಈಗ ಅವುಗಳ ಬಿಹೇವಿಯರ್ ತಕ್ಕಂಗೆ ನಾವಿಲ್ಲಿ ತೀರ್ಮಾನ ತಗೊಂತ ಹೋಗ್ತೀವಿ. ಅದಕ್ಕೆ SOP ಇದೆ, ಟೆಕ್ನಿಕಲ್ ಗೈಡೆನ್ಸ್ ಇದೆ, ಅದ್ರ ಪ್ರಕಾರ ನಾವು ಹೋಗ್ತಾ ಇರ್ತೀವಿ. ಹೀಗೆ ಮಾಡ್ತೀವಿ ಅಂತೇಳಿ ತೀರ್ಮಾನ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡು ಮಾಡ್ಲಿಕ್ಕೆ ಆಗಲ್ಲ. ಈಗ ಘಟನಾ ಸ್ಥಳಕ್ಕೆ ನಿಮ್ಮನ್ನು ಬಿಟ್ಟು ನಿಮ್ಮ ಹಿರಿಯ ಅಧಿಕಾರಿಗಳು ಯಾರೆಲ್ಲ ಬಂದಿದ್ದಾರೆ? ಇದಾರೆ, ACF ಪ್ರೊಫೆಷನರಿ ಹರ್ಷ ಶೆಟ್ಟಿ ಅಂತ ಇದ್ದಾರೆ, ACF ಸುಬ್ಬಯ್ಯ ನಾಯ್ಕರ್ ಅಂತ ಇದ್ದಾರೆ, ನೆನ್ನೆ ನಮ್ಮ DCF ಅಂತನ ಮರಿಯ ಸಾಹೇಬರು ಇದ್ರು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಓಕೆ, ಇದು ಸಾಮಾನ್ಯ ವಿಷಯ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾನು ಮಾತಾಡೋದಾದ್ರೆ ಶಾಸಕ ಹರೀಶ್ ಪೂಂಜ್ ಅವರು ಕೂಡ ಸೆಷನ್ ಅಲ್ಲಿ ಮಾತಾಡಿದ್ರು ಈ ಆನೆ ದಾಳಿ ವಿಷಯವಾಗಿ. ತುಂಬಾ ಚರ್ಚೆ ಕೂಡ ಆಗಿತ್ತು, ಕೆಲವು ಟೀಕೆ ಕೂಡ ಒಳಗಾಗಿತ್ತು. ಇದ್ರ ಬಗ್ಗೆ ಆ ಸಂದರ್ಭದಲ್ಲಿ ಹರೀಶ್ ಪೂಂಜರನ್ನ ಸ್ವಲ್ಪ ಟ್ರೋಲ್ ಮಾಡಿದ್ರು ಜನರು, ಸ್ವಲ್ಪ ಟೀಕೆ ಮಾಡಿದ್ರು. ಆನೆಯನ್ನು ಕೊಲ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಯಾರಾದ್ರು ಕೇಳ್ತಾರ ಅಂತ ಹೇಳುವಂತ ಆಕ್ರೋಶವನ್ನ ಮಾಡಿದ್ರು. ಆದ್ರೆ ಇಂಥ ಘಟನೆಗಳು ನಡೆದಾಗ ಅವತ್ತು ಹರೀಶ್ ಪೂಂಜರ್ ಅವರು ಹೇಳಿದ್ದು ಸರಿ ಅಂತ ಕೂಡ ಅನಿಸ್ತದೆ. ಹರೀಶ್ ಪೂಂಜರನ್ನ ಟ್ರೋಲ್ ಮಾಡಬೇಕು, ಟೀಕೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅಜೆಂಡಾ ಇಟ್ಟುಕೊಳ್ಳುವುದಲ್ಲ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಜನರ ಧ್ವನಿಯಾಗಿ ಹೇಳಿದ್ದು, ಅವರು ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿದ್ದು ಭಾರಿ ಸ್ಪಷ್ಟವಾಗಿ. ಅವರು ಅವತ್ತು ಹೇಳಿದ್ರು, ಕಾಡಾನೆಯಿಂದ ಜನರಿಗೆ ತೊಂದರೆ ಆಗ್ತದೆ, ಕೃಷಿ ಹಾನಿ ಆಗ್ತಿದೆ, ಸಮಸ್ಯೆ ಆಗ್ತಾ ಇದೆ, ಪ್ರಾಣಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ ರಕ್ಷಣೆಗೆ ರಿವಾಲ್ವರ್ ಅನ್ನ ಕೊಡಿ ಅಂತ ಕೇಳಿದ್ದು ಬಿಟ್ಟು ಅವರೇನು ಮರ್ಡರ್ ಮಾಡೋ ರೀತಿಯಲ್ಲಿ ಕೇಳಿದಲ್ಲ. ಅದು ಜನರು ಅವರನ್ನು ಟ್ರೋಲ್ ಮಾಡ್ಲೇಬೇಕನ್ನೋ ಒಂದು ಅಜೆಂಡಾ ಇಟ್ಕೊಂಡು ಮಾಡಿದಾಗ ಆಗಿದೆ. ಆದ್ರೆ ನಿನ್ನೆ ಘಟನೆಯನ್ನು ನೋಡಿದಾಗ ಎಲ್ಲರೂ ಅದನ್ನ ಹೇಳ್ತಿದ್ದಾರೆ. ಕಾಡಾನೆ ಬರ್ತದೆ, ಊರಿಗೆ ಬರ್ತದೆ, ಮನೆ ಅಂಗಳಕ್ಕೆ ಬರ್ತದೆ, ಕೃಷಿಕರ ಮೇಲೆ ದಾಳಿ ಮಾಡ್ತಾರೆ, ಜನಸಾಮಾನ್ಯರ ಮೇಲೆ ದಾಳಿ ಮಾಡ್ತಾರೆ. ಇತ್ತೀಚೆಗೆ ಅಷ್ಟೇ ಒಂದು ಶಾಲೆಗೆ ಮಕ್ಕಳು ಹೋಗೋ ಸಂದರ್ಭದಲ್ಲಿ ಒಂದು ಕಾಡಾನೆ ದಾಳಿ ಮಾಡಿ ಗಾಯ ಮಾಡಿತ್ತು. ಆ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಹರೀಶ್ ಪೂಂಜರ್ ಹೇಳಿದರೆ ಬಿಟ್ರೆ ಅದರಲ್ಲಿ ಇಂಥ ಘಟನೆಗಳು ನಡೆದಾಗ ಅದು ಕೂಡ ಸತ್ಯಾಂಶ ಅಂತ ಅನಿಸ್ತದೆ. ಅಂದ್ರೆ ಅವರು ರಕ್ಷಣೆಗೆ ಕೇಳಿರುವಂತದ್ದು. ಈಗ ಕೃಷಿಕರಿಗೆ ಕೋವಿ ಕಾನೂನುಬದ್ಧವಾಗಿ ಕೊಡ್ತಾರೆ, ಅದೇ ರೀತಿಯಲ್ಲಿ ಕೇಳಿದ್ದಾರೆ ಅವರು. ಇವತ್ತಿನ ಈ ಸಂದರ್ಭದಲ್ಲಿ ಅವತ್ತು ಟ್ರೋಲ್ ಮಾಡಿದವರು ಕೂಡ ಹರೀಶ್ ಪೂಂಜರ್ ಅನ್ನು ಒಪ್ಪಿಕೊಳ್ಳುವಂತ ಸನ್ನಿವೇಶ ಸೃಷ್ಟಿ ಆಗ್ತದೆ. ಸರ್ಕಾರ ಅಧಿಕಾರಿಗಳು ಭರವಸೆ ಕೊಡುವುದು, ಪರಿಹಾರ ಕೊಡುವುದು ಒಂದು ಬೇರೆ, ಪ್ರಾಣ ಹೋದದ್ದು ಬರುದಿಲ್ಲ ಅಲ್ಲ. ಅದಕ್ಕೆ ಒಂದು ರಕ್ಷಣೆ ಕೊಡ್ಬೇಕು. ಅದು ಅವರ ಅಧಿವೇಶನದಲ್ಲಿ ಮಾತಾಡಿದ್ದು ಆ ಸಂದರ್ಭದಲ್ಲಿ ಟ್ರೋಲ್ ಆಗಿದ್ರು ಕೂಡ ಇವತ್ತಿಗೆ ಅದು ಸತ್ಯ ಅಂತ ಅನಿಸ್ತದೆ. ಕರೆಕ್ಟ್. ಇದು ಅದೇ ರೀತಿಯಾಗಿ ಮೊನ್ನೆ ಒಂದು ಜನಸ್ಪಂದನ ಸಭಾ ಚಾರ್ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಜನಸ್ಪಂದನ ಸಭೆ ಆಯಿತು. ಅಲ್ಲಿ ಕೂಡ ಆನೆ ಕ್ಯಾಂಪ್ ರಚನೆಗೆ ಸಚಿವರೊಂದಿಗೆ ಮಾತುಕತೆ ಮಾಡುವುದಾಗಿ ಕೂಡ ಹೇಳಿದ್ದಾರೆ. ಅಲ್ಲಿ ಅಂದರೆ ಮೇನ್ ಆಗಿ ಚರ್ಚೆ ಆಗಿರುವಂಥದ್ದು ಈ ವಿಷಪೂರಿತ ಹಾವು ಮತ್ತು ಮಂಗವನ್ನ ಚಾರ್ಮಾಡಿ ಘಟ್ಟಕ್ಕೆ ಬಿಡ್ತಾರೆ, ಹೀಗೆ ಮಾಡಿದಾಗ ಅರಣ್ಯ ಇಲಾಖೆಗೆ ಏನು ಮಾಡೋಕ್ಕಾಗುದಿಲ್ಲ ಕೂಡ ಚರ್ಚೆ ಆಗಿರುವಂಥದ್ದು. ಇನ್ನು ಅಲ್ಲಿ ಕೆಲವೊಂದು ಜಾಗದಲ್ಲಿ ಈ ಆನೆ ಕಂದಕ ನಿರ್ಮಾಣ ಆಗಬೇಕು ಎಲ್ಲ ಕೂಡ ಒಂದು ಚರ್ಚೆ ಆಗಿದೆ. ಸೊ ಇದು ಎಷ್ಟು ಸೂಕ್ತ ಅನ್ನುವಂಥದ್ದು ಎಲ್ಲ ಕಡೆ ಈ ಥರ ಆದರೆ? ಹೌದು, ಅದು ಜನರು ಆಗ್ರಹ ಮಾಡಿದಾಗ, ಸಭೆ ಮಾಡಿ ಒತ್ತಾಯ ಮಾಡಿದಾಗ ಅದಕ್ಕೆ ಸ್ಪಂದಿಸುವವರು ಸ್ಪಂದಿಸಿದ್ರೆ ಸರಿಯಾಗ್ತದೆ. ನಾವು ಕಳೆದ ವಾರದ ಸುತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆವು. ನಮ್ಮಲ್ಲಿ ಏನಂತ ಹೇಳಿದ್ರೆ ಎಲ್ಲ ಆಗ್ರಹಗಳಾಗ್ತದೆ, ಆದರೆ ಸರ್ಕಾರ ಆಧುನೀಕರಣ ವ್ಯವಸ್ಥೆಯನ್ನು ಮಾಡಬೇಕು. ನಾವು ಯಾವುದು ಓಬಿರಾಯನ ಕಾಲ ಅಂತ ಹೇಳ್ತೇವೆ ಅದೇ ವ್ಯವಸ್ಥೆಯಲ್ಲಿ ಇರ್ತೇವೆ. ಕೇವಲ ಗರ್ನಾಲ್ ಕೊಟ್ಟ ಆನೆಯನ್ನು ಓಡಿಸಿ ಅಂತ ಹೇಳಿದ್ರೆ ಆಗುದಿಲ್ಲ. ಈಗ ಇಲ್ಲಿಯ ಪಟಾಕಿ ಗರ್ನಾಲೆಲ್ಲ ಅಭ್ಯಾಸ ಆಗಿದೆ ಆ ಕಾಡಾನೆಗಳಿಗೆ. ಹಾಗಾಗಿ ಅದು ಕೂಡ ಮನುಷ್ಯರಾಗಿರ್ತದೆ. ಅದಕ್ಕೆ ಏನಾದ್ರು ಸರ್ಕಾರ ಆಧುನಿಕ ವ್ಯವಸ್ಥೆ, ಆಧುನಿಕ ಸವಲತ್ತುಗಳನ್ನು ಇಲಾಖೆ ಕೊಡಬೇಕು. ಅದರ ಬಗ್ಗೆ ಅದರ ಪರಿಹಾರ ಮಾಡಿದ್ರೆ ಸರಿಯಾಗ್ತದೆ. ಅದೇ ಫೆನ್ಸಿಂಗ್ ಮಾಡ್ತೀವಿ ಅಂತ ಎಲ್ಲವನ್ನು ಹೇಳ್ತಾರೆ, ಆದರೆ ಎಷ್ಟು ಓಕೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ದಾಮೋದರ್ ಇದ್ದಾರೆ, ನಮ್ಮ ಸುದ್ದಿ ನ್ಯೂಸ್ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್. ಹೇಳಿ. ಈಗ ಆನೆ ದಾಳಿ ವಿಷಯವಾಗಿ ಅಲ್ಲಿ RFO ಮಾತಾಡಿದ್ರು. ಅವ್ರು ಇನ್ನು 1 ತಿಂಗಳಾದ್ರಾಗೆ ಆಗ್ಬೋದು, 2 ತಿಂಗಳಾದ್ರೂ ಆಗಿರ್ಬೋದು ಕಾರ್ಯಾಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ನೀವು ನಿನ್ನೆ ಅಲ್ಲಿ ಹೋಗಿದ್ರಿ, ಅಲ್ಲಿರುವಂತಹ ವಾತಾವರಣ ಹೇಗಿತ್ತು, ಅಂದ್ರೆ ಆಕ್ಚುಲಿ ಘಟನೆ ಹೇಗಾಯ್ತು ಅಂತ?
ಅಂದ್ರೆ ನಿನ್ನೆ ಸೌತಡ್ಕದಲ್ಲಿ ನಡೆದಿರುವಂತಹ ಘಟನೆ ಬಹಳಷ್ಟು ಆಘಾತವನ್ನ ಉಂಟು ಮಾಡಿತ್ತು. ಆನೆ ಇದೆ ಅನ್ನುವಂಥದ್ದು ಗೊತ್ತಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ಪಕ್ಕದ ತುಳಿತಕ್ಕೊಳಗಾಗಿರುವಂತಹದ್ದು ಅನ್ನುವಂಥದ್ದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಆ ಸೌತಡ್ಕದ ಪ್ರದೇಶದಲ್ಲಿ ಆನೆಗಳು ಇದಾವೆ ಅನ್ನುವಂಥದ್ದು ಬಹಳಷ್ಟು ದಿನಗಳಿಂದ ಬೇರೆ ಬೇರೆ ನ್ಯೂಸ್ಗಳು, ನಮ್ಮ ಕೃಷಿಯನ್ನ ಹಾನಿ ಮಾಡಿತ್ತು, ನಮ್ಮ ತೋಟಕ್ಕೆ ನುಗ್ಗಿದೆ, ನಮ್ಮ ಬಾಳೆ ಗಿಡವನ್ನ ಮಗುಚಿ ಹಾಕಿದೆ, ನಮ್ಮ ಅಡಿಕೆ ಗಿಡವನ್ನ ಮಗುಚಿ ಹಾಕಿದೆ, ಇಂಥದ್ದು ನ್ಯೂಸ್ಗಳು ಬರ್ತಾನೆ ಇತ್ತು. ಜೊತೆಗೆ ಜನರು ಕೂಡ ನಿರಂತರನೇ ಇದ್ರು. ಕೇವಲ ಹಲೋ ಸೌತಡ್ಕ ಹಲೋ ದಾಮೋದರ್ ನೆಟ್ವರ್ಕ್ ಇಲ್ವಾ ಅಲ್ಲಿ? ಇದೆ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹಲೋ ಹೇಳಿ ಹೇಳಿ ಹೇಳಿ. ಹಲೋ ಹಲೋ ಹೇಳಿ ಹೇಳಿ ಮಾತಾಡಿ. ಬೆಳ್ತಂಗಡಿ ತಾಲೂಕಿನ ಸೌತಡ್ಕ ಅಂತಲ್ಲ, ಧರ್ಮಸ್ಥಳ ಇರ್ಬೋದು, ನೇತ್ರಣ ಇರ್ಬೋದು, ಅದ್ರ ಚಾರ್ಮಾಡಿ ಇರ್ಬೋದು, ಕಕ್ಕಿಂಜೆ ಇರ್ಬೋದು, ಇಲ್ಲೆಲ್ಲ ಕಡೆಗಳಲ್ಲಿಯೂ ಕೂಡ ಆನೆಯ ಉಪಟಳ ಇದ್ದದ್ದೇ. ಈ ಹಿಂದೆ ಅರಣ್ಯ ಇಲಾಖೆಯವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ಬಗ್ಗೆ ಹರೀಶ್ ಪೂಂಜರು ಸದನದಲ್ಲಿ ಮಾತನಾಡಿದ್ರು. ಅದಾದ ನಂತರ ಟ್ರೋಲ್ ಆಯ್ತು. ಅವರು ಮಾತನಾಡಿದ ಒಂದು ಶಬ್ದ ಅದಕ್ಕೆ ಕಾರಣವೂ ಕೂಡ ಆಯ್ತು. ಇಷ್ಟೆಲ್ಲ ಆದಾಗ ಈಗ ಆನೆಯ ದಾಳಿಗೆ ಒಬ್ಬ ಬಲಿಯಾದ್ರು. ಈ ಹಿಂದೆಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬ ತಾಲೂಕಿನಲ್ಲಿ ನಡೆದಂತಹ ದಾಳಿಯ ನಂತರ ದುಬಾರೆಯಿಂದ 5 ಆನೆಗಳನ್ನ ಕರೆತಂದು ಆ 5 ಆನೆಗಳು ಕಾರ್ಯಾಚರಣೆಯನ್ನ ನಡೆಸಿ ಕಾಡಾನೆಯನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯ ಆಗಿತ್ತು. ಅಂದ್ರೆ ನಮ್ಮ ಸರ್ಕಾರ ಆಗ್ಲಿ, ಅರಣ್ಯ ಇಲಾಖೆ ಆಗ್ಲಿ, ಯಾರಿಗಾದ್ರೂ ಏನಾದ್ರೂ ಆದ ನಂತರ ಬರುವುದಾ ಅನ್ನುವಂಥದ್ದಕ್ಕೆ ಸಾಕ್ಷಿಯ ರೀತಿಯಲ್ಲಿ ಕಡಬದಲಾಗಿತ್ತು. ಅದಾದ ನಂತರ ಎಲ್ಲ ಕಡೆಯೂ ಕೂಡ ಆನೆಯ ಉಪಟಳ ಜಾಸ್ತಿ ಆಯ್ತು. ಆದ್ರೆ ಜನರು ಮನವಿ ಮಾಡ್ತಾ ಇದ್ರು, ನಾವು ಫೆನ್ಸಿಂಗ್ ಮಾಡ್ತೀವಿ, ಅನಂತರ ಆನೆ ಕಂದಕವನ್ನ ತೆರಿತೀವಿ, ಆನೊಂದು ಕಾರಿಡಾರ್ ಮಾಡ್ತೀವಿ, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಇಂತಹ ವ್ಯವಸ್ಥೆಗಳು ಸೂಕ್ತವಂತ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೆ ನಿರಂತರವಾಗಿ ಹೀಗೆ ಕೃಷಿ ಹಾನಿಯನ್ನ ಮಾಡ್ತಾ ಇರುವಂತದ್ದು ಸಾಕ್ಷಿಯ ರೂಪದಲ್ಲಿದೆ. ಇವತ್ತು ಈಗ ಕೊಕ್ಕಡ ಸಮೀಪದಲ್ಲಿ ನಿನ್ನೆ ರಾತ್ರಿ ಇಡೀ ಆನೆಗಳು ಇತ್ತು ಅನ್ನುವಂಥದ್ದು. ರಾತ್ರಿ 3 ಗಂಟೆಗೆ ಆನೆಗಳು ಮೀಸಲು ಅರಣ್ಯ ಪ್ರದೇಶದ ಒಳಗಡೆ ಹೋಗಿದ್ದಾವೆ ಅನ್ನುವಂಥದ್ದನ್ನ ಇವತ್ತು ಬೆಳಗ್ಗೆ ನಮಗೆ ಅರಣ್ಯ ಅಧಿಕಾರಿಗಳು ತಿಳಿಸಿದ್ರು. ಅದರ ಜೊತೆಗೆ ಇನ್ನೊಂದು ಸಮಸ್ಯೆಯನ್ನ ಅರಣ್ಯ ಅಧಿಕಾರಿಗಳು ನಮ್ಮ ಜೊತೆಗೆ ಮಾತನಾಡುವ ತಿಳಿಸಿದ್ದಾರೆ. ಅಲ್ಲೊಂದು ಮೋರಿ ಇದೆ ಕಂಚಿನಡ್ಕದ ಸಮೀಪ. ಆ ಕಂಚಿನಡ್ಕದ ಸಮೀಪ ಇರ್ತಕ್ಕಂಥ ಆ ಮೋರಿಯನ್ನ ಆ ಕಾಮಗಾರಿ ಮಾಡುವಂತ ರಿಂಗ್ ಏನಿದೆ, ಮೋರಿಯ ರಿಂಗ್, ಅದನ್ನ ತೆಗೆದುಕೊಂಡು ಬಂದು ಇಟ್ಟಿದ್ದಾರೆ. ಆದರೆ ಅದಕ್ಕೆ ಆ ಮೋರಿಗೆ ಅದನ್ನ ಹಾಕಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಮೋರಿಯ ನೀರು ಜಾಸ್ತಿಯಾಗಿ ಆನೆ ಕಂದಕ ಕುಸಿದು ಆನೆ ಕಂದಕ ಲೆವೆಲ್ ಆಗಿದೆ. ಕಂದಕ ಲೆವೆಲ್ ಆಗಿ ಅಲ್ಲೊಂದು ದಾರಿಯ ರೂಪದಲ್ಲಾಗಿದೆ. ಅದರಿಂದನೇ ಆನೆ ಹೊರಗೆ ಬಂದಿದೆ ಅನ್ನುವಂಥದ್ದು ಈಗ ಅಧಿಕಾರಿಗಳು ಹೇಳ್ತಾರೆ. ಹಾಗಾದ್ರೆ ಇದರ ಜವಾಬ್ದಾರಿ ಯಾರಿಗೆ? ಅದು ಕೌಕ್ರಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಅಂತ ನಮಗೆ ಈಗ ಕಂಡು ಬಂದಿದೆ ಅಥವಾ ಗೊತ್ತಾಗಿದೆ. ಕಂಚಿನಡ್ಕ ಸಮೀಪ ಅಲ್ಲಿ ಆ ಮೋರಿ ಏನಾದ್ರೂ ರಿಪೇರಿ ಆಗಿ ಆ ಒಂದು ನೀರು ಹಾಗೆ ಪೋಲಾಗದೆ ಅಥವಾ ನೀರು ಹಾಗೆ ಪಕ್ಕದ ಒಂದು ಆನೆ ಕಂದಕದ ಸೈಡಿಗೆ ಹೋಗದೆ ಇರ್ತಿದ್ರೆ ಆನೆ ಕಂದಕ ಕುಸಿತಾ ಇರ್ಲಿಲ್ಲ. ಆನೆ ಕಂದಕ ಸಂಪೂರ್ಣವಾಗಿ ಮಣ್ಣು ಕುಸಿದು ಅದು ಲೆವೆಲ್ ಆಗ್ತಾ ಇರ್ಲಿಲ್ಲ, ಆನೆಗಳು ಈ ಕಡೆ ಬರ್ತಾ ಇರ್ಲಿಲ್ಲ ಅನ್ನುವಂಥದ್ದು ಅರಣ್ಯ ಅಧಿಕಾರಿಗಳ ಮಾತು. ಹಾಗಾದ್ರೆ ಇಲ್ಲಿ ಆ ಒಂದು ಮೋರಿಯೂ ಕೂಡ ಕಾರಣ ಅಂತ. ಯಾಕೆಂತಂದ್ರೆ ಅಲ್ಲಿ 1-2 ಫೋಟೋಗಳನ್ನ ಈಗಾಗಲೇ ನಮ್ಮ ವೆಬ್ಸೈಟ್ ನಲ್ಲಿ ಬಂದಿದೆ. ಆ ಫೋಟೋದಲ್ಲಿ ಆ ಆನೆ ಕಂದಕ ಏನಿತ್ತು ಅಲ್ಲಿ ಆ ಸ್ಥಳ ಸಂಪೂರ್ಣವಾಗಿ ಮಣ್ಣು ಕುಸಿದು ಅಲ್ಲಿ ಲೆವೆಲ್ ಆಗಿತ್ತು. ಅದೇ ಸ್ಥಳದಲ್ಲಿ ಆನೆಯ ಲದ್ದಿ ಕಂಡು ಬಂದಿದೆ, ಆನೆ ಹೆಜ್ಜೆ ಗುರುತುಗಳು ಕಂಡು ಬಂದಿವೆ, ಅದೇ ಸ್ಥಳದಿಂದ ಆನೆಗಳು ಈ ಕಡೆ ಬಂದಿದ್ದಾವೆ ಅನ್ನೋದನ್ನ ಅಧಿಕಾರಿಗಳು ಕೂಡ ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ನಮ್ಮ ಅಧಿಕಾರಿಗಳ ಜೊತೆಗೆ ನಮ್ಮ ಒಂದು ಕಾಮಗಾರಿ, ನಮ್ಮ ಗ್ರಾಮ ಪಂಚಾಯತ್ ಮಾಡಬೇಕಾದಂತಹ ಒಂದು ಕಾಮಗಾರಿಯಿಂದವೂ ಈ ಒಂದು ಆನೆಗಳು ಹೊರಗೆ ಬಂದಿದೆ ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಜಕ್ಕೂ ಪರಿಶೀಲನೆ ಆಗಬೇಕು. ಒಂದು ವೇಳೆ ಹೌದು ಅಂತಂದ್ರೆ ಕೂಡಲೇ ಆ ಮೋರಿಯನ್ನು ಅಳವಡಿಸಿ ಅಲ್ಲಿ ಆನೆ ಕಂದಕವನ್ನ ನಿರ್ಮಿಸಬೇಕು. ಅದರ ಜೊತೆಗೆ ಈಗ ಇವತ್ತು ಬೆಳಿಗ್ಗೆ ಅಧಿಕಾರಿ ಮಾತನಾಡುವಾಗ ಇನ್ನೊಂದು ಮಾತು ಹೇಳಿದ್ರು. ಏನಂತಂದ್ರೆ, ನಮಗೆ ನಿರಂತರವಾಗಿ ಜನರು ಕಾಲ್ ಮಾಡಿ ನಮ್ಮಲ್ಲಿ ಆನೆ ಇದೆ, ನಮ್ಮಲ್ಲಿ ಆನೆ ಇದೆ ಅಂತ ಹೇಳ್ತಾರೆ. ಆದ್ರೆ ನಾವು ಅಲ್ಲಿ ಹೋದಾಗ ಆನೆ ಇಲ್ಲ ಅಂತ. ಯಾಕೆಂತಂದ್ರೆ ಇವತ್ತು ಒಂದು ಕಡೆಗೆ ಅಧಿಕಾರಿಗಳು ಹೋದ್ರು ಅಂತ ಹೇಳಿ ಪ್ರೊಬೇಷನರಿ ACF ಆಗಿರುವಂತಹ ಹಸ್ತಾ ಶೆಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ, ಒಂದು ಆನೆ ಇದೆ ಅಂತ ಕಂಡು ಬಂತಂತೆ, ಓಡಿದ್ರಂತೆ ಇವರೆಲ್ಲ ಹೋಗಿ ನೋಡುವ ಅಂತ. ಅಲ್ಲಿ ನೋಡುವಾಗ ಅಲ್ಲಿ ಆ ತೋಟದಲ್ಲಿ ಮದ್ದು ಬಿಡ್ತಾ ಇದ್ರಂತೆ.
ಹೋ 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 ಹೋ. ಅಲ್ಲಿ ಅಲ್ಲಿ ಇಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಅದಾದ ನಂತರ ಇನ್ನೊಬ್ರು ಕರೆ ಮಾಡಿ ಅವರಿಗೆ ತಿಳಿಸಿದ್ರಂತೆ ಆನೆ ಉಂಟು ಅಂತ. ಅದಕ್ಕೆ ಇವರು ಆನೆ ಇದೆ ಅಂತ ಅಂದುಕೊಂಡ್ರಂತೆ. ಇಂಥದ್ದು ಜನಗಳು ಕೂಡ ವದಂತಿಗಳನ್ನ ಹಬ್ಬಿಸಬಾರದು ಅಂತ ಒಂದು ಮನವಿಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಯಾಕೆಂತಂದ್ರೆ ಇದು ಇಡೀ ಕಾರ್ಯಾಚರಣೆಗೆ ತೊಂದರೆ ಆಗ್ತದೆ. ಹೌದು. ಒಂದು ವೇಳೆ ಆನೆ ಇದೆ, ಆನೆಯ ಮಾಹಿತಿಗಳು ನಮಗೆ ಲಭ್ಯವಾದ್ರೆ, ನಿಮಗೆ ಲಭ್ಯವಾದ್ರೆ ನಮಗೆ ಅಧಿಕಾರಿಗಳಿಗೆ ತಿಳಿಸಿ, ಅದರ ಜೊತೆಗೆ ವದಂತಿಗಳಿಗೆ ಕಿವಿಗೊಡದಿರಿ, ಅದರಿಂದಾಗಿ ಆತಂಕಗೊಳ್ಳಬೇಡಿ. ನಾವು ಈಗಾಗಲೇ ಕೌಕ್ರಾಡಿ, ಕೊಕ್ಕಡ ಮತ್ತು ಎಲ್ಲೆಲ್ಲಿ ಆನೆಯ ಉಪಟಳ ಇದೆ ಆ ಒಂದು ಭಾಗದಲ್ಲಿ, ಆ ಭಾಗದ ಜನರ ವಾಟ್ಸಾಪ್ ಗ್ರೂಪ್ ಗಳನ್ನ ಮಾಡಿ ಅಧಿಕಾರಿಗಳು ಅಲ್ಲಿ ಮಾಹಿತಿಯನ್ನ ಹಾಕುವಂತ ಕಾರ್ಯವನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಬಂದಿರೋ ಮಾಹಿತಿ. ಅದರ ಜೊತೆಗೆ ಈಗ ನಮ್ಮ ಪ್ರತಿನಿಧಿ ರೂಪೇಶ್ ಅವರು ಅಲ್ಲಿ ನಿರಂತರವಾಗಿ ಇದ್ದಾರೆ, ಅಧಿಕಾರಿಗಳ ಜೊತೆಗಿದ್ದಾರೆ, ಅಲ್ಲಿಯ ಆ ಕಾರ್ಯಾಚರಣೆಯನ್ನ ಮಾಡುವಂತಹ ತಂಡದ ಜೊತೆಗಿದ್ದಾರೆ. ಅವರು ಒದಗಿಸಿದಂತ ಒಂದು ಮಾಹಿತಿ ಏನು ಅಂತಂದ್ರೆ, ಈಗಾಗಲೇ ದುಬಾರೆಯಿಂದ ಎಕ್ಸ್ಪರ್ಟ್ ಮಾವುತರು ಮತ್ತು ಆನೆಯ ಪ್ರತಿ ಒಂದು ಹೆಜ್ಜೆ ಗುರುತುಗಳನ್ನ, ಪ್ರತಿ ಒಂದು ನಡೆಯನ್ನ ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಆ ಆನೆಯನ್ನ ಓಡಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವಂಥದ್ದು. ಈ ವೇಳೆಯೂ ಕೂಡ ಅಧಿಕಾರಿಗಳು ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಾಚರಣೆಗೆ ನೀವು ಅಡ್ಡ ಬರಬೇಡಿ, ನಿಮಗೆ ನೋಡುವ ಕುತೂಹಲ ಇದೆ, ಅದೆಲ್ಲವನ್ನು ಬದಿಗಿಟ್ಟು ನೀವು ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿ ಕಾರ್ಯಾಚರಣೆ ಸರಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಜಾಗಲಿ ನಮಗೆ ಹೀಗೆ ಅಡ್ಡ ಬಂದ್ರೆ ಈ ಅಥವಾ ಈಗ ಅಟ್ಯಾಕ್ ಜವಾಬ್ದಾರಿ ಎಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದಾರಂತೆ. ಕುತೂಹಲ ಜನರಿಗೂ ಬೇಕು, ಹಾಗಂತೇಳಿ ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಗಳು ಅಷ್ಟೇ. ಇಲ್ಲಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ, ಕಾರ್ಯಾಚರಣೆ ಸರಿ ಆಗಬೇಕು, ಆನೆಗಳು ಇನ್ನೊಮ್ಮೆ ಇಲ್ಲಿಗೆ ಬರಬಾರದು ಅನ್ನುವಂಥದ್ದು. ಅದಕ್ಕೆ ತಕ್ಕುದಾದಂತಹ ರೀತಿಯಲ್ಲಿ ಕೆಲಸವನ್ನ ಕೈಗೊಳ್ಳಬೇಕು, ಅದಕ್ಕೆ ತಕ್ಕುದಾದಂತಹ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ. ಆದ್ರೆ ಇಷ್ಟೆಲ್ಲ ಒತ್ತಾಯಗಳಿಗೆ, ಇಷ್ಟೆಲ್ಲ ಆಗ್ರಹಗಳಿಗೆ, ಇಷ್ಟೆಲ್ಲ ಕಾರ್ಯಾಚರಣೆಗೆ ಒಂದು ಸಾವು ಕಾರಣ ಆಯ್ತಲ್ಲ ಅನ್ನುವಂಥದ್ದು ನಿಜಕ್ಕೂ ಹೌದು, ಇದು ದುರದೃಷ್ಟಕರ ಸಂಗತಿ ಇದೆ ಆಕ್ಚುಲಿ. ಓಕೆ ದಾಮೋದರ್, ಧನ್ಯವಾದಗಳು, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಗೊಂದಲದ ಗೂಡು ಒಡಿಲಿಗೆ ಪ್ರಶ್ನಾ ಚಿಂತನೆಯಲ್ಲಿ ಪರಿಹಾರ ಸಿಕ್ಕಿದೆ. ಹೊರಭಾಗದ ರಂದಿಗೆ ಪೂಜೆ ಮುಂದುವರಿಸಲು ತೀರ್ಮಾನ, ತಂತ್ರಿಗಳೊಂದಿಗೆ ಚರ್ಚಿಸಿ ಪೂಜಾ ಕ್ರಮದ ಬಗ್ಗೆ ನಿರ್ಧಾರ. ಒಡೀಲು ದೇವಸ್ಥಾನ, ಇದು ಒಡಿಲ್ನಾಳ ಅಲ್ಲಿ ಬರುವಂತಹ ಒಂದು ದೇವಸ್ಥಾನ ಇದು. ಇದರ ಬಗ್ಗೆ ಆಕ್ಚುಲಿ ಕಳೆದ ಬ್ರಹ್ಮಕಲಶ ಟೈಮಲ್ಲಿ ಒಂದು ನಂದಿ ವಿಗ್ರಹವನ್ನು, ಅಭಯ ನಂದಿಯನ್ನು ಒಂದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆ ನಂತರವಾಗಿ ಇಲ್ಲಿ ಒಂದಲ್ಲ ಒಂದು ಚರ್ಚೆ ಆಗ್ತಾನೆ ಇದೆ. ಮುಖ್ಯವಾಗಿ ಆ ನಂದಿ ಪ್ರತಿಷ್ಠೆ ಆದ ನಂತರ ಅದನ್ನು ತೆಗಿಬೇಕು ಅನ್ನುವಂಥ ಕೆಲವೊಂದು, ಒಂದು ಪಂಗಡ ಆದರೆ ಇನ್ನೊಂದು ಪಂಗಡ ಬೇಕು ಅನ್ನೋದು, ಈ ಥರ ಬೇರೆ ಬೇರೆ ಚರ್ಚೆಗಳು ಆಗ್ತಾ ಇತ್ತು. ಅದೇ ವಿಷಯ ಜೊತೆಗೆ ಅಲ್ಲಿ ಅರ್ಚಕರು ಸ್ನಾನ ಮಾಡದೆ ದೇವರ ಗುಡಿಗೆ ಹೋಗ್ತಾರೆ, ಹಾಗಾಗಿ ಅಲ್ಲಿ ಅಶುದ್ಧ ಆಗ್ತಾ ಇದೆ. ಜೊತೆಗೆ ಅರ್ಚಕರು ಬರುವಂತಹ ಭಕ್ತಾದಿಗಳ ಜೊತೆಗೆ ಕೂಡ ಸ್ವಲ್ಪ ಅಸಭ್ಯವಾಗಿ ಅಂತ ಹೇಳಿದ್ರೆ ಅವರ ಸ್ವಲ್ಪ ಧೋರಣೆ ಮಾಡ್ತಾ ಇದ್ದಾರೆ, ಮಡಿವಂತಿಕೆ ರೀತಿಯಲ್ಲಿ ಅವರನ್ನು ತುಂಬ ತುಚ್ಛವಾಗಿ ನೋಡ್ತಾ ಇದ್ದಾರೆ. ಈ ಥರ ಕೆಲವೊಂದು ಆರೋಪಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು. ಈ ಎಲ್ಲ ವಿಚಾರವಾಗಿ ಅಲ್ಲಿರುವಂಥ ವ್ಯವಸ್ಥಾಪನಾ ಸಮಿತಿ ಮೊನ್ನೆ ಜುಲೈ 15ರಂದು, ಜುಲೈ ಮತ್ತು 15 ಮತ್ತು 16ಕ್ಕೆ 2 ದಿನ ಕೂಡ ಪ್ರಶ್ನೆ ಚಿಂತನೆ ಆಗಿದೆ. ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಹೊಸದಾಗಿ ಆಗಿರುವಂಥ ಕಮಿಟಿ ಒಂದು ಪ್ರಶ್ನೆ ಚಿಂತನೆ ಮಾಡಿದ್ರು. ಪೊಡಲಿಯ ಪದ್ಮನಾಭ ಜೋಯಿಸರು ಅವರು ಬಂದು ಈ ಪ್ರಶ್ನೆ ಚಿಂತನೆ ಮಾಡಿದ್ದಾರೆ. ಅದರಲ್ಲಿ ಅನೇಕ ವಿಷಯ ಚರ್ಚೆ ಆಗಿರುವಂಥದ್ದು. ಇದರ ಒಂದು ದೃಶ್ಯಾವಳಿ ನೀವು ನೋಡಬಹುದು ಇವಾಗ. ನೀವು ಅವತ್ತೇ ಹೇಳ್ಬೇಕಿತ್ತಲ್ಲ ತಂದೆಯವರೇ, ಬೇಡ ಅದು ಅಲ್ಲಿ ಸರಿಯಲ್ಲ
ಓಕೆ, ನೀವು ನೋಡ್ತಾ ಇದ್ರಿ ಒಡೀಲಿನಲ್ಲಿರುವಂತಹ ಈ ಒಂದು ಗದ್ದಲ ಗಲಭೆ ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಂತ ಹೇಳಿದ್ರೆ ಒಡೀಲಿನಲ್ಲಿ ಕೆಲವೊಂದು ಗೊಂದಲ ಇತ್ತು. ಒಂದು ನಂದಿಯ ವಿಷಯ ಆಗಿರ್ಬೋದು, ಆಮೇಲೆ ಅದೇ ಬ್ರಹ್ಮ ರಾಕ್ಷಸ ಇದ್ದಾನೆ ಕೂಡ ವಿಚಾರ ಚರ್ಚೆ ಕೂಡ ಆಗಿತ್ತು. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ದಾಮೋದರ್ ಇದ್ದಾರೆ. ದಾಮೋದರ್, ಒಡೀಲು ದೇವಸ್ಥಾನದಲ್ಲಿ ಕಳೆದ 2 ದಿನಗಳಿಂದ 15 ಮತ್ತು 16ಕ್ಕೆ ಪ್ರಶ್ನೆ ಚಿಂತನೆ ಆಗಿತ್ತು. ಇದರಲ್ಲಿ ಹಲವಾರು ವಿಷಯ ಚರ್ಚೆ ಆಗಿದೆ. ಸೊ ಮುಖ್ಯವಾಗಿ ಅಲ್ಲಿ ಗಮನ ಕೊಡುವಂತ ವಿಚಾರ ಯಾವುದು ಅಂತ? ಒಂದು, ಒಡಿಯಲ್ನಲ್ಲಿ ಕಳೆದ ಬಾರಿಯ ಬ್ರಹ್ಮಕಲಸದ ನಂತರ ಒಡಿಯಲ್ಲಿಗೆ ಹೊಸತ್ತು ವ್ಯವಸ್ಥಾಪನಾ ಸಮಿತಿ, ಅಂದ್ರೆ ಈ ಸರ್ಕಾರ ಬಂದ ನಂತರ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಒಂದಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಯಾಕಂತಂದ್ರೆ ಈ ವ್ಯವಸ್ಥಾಪನಾ ಸಮಿತಿಯವರು ತೆಗೆದುಕೊಂಡಂತ ಕೆಲವು ನಿರ್ಧಾರಗಳಿರ್ಬೋದು, ಅಥವಾ ಆ ನಿರ್ಧಾರಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇರ್ಬೋದು. ಹೀಗೆ ಅದೊಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣ ಆಗಿತ್ತು. ಗೊಂದಲಕ್ಕೆ ಕಾರಣ ಆದಂತ ಸಂದರ್ಭದಲ್ಲಿ ಇದಾದ ನಂತರ ಬ್ರಹ್ಮಕಲಸ ಕಳೆದ ವರ್ಷ ನಡೆದಿದ್ರು, ಈ ವರ್ಷವೇ ಅದು ಪ್ರಶ್ನಾ ಚಿಂತನೆ ಅನ್ನುವಂಥದ್ದು ಬಂತು. ಬಹಳ ಮುಖ್ಯವಾಗಿ ಒಡಿಲ್ನ ದೇವಸ್ಥಾನದ ಹೊರಭಾಗದಲ್ಲೊಂದು ನಂದಿಯ ಪ್ರತಿಷ್ಠಾಪನೆ, ಅಭಯ ನಂದಿ ಅನ್ನುವಂಥದ್ದನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಒಂದು ಪ್ರಶ್ನಾ ಚಿಂತನೆ ಬರಬಹುದು. ಅನಂತರ ಅಲ್ಲಿ ಒಂದು ಸಂಜೆ ಒಂದು ಸೋಮವಾರ ಯಾವುದೋ ದಿನ ಒಂದು ಊಟದ ವ್ಯವಸ್ಥೆಗಳು ಕೂಡ ಇತ್ತು, ಅದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರ್ಬೋದು ಅನ್ನುವಂಥದ್ದು ಇತ್ತು. ಆದ್ರೆ ಇದೆಲ್ಲ ಆದಾಗ ಅಲ್ಲೊಂದು ಬ್ರಹ್ಮ ರಕ್ಕಸ ಇರುವಂತದ್ದು, ಅದರಿಂದ ತೊಂದರೆಗಳಾಗಿರುವಂತದ್ದು, ಇದರ ಬಗ್ಗೆ ಸುಮಾರು 3/4 ಗಂಟೆ ಚರ್ಚೆ ಆಯ್ತು. ಆ ಬ್ರಹ್ಮ ರಕ್ಕಸ ಇಲ್ಲಿ ಎಲ್ಲರ ತಲೆಯನ್ನ ಹಾಳು ಮಾಡ್ತಾ ಇದ್ದಾನೆ, ಮತ್ತು ಬ್ರಹ್ಮರಕ್ಕಸ ದೋಷ ಬಲಿಷ್ಠ ಆಗಿದ್ವೆ. ಇಲ್ಲಿ ಪೇನ್ ಕಿಲ್ಲರ್ ಮಾತ್ರೆ ರೀತಿ ತಾತ್ಕಾಲಿಕ ಪರಿಹಾರ ಕಂಡುಕೊಂಡ್ರೆ ಇದಕ್ಕೆ ಪ್ರಯೋಜನ ಇಲ್ಲ, ಇದಕ್ಕೆ ಸೂಕ್ತವಾದಂತ ಮೋಕ್ಷ ಮಾಡಬೇಕು, ಇಲ್ಲದೆ ಹೋದಲ್ಲಿ ದೇವಸ್ಥಾನದೊಳಗೆ ಬ್ರಾಹ್ಮಣ ಮನಸ್ತಾಪ ಬರ್ತದೆ ಎಂದು ಉಪಾಧ್ಯಾಯರು ಅಂದ್ರೆ ಜೋಯಿಶ್ವರ್ ಯಾರು ಬಂದಿದ್ರು ಅವ್ರು ಹೇಳಿದ್ರು, ಪ್ರಶ್ನಾ ಚಿಂತನೆಗೆ ಬಂದವರು ಕೂಡ ಹೇಳಿದ್ರು. ಆದ್ರೆ ಇದೆಲ್ಲದರ ನಂತರ ಮರು ದಿವಸ ಅಂದ್ರೆ 1ನೇ ದಿವಸ ಕಡೆಯ ಭಾಗದಲ್ಲಿ ಸಂಜೆಯ ಪ್ರಶ್ನಾ ಚಿಂತನೆಯ ಕಡೆಯ ಭಾಗದಲ್ಲಿ ಏಕಾಏಕಿ ಒಂದು ಗಲಾಟೆಗೂ ಕೂಡ ಕಾರಣ ಆಯ್ತು. ಅಂದ್ರೆ ಅಲ್ಲಿ ಬಂದಂತ ಒಂದು ಶಬ್ದ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಗಲಾಟೆ ಕಾರಣ ಆಯ್ತು. ಅದು ನಂದಿಯ ವಿಷಯದಲ್ಲಿ. ನಂದಿ ಅಲ್ಲಿದ್ದಂತ ತಂತ್ರಿಗಳು ಒಂದು ಮಾತನ್ನು ಹೇಳಿದ್ರು, ಏನಂತಂದ್ರೆ ನಾನು ಹೊರಗಡೆ ನಂದಿಯ ವಿಗ್ರಹಕ್ಕೆ ನಾನು ಪ್ರತಿಷ್ಠಾಪನೆಯನ್ನೇ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ಬಿಟ್ರು. ಅದಕ್ಕೆ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ, ಹಾಗಾದ್ರೆ ನಂದಿ ಶೋ ಪೀಸಿಗೆ ಇಟ್ಟಿದ್ದ ಅಂತ ಕೇಳಿದ್ರು. ಹೌದು ಅಂತ ಇವ್ರೇನೋ ಉತ್ತರ ಕೊಟ್ರು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು
ವಾಗ್ಯುದ್ಧಕ್ಕೆ ಅಲ್ಲಿ ಪ್ರಶ್ನಾ ಚಿಂತನೆಯಲ್ಲೇ ವಾಗ್ಯುದ್ಧಕ್ಕೆ ಕಾರಣ ಆಯ್ತು. ಇದರ ನಡುವೆ ಜ್ಯೋತಿಷ್ಯರು ಯಾರಿಗೋ ಮೂಜಿಕಾಸ್ತಾಯ ಅನ್ನುವಂತಹ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಕೂಡ ಬಂತು. ಅದು ಕೂಡ ಒಂದಷ್ಟು ತಾರಕಕ್ಕೇರ್ತು. ಈ ಎರಡು ವಿಚಾರಗಳು ಬಹಳ ದೊಡ್ಡ ತಾರಕಕ್ಕೇರ್ತು. ಅದ ನಂತರ ಒಂದು ಅರ್ಚಕರು ಸ್ನಾನ ಮಾಡಲ್ಲ ಅನ್ನುವಂತಹ ವಿಷಯದಲ್ಲಿ ಚರ್ಚೆಗಳಾಯ್ತು. ದೈವಾರಾಧನೆಯ ಬಗ್ಗೆ ಅಲ್ಲಿ ಗೊಂದಲಗಳು ಏರ್ಪಟ್ಟಿತ್ತು. ಇದರ ಬಗ್ಗೆಯೂ ಕೂಡ ಚರ್ಚೆಗಳಾಯ್ತು. ಆನಂತರ ಉತ್ಸವದಲ್ಲಿ ಯಾವ ರೀತಿಯಾಗಿ ಅಪಚಾರ ಆಗಿದೆ ಅನ್ನುವಂಥ ಆರೋಪಗಳು ಬಂತು. ಮತ್ತು ಎರಡನೇ ದಿನದ ಚರ್ಚೆಯನ್ನು ನೋಡಿದ್ರು ಅಲ್ಲಿಯೂ ಕೂಡ ನಂದಿಯದ್ದೇ ವಿಷಯ ಬಂತು. ಪೂರ್ವದಲ್ಲಿ ಇರ್ಲಿಲ್ಲ ನಂದಿ, ಕಳೆದ ವರ್ಷ ಮಾಡಿದ್ದಾರೆ, ಅದಕ್ಕೆ ನಾವು ವಿಧಿವತ್ತಾಗಿ ಪ್ರತಿಷ್ಠಾಪನೆಯನ್ನ ಮಾಡಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಇಡೀ ಒಂದು ತಂತ್ರಿಗಳಾಗಿದ್ದಂಥವ್ರು ಪಾಂಗಣೆಯರು, ಹಿರಿಯರು, ಅವರು ಈ ಒಂದು ಎರಡನೇ ದಿನ ಬರಲಿಲ್ಲ. ಎರಡನೇ ದಿನ ಅವರು ಬರಲಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಆಘಾತ ಕಾರಣಕ್ಕೆ. ಅಂದ್ರೆ ಉದಯ ಪಾಂಗಣೆಯರು ಬರಬೇಕಿತ್ತು, ಅವರು ಮೊದಲ ದಿವಸ ಅದು ಶೋಭಿಸಿಗಿಟ್ಟದ್ದು ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ಅವರಿಗೆ ಅಧ್ಯಕ್ಷರಾದಂತ ದಿನೇಶ್ ಕೊಂಡೆಮಾರ್ ಅವರಿಗೆ ಒಂದು ಒತ್ತಡವನ್ನ ಹೇರಿದ್ರು ಅಲ್ಲಿದ್ದ ಎಲ್ಲ ಗ್ರಾಮಸ್ಥರು. ಇಲ್ಲ, ತಂತ್ರಿಗಳು ಬರಬೇಕು, ತಂತ್ರಿಗಳು ಬಂದ ನಂತರ ಪ್ರಶ್ನೆಯನ್ನ ಮುಂದುವರಿಸಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಬರ್ತಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಾಗಬೇಕು. ಕಿರಿಯ ತಂತ್ರಿಗಳಂತಹ ಶ್ರೀಪಾದ ಪಾಂಗಣ್ಣಯ್ಯರು ಬಂದಿದ್ರು. ಅವ್ರ ಹತ್ರ ಕೇಳಿದಾಗ ಅವ್ರಿಗೆ ಸ್ವಲ್ಪ ಬೇಸರ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇಸರ ಆಗಿದೆ, ಬೇಸರ ಆಗಿ ಒಡಿಲ್ನಿಂದ ಹೊರ ಹೋಗಿದ್ದಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಪ್ರಶ್ನಾ ಚಿಂತನೆಯಲ್ಲಿ ಮತ್ತೊಂದು ದೋಷ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತದೆ. ಅದಕ್ಕೆ ಪರಿಹಾರವನ್ನು ಈಗಲೇ ಒದಗಿಸಿಕೊಡ್ಬೇಕು, ಈಗಲೇ ಅದು ಸರಿ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ ಆಗಿತ್ತು. ಇದರ ನಂತರ ಈ ದಿನೇಶ್ ಕೊಂಡೆಮಾರ್ ಅವರು ತಂತ್ರಿಗಳಿಗೆ ಕರೆ ಮಾಡಿ ಮಾತನಾಡಿದಂತ ಸಂದರ್ಭದಲ್ಲಿ ತಂತ್ರಿಗಳು ಹೇಳಿದ್ರು, ನಾನು ಇನ್ನೂ ಬರುವುದಿಲ್ಲ ಅಲ್ಲಿಗೆ, ಯಾಕಂತಂದ್ರೆ ನಾನು ಅಲ್ಲಿ ಬೇಸರದಿಂದ ಬಂದಿನಿ, ನನ್ನನ್ನು ಕರೀಲಿಕ್ಕೆ ಬರಬೇಡಿ, ನಾನು ಇನ್ನು ಬರುವುದಿಲ್ಲ ಅನ್ನುವಂಥದ್ದು ಆಯ್ತು. ಆ ನಂತರ ನಂದಿಯ ವಿಚಾರದಲ್ಲಿ ಒಂದಷ್ಟು ಹೊತ್ತಿನ ಮಾತುಕತೆಯನ್ನಂತ ಒಂದು ಒಮ್ಮತಕ್ಕೆ ಬರಲಾಯ್ತು. ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಉದಯ ಪಾಂಗಣ್ಣಯ್ಯರ ಅಲ್ಲಿಗೆ ತೆರಳಿ ಅಥವಾ ಅವ್ರ ಹತ್ರ ಮಾತುಕತೆ ನಡೆಸಿ ಈ ನಂದಿಯದ್ದೊಂದು ಇತ್ಯರ್ಥ ಮಾಡುವುದು ಅಂತ. ಯಾಕೆಂದ್ರೆ ಸಮಿತಿಯವರು ಕೂಡ ಅಲ್ಲಿದ್ದಂತಹ ನೆರೆದಿದ್ದಂತಹ ಭಕ್ತರ ಮಾತುಗಳಿಗೆ ಒಂದು ಒಪ್ಪಿಕೊಂಡ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಒಂದಷ್ಟು ಈ ತಂತ್ರಿಗಳು ಆಚಾರ, ಈ ವಿಧಿವಿಧಾನಗಳ ಬಗ್ಗೆ ಚರ್ಚೆ ಆದಂತ ಸಂದರ್ಭದಲ್ಲಿ ಕಳೆದ ಬಾರಿ ಅಭಯನಂದಿಗೆ ಪ್ರತಿಷ್ಠೆ ಅನ್ನುವಂಥದ್ದನ್ನ ಆಮಂತ್ರಣ ಮಾಡಿ ಅಭಯನಂದಿಗೆ ಪ್ರತಿಷ್ಠಾ ಕಾರ್ಯ ಅನ್ನುವಂತ ರೀತಿಯಲ್ಲಿ ಆಗಿತ್ತು. ಹಾಗಾದ್ರೆ ಈ ಕಳೆದ ಬಾರಿ ಮಾಡಿದ್ದೇನು? ಪ್ರತಿಷ್ಠೆ ಅಲ್ವಾ? ಪ್ರತಿಷ್ಠೆ ಆಗಿ ಅದಕ್ಕೊಂದು ಬೇರೆ ಅರ್ಚಕರನ್ನು ನೇಮಿಸಲಿ ಪೂಜೆಯನ್ನು ಮಾಡುವ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಪ್ರತಿಷ್ಠೆ ಆಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತೋಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಉಪ್ಪಡ್ಕ ಅವ್ರು ಎದ್ದು ನಿಂತು, ನಾವು ದೇವರ ಆರಾಧನೆ ಮಾಡ್ತೇವೆ, ನಂದಿ ಪ್ರತಿಷ್ಠೆಯ ಕ್ರಮಗಳು ನಮಗೆ ಗೊತ್ತಿಲ್ಲ, ಕಳೆದ ಬಾರಿ ಪ್ರತಿಷ್ಠೆಯಾದ ನಂದಿಗೆ ಈಗ ಪ್ರತಿಷ್ಠೆ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಹಾಗಾದ್ರೆ ನಾವೇನು ಮಾಡಬೇಕು? ಇದು ಜನರಿಗೆ ನೀವು ಮೋಸ ಮಾಡಿದ್ದ, ಇದು ಹಿಂದೂ ಸಮಾಜಕ್ಕೆ ಮಾಡಿದ ಅವಮಾನ ಅಂತ ಹೇಳಿ ಪ್ರಭಾಕರ್ ಉಪ್ಪಡ್ಕ ಮಾತಾಡಿದ್ರು. ಅದಾದ ನಂತರ ಒಂದಷ್ಟು ಮಾತುಕತೆಗಳಾಯ್ತು. ಕಡೆಯಲ್ಲಿ ನಂದಿಯನ್ನ ಆರಾಧಿಸುವುದು ಮತ್ತು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಯಾವ ರೀತಿಯಾಗಿ ಆರಾಧನೆ ಮಾಡುವುದು ಅನ್ನುವಂಥದ್ದನ್ನ ತಂತ್ರಿಗಳ ಜೊತೆ ಮಾತುಕತೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಹೇಳಿದ್ರು. ಅದರ ಜೊತೆಗೆ ಬೇರೆ ಬೇರೆ ವಿಚಾರದಲ್ಲಿ ಬಂದಂತಹ ಮಾತುಕತೆಗಳು ಕೂಡ ಒಂದು ಹಂತಕ್ಕೆ ಕ್ಲಿಯರ್ ಆಗ್ತಾ ಹೋಯ್ತು. ಮತ್ತು ಕೇವಲ ಒಂದು ವರ್ಷ ಬ್ರಹ್ಮಕಲಶ ಆಗಿ 1 ವರ್ಷದಲ್ಲೇ ಪ್ರಶ್ನಾ ಚಿಂತನೆಯನ್ನ ಇಡುವಂತಹ ಕ್ರಮ ಹೇಗೆ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಬಂತು. ಅದರ ಜೊತೆಗೆ ಒಂದು ಒಮ್ಮತದಿಂದ ಮುಂದಿನ ದಿನಗಳಲ್ಲಿ ತಂತ್ರಿಗಳ ಜೊತೆಗೆ ಮಾತುಕತೆ ನಡೆಸಿ ನಂದಿಯ ವಿಚಾರ ಇರ್ಬೋದು, ಅನಂತರ ಬ್ರಹ್ಮರಕ್ಕಸನ ವಿಚಾರಕ್ಕೂ ಕೂಡ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ ಮಾತುಕತೆಗಳು ಆಗಿರುವಂತದ್ದು. ಈ ಎಲ್ಲ ಸಂದರ್ಭದಲ್ಲಿ ಸುದ್ದಿ ನ್ಯೂಸ್ ಚಿತ್ರೀಕರಣ ಮಾಡಿತ್ತು. ಯಾಕೆ ಅಂತಂದ್ರೆ ಕಳೆದ ಬಾರಿ ಒಡಿಲ್ನ ಕೆಲವೊಂದು ವಿಚಾರಗಳ ಬಗ್ಗೆ ಸುದ್ದಿ ನ್ಯೂಸ್ ವರದಿಯನ್ನ ಮಾಡಿತ್ತು. ಆ ಒಂದು ವರದಿಯ ಹಿನ್ನೆಲೆಯಲ್ಲಿ ಈ ಬಾರಿಯಲ್ಲಿ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ವರದಿ ಮಾಡುವಂತ ನಿಟ್ಟಿನಲ್ಲಿ ಸಂಪೂರ್ಣವಂತ ದೃಶ್ಯಗಳ ಚಿತ್ರೀಕರಣ ಆಗಿದೆ. ಅದರ ಜೊತೆಗೆ ಒಡಿಲು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಇಟ್ಟಂತ ಪ್ರಶ್ನಾ ಚಿಂತನೆಯಲ್ಲಿ ಕೆಲವೊಂದಷ್ಟು ಗೊಂದಲಗಳು, ಕೆಲವೊಂದು ವಾಗ್ಯುದ್ಧಗಳಿಗೆ ಆ ಪ್ರಶ್ನಾ ಚಿಂತನೆಯ ಸಮಯದಲ್ಲಿ ಕಾರಣವಾಗಿದ್ರು. ಕೊನೆಯಲ್ಲಿ ಅದು ಸುಖಾಂತ್ಯಗೊಂಡಿದೆ ಅನ್ನುವಂಥದ್ದು ಖುಷಿ. ಅದರ ಜೊತೆಗೆ ಅಲ್ಲೊಬ್ರು ರಾಘವೇಂದ್ರ ಭಟ್ರು ಅಂತ ಇದ್ದಾರೆ, ಅವರು ಕಡೆಯಲ್ಲಿ ಕಣ್ಣೀರು ಹಾಕಿದಂತಹ ಘಟನೆಯು ಕೂಡ ಮೊನ್ನೆ ನಡೆದಿದೆ. ಒಟ್ಟಿನಲ್ಲಿ ಒಡಿಲ್ನ ಪ್ರಶ್ನಾ ಚಿಂತನೆ ಒಂದಷ್ಟು ಕುತೂಹಲ ಕೆರಳಿಸಿತ್ತು. ಕುತೂಹಲಕ್ಕೆ ನಂದಿಯ ವಿಚಾರ ಮತ್ತು ಬ್ರಹ್ಮರಕ್ಕಸನ ವಿಚಾರ ಎರಡು ಒಂದಷ್ಟು ಮಾತುಕತೆಗಳಿಗೆ, ಒಂದಷ್ಟು
ತಾರಕಕ್ಕೇರಿದ ಚರ್ಚೆಗಳಿಗೆ ಕಾರಣ ಆಗಿತ್ತು ಅಂತ ಇನ್ನೊಂದು ಹೇಳ್ಬೋದು ದಾಮು, ವಿಷಯ. ಇನ್ನೊಂದು ಅಲ್ಲಿ ರಾಘವೇಂದ್ರ ಭಟ್ ಅವರು ಪೂಜೆ ಮಾಡಬಾರ್ದು, ಅವರು ಗರ್ಭಗುಡಿಗೆ ಪ್ರವೇಶ ಮಾಡಬಾರ್ದು ಅಂತ ಕೂಡ ಕೆಲವೊಂದಲ್ಲಿ ಕಳೆದ ವರ್ಷದಿಂದ ಕೂಡ ಅಲ್ಲಿಂದ ಆಗ್ರಹ ಕೂಡ ಇತ್ತು. ದಿಟ್ಟಮಲ್ಲಿ ಕೂಡ ಬರ್ದಿದ್ದಾರೆ. ಅದರಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಇಲ್ಲ, ಈಗ ರಾಘವೇಂದ್ರ ಭಟ್ರಲ್ಲಿ ಪೂಜೆ ಪುನಸ್ಕಾರನ್ನ ಮಾಡ್ತಾ ಇಲ್ಲ ಹೌದು ಅನ್ನುವಂಥದ್ದು ಸ್ಪಷ್ಟ. ಅದರಿಂದ ಅಲ್ಲಿ ಇನ್ನೊಬ್ಬರನ್ನ ನೇಮಿಸಲಾಗಿದೆ ಮತ್ತು ಹಿರಿಯ ಅರ್ಚಕರು ಅಲ್ಲಿ ಇದ್ದಾರೆ. ಹಿರಿಯ ಅರ್ಚಕರ ಜೊತೆಗೆ ಇನ್ನೊಬ್ಬರನ್ನ ನೇಮಿಸಲಾಗಿದೆ. ರಾಘವೇಂದ್ರ ಭಟ್ರು ಇನ್ನೊಂದಿದೆ, ಸಮಿತಿಯವರು ಪ್ರಶ್ನಾ ಚಿಂತನೆಗೆ ಕೇಳಿದ್ದು ಅಥವಾ ರಾಘವೇಂದ್ರ ಭಟ್ರು ಪ್ರಶ್ನಾ ಚಿಂತನೆ ಕೇಳಿದ್ದ ಅನ್ನುವಂಥದ್ದು ಎಲ್ಲರ ಒಂದು ಚರ್ಚೆ ಕಾರಣ ಆಗುತ್ತೆ. ಆದ್ರೆ ಜೋಯಿಸರು ಒಂದು ನನ್ನಲ್ಲಿ ಪ್ರಶ್ನಾ ಚಿಂತನೆ ಇಡಬೇಕು ಅಂತ ಬಂದವರಲ್ಲಿ ರಾಘವೇಂದ್ರ ಭಟ್ರು ಕೂಡ ಇದ್ರು ಅನ್ನುವಂಥದ್ದನ್ನ ಜೋಯಿಸರು ಕೂಡ ಅಲ್ಲಿ ಹೇಳಿದ್ರು ಶ್ರೇಯ. ಓಕೆ ದಾಮೋದರ್, ಧನ್ಯವಾದಗಳು. ಓಕೆ, ಒಡೀಲು ವಿಚಾರ ಅಂದರೆ ಕಳೆದ ವರ್ಷ ಬ್ರಹ್ಮಕಲಶ ಒಟ್ಟು 4 ಕೋಟಿ ವೆಚ್ಚದಲ್ಲಿ ಆಗಿರುವಂಥದ್ದು. ಶಶಿಧರ್ ಶೆಟ್ಟಿ ಬರೋಡ ಅವರ ಮುಂದಾಳತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಮಾದರಿ ಬ್ರಹ್ಮಕಲಶ ಅಲ್ಲಿ ಆಗಿದೆ. ಆಗ ಅಲ್ಲಿ ಒಂದು ಹೊಸದಾಗಿ ನಂದಿಯ ವಿಗ್ರಹವನ್ನು ಹೊರಗಡೆ ಒಂದು ಹೊರಾಂಗಣದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದ್ರು. ಅಭಯ ನಂದಿ ಅಂತ ಹೆಸರು ಕೊಟ್ಟರು. ಆನಂತರವಾಗಿ ಅಲ್ಲಿ ಒಂದು ಅರ್ಚಕರು ಕೂಡ ಬೇರೆ ನೇಮಕವನ್ನು ಕೂಡ ಮಾಡಿದ್ರು. ಆದರೆ ಅದೇ ಸಮಯದಲ್ಲಿ ಒಂದು ದಿಟ್ಟಮ್ ಅಂತ ಮಾಡಿದ್ರು. ದಿಟ್ಟಮ್ ಅಂತ ಹೇಳಿದ್ರೆ ನಿರ್ಣಯ ತಗೋತಾರೆ ಅಂತೇಳಿ ದೇವಸ್ಥಾನದಲ್ಲಿ ಮುಂದೆ ಏನೆಲ್ಲ ಕ್ರಮ ಆಗಬೇಕು, ಹೇಗೆ ಎಲ್ಲವೂ ಕೂಡ. ಅದರಲ್ಲಿ ರಾಘವೇಂದ್ರ ಭಟ್ ಅವರು ಏನು ಅವರ ಅರ್ಚಕರು, ಅವರ ಹಿರಿಯ ಅರ್ಚಕರು ಕೂಡ ಅಲ್ಲಿ ಒಳಗಡೆ ಹೋಗುವಾಗ ಸ್ನಾನ ಮಾಡೋದಿಲ್ಲ. ಜೊತೆಗೆ ಭಕ್ತಾದಿಗಳಿಗೆ ಪ್ರಸಾದ ಕೊಡಬೇಕಾದ್ರೆ ಬಿಸಾಕ್ತಾರೆ. ಆಮೇಲೆ ತೀರಾ ಮಡಿವಂತಿಕೆ ಮಾಡ್ತಾರೆ. ಈ ತೀರಾ ಮಡಿವಂತಿಕೆ ಮಾಡುವಂಥವರು ಗರ್ಭಗುಡಿಗೆ ಮಾತ್ರ ಸ್ನಾನ ಮಾಡದೆ ಹೋಗ್ತಾ ಇದ್ದಾರೆ. ಹೀಗೆ ತುಂಬ ಅವರ ಬಗ್ಗೆ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಇನ್ನು ಹೊಸದಾಗಿ ವ್ಯವಸ್ಥಾಪನಾ ಸಮಿತಿ, ಅದಕ್ಕೆ ಕೂಡ ರಾಜಕೀಯ ಕೂಡ ಕೆಲವೊಂದು ಇರ್ಬೋದು, ಹೇಳೋಕ್ಕಾಗಲ್ಲ. ನಾವು ಅದನ್ನು ಏನು ಹೇಳೋಕ್ಕೆ ನಮ್ಗೆ ಕೂಡ ವಿಷಯ ಇರೋದಿಲ್ಲ. ಆದರೆ ಅಲ್ಲಿಗ ಹಳೆಯ ಕಮಿಟಿ ಮತ್ತು ಹೊಸ ಕಮಿಟಿ ಕೂಡ ಕೆಲವು ಚರ್ಚೆ ಕೂಡ ಆಗಿತ್ತು. ಅಂದರೆ ಯಾಕೆ ಅವರು ಅರ್ಚಕರು ಬೇಕು ಅಂತ ಇವರು ಹೇಳಿದರೆ ಅವರೇ ಬೇಕು ಅಂತ ಆ ಥರ ಪರ ವಿರೋಧ ಎರಡು ಕೂಡ ಇತ್ತು. ಇದೀಗ ಪ್ರಶ್ನೆ ಚಿಂತನೆಯಲ್ಲಿ ಕೆಲವೊಂದು ಸುಖಾಂತಿ ಆಗಿದೆ. ಅಲ್ಲಿ ಒಂದು ವರ್ಡ್ ಬಂತು, ಯಾರೊಬ್ಬಲ್ಲಿ ಒಂದು ಮೂಜಿಕ ಅವರ ತಂತ್ರಿ ಯಾರು ಆ ಪ್ರಶ್ನೆ ಚಿಂತಕರೇ ಒಂದು ಮೂಜಿಕಾಸ್ತಾಯ ಅಂತ ಒಂದು ಶಬ್ದವನ್ನು ಬಳಸಿದ್ರೆ ಸಿಟ್ಟಲ್ಲಿ ಹೇಳಿದ್ರು. ಅಲ್ಲಿ ಸ್ವಲ್ಪ ಗಲಭೆ ಆಯಿತು. ಹಾಗಾಗಿ ಅವರು ಸ್ವಲ್ಪ ಅಲ್ಲಿ BP ರೈಸ್ ಆಯಿತು. ಹಾಗಾಗಿ ಆ ಒಂದು ಶಬ್ದವನ್ನು ಯೂಸ್ ಮಾಡಿದರು. ನಂತರವಾಗಿ ಅಲ್ಲಿ ಗಲಾಟೆ ಮಾಡಿದ ವ್ಯಕ್ತಿಯ ಹೊರಗಡೆ ಹೋಗಿ ಕ್ಷಮೆ ಕೇಳಿದು ಕೂಡ ಆಗಿದೆ. ಓಕೆ, ಇದರ ಬಗ್ಗೆ ಮಾತಾಡೋಕ್ಕೆ ಈಗ ಹೊಸ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ದಿನೇಶ್ ಕೊಂಡೇಮಾರ್ ಇದ್ದಾರೆ. ದಿನೇಶ್ ಕೊಂಡೇಮಾರ್, ನಮಸ್ಕಾರ. ನಮಸ್ತೆ. ಓಕೆ, ಮೊನ್ನೆ 2 ದಿನದಿಂದ ಅಲ್ಲಿ ಪ್ರಶ್ನೆ ಚಿಂತನೆ ಆಯಿತು. ತುಂಬ ಗೊಂದಲ ಇತ್ತು, ಕುತೂಹಲ ಇತ್ತು. ಒಡಿಲಿನಲ್ಲಿ ಮುಂದೆ ಏನಾಗುತ್ತೆ, ಪ್ರಶ್ನೆ ಚಿಂತನೆ ಏನೆಲ್ಲ ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೆ ಅಂತ ಹಲವಾರು ಗೊಂದಲ, ಕುತೂಹಲ ಇತ್ತು. ಒಟ್ಟಾರೆಯಾಗಿ ಏನಾಯಿತು? ಕಳೆದ ತಿಂಗಳಲ್ಲಿ ಮದ್ದಡ್ಕ ತಾಯಿ ಪಿಲ್ಚಾಮುಂಡಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಮಿತಿ ಜೀರ್ಣೋದ್ಧಾರದ ಬಗ್ಗೆ ಪ್ರಶ್ನಾ ಚಿಂತನೆಯನ್ನು ನಡೆಸಿತು. ಆ ಸಮಯ ಚಿಂತಕರು ಅದು ಮದ್ದಡ್ಕ ತಾಯಿ ಪಿಲ್ಚಾಮುಂಡಿ ದೇವ ಗ್ರಾಮ ದೈವ ಹಲವಾರು ವರ್ಷಗಳ ಅದರಾದ ಒಂದು ಮಹತ್ವವನ್ನು ಪಡೆದುಕೊಂಡಿದ್ದು. ಆ ಸಮಯದಲ್ಲಿ ದೈವಕ್ಕೆ ದೇವರು ಯಾವ ದೇವರು ಅಂತ ಕೇಳಿದ್ರೆ ಓಡಿ ಮಹಾಲಿಂಗೇಶ್ವರ ದೇವರು ಭಕ್ತರನ್ನು ಕಾರಣ ದೇವಸ್ಥಾನದಲ್ಲಿ ಕೆಲವು ಲೋಪದೋಷಗಳು ಇದೆ ಅಂತ ಚಿಂತಕರು ನುಡಿದ್ರು. ಆದ್ದರಿಂದ ನಾವು ಓಡಿಲು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆಯನ್ನು ನಡೆಸಿದ್ವಿ. ಆ ಪ್ರಶ್ನಾ ಚಿಂತನೆಯಲ್ಲಿ ಈಗ 2 ದಿನಗಳ ಕಾಲ ಬಹಳ ಚರ್ಚೆ ಆಯಿತು. ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಹೇಗೆ ಕೊಂಡು ಹೋಗ್ಬೇಕು ಅನ್ನುವ ವಿಚಾರದಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ ವಾಯ್ಸ್. ದೇವಸ್ಥಾನದಲ್ಲಿ ವೈದಿಕ ವಿಧಿವಿಧಾನಗಳು ಹೇಗೆ ನಾವು ನಡೆಸಿಕೊಂಡು ಹೋಗ್ಬೇಕು ಅನ್ನೋ ಚಿಂತಕರಲ್ಲಿ ನಾವು ಪ್ರಶ್ನಿಸಿದ್ವಿ. ಆದ್ದರಿಂದ ಕೆಲವು ಪರಿಹಾರಗಳನ್ನು ಸೂಚಿಸಿದ್ದಾರೆ ನಮಗೆ. ಇನ್ನೊಂದು ಅರ್ಚಕರ ವಿಚಾರವಾಗಿ ಕೂಡ ಸ್ವಲ್ಪ ಗೊಂದಲ ಇತ್ತಲ್ಲ, ಅದೇನಾದ್ರು ಪರಿಹಾರ ಆಯ್ತಾ? ಯಾರು ಗರ್ಭಗುಡಿಗೆ ಹೋಗೋದು, ಪೂಜೆ ಮಾಡೋದು, ಅದ್ರಲ್ಲಿ ಏನಾದ್ರು ಪರಿಹಾರ ಸಿಕ್ತಾ? ಇಲ್ಲ, ಅರ್ಚಕರ ವಿಷಯದಲ್ಲಿ ಕಳೆದ ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರು ರಾಘವೇಂದ್ರ ಅರ್ಚಕರು ಒಂದು ವೇಳೆ ಪೂಜೆ ಮಾಡಿದ್ರೆ ನಾವು ಗರ್ಭಗುಡಿಗೆ ಒಳಗೆ ಹೋಗ್ತೇನೆ ಅನ್ನುವ ಮಾತನ್ನು ವಿವರಿಸಿದ್ದಾರೆ. ಆದ್ರೆ ದೈವಜ್ಞರು ತಂತ್ರಿಯವರಲ್ಲಿ ಇನ್ನು ಮುಂದೆ ತಂತ್ರಿಯವರಲ್ಲಿ ನೀವು ಕೂತು ಮಾತಾಡಿ ಅದನ್ನು ಗೊಂದಲವನ್ನು ಪರಿಹರಿಸಿಕೊಳ್ಳಿ ಎಂದು ಸಲಹೆಯನ್ನು ಕೊಟ್ಟಿದ್ದಾರೆ.
ಓಕೆ 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 ಓಕೆ. ಸೊ ಒಟ್ಟಾರೆಯಾಗಿ ಸುಖಾಂತ್ಯ ಆಯ್ತಾ ಎಲ್ಲದೂ ಕೂಡ, ಎಲ್ಲ ಗೊಂದಲ ಕೂಡ? ಈಗ ದೇವಸ್ಥಾನದ ಒಳಗಿನ ವೈದಿಕ ವಿಧಾನಗಳಲ್ಲಿ ಸುಖಾಂತ್ಯ ಆಯಿತು. ನಾವು ಅವರು ಹೇಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮವನ್ನು ನಾವು ಪಾಲನೆ ಮಾಡಲೇಬೇಕು. ನಾವು ಅದನ್ನು ನಡೆಸಿಕೊಂಡು ಹೋಗ್ತೇವೆ, ಹೇಗೆ ಹೇಳಿದ್ದಾರೆ ಅದನ್ನು ನಾವು ನಡೆಸಿಕೊಂಡು ಹೋಗ್ತೇವೆ. ಓಕೆ. ಸೋಮವಾರ ಅನ್ನದಾನದ ವಿಷಯವಾಗಿ ಅದು ಕೂಡ ಒಂದು ವಿಚಾರಲ್ಲಿ ಚರ್ಚೆ ಆಯಿತು. ಅದೇನು ಅನ್ನದಾನ ಇರುತ್ತಾ ಅಥವಾ ಹೇಗೆ ಅಂತ? ಹೌದು, ಸೋಮವಾರದ ಅನ್ನದಾನ ದೇವಸ್ಥಾನದಲ್ಲಿ ರಂಗಪೂಜೆಯ ದಿನ ಅನ್ನದಾನವನ್ನು ಭಕ್ತರಿಗೆ ಮಾಡಿಕೊಂಡು ಹೋದ್ರೆ ದೇವಸ್ಥಾನಕ್ಕೆ ಒಳ್ಳೇದು ಅಂತ ಹೇಳಿದ್ರು. ಹೌದು, ಚಿಂತಕರು ಹೇಳಿದ್ದಾರೆ. ಹೌದು, ದೇವಸ್ಥಾನ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಅನ್ನೋಂಥದ್ದು. ಹೌದು, ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಡೆಸಿಕೊಂಡು ಹೋಗ್ತೇವೆ. ಓಕೆ ಓಕೆ, ಧನ್ಯವಾದಗಳು ದಿನೇಶ್ ಅವರೇ. ಓಕೆ, ನೆಕ್ಸ್ಟ್ ಇದರ ಬಗ್ಗೆ ಅಂದರೆ ಹಳೆಯ ವ್ಯವಸ್ಥಾಪಕ ಸಮಿತಿ ಪ್ರಭಾಕರ್ ಉಪ್ಪಡ್ಕ ಕೂಡ ಬಹಳ ಧ್ವನಿ ಎತ್ತಿದ್ದಾರೆ. ಅವರು ಕೂಡ ದೃಶ್ಯಾವಳಿ ನೋಡ್ತಾ ಇದ್ರಿ ನೀವು. ಅವರು ಈ ನಂದಿ ವಿಚಾರ ಆಗಿರ್ಬೋದು, ಆಮೇಲೆ ಸೋಮವಾರದ ರಂಗಪೂಜೆ ವಿಚಾರ ಆಗಿರ್ಬೋದು, ಬ್ರಹ್ಮ ರಾಕ್ಷಸ ವಿಚಾರ ಎಲ್ಲವೂ ಕೂಡ ಅವರೊಂದು ಚರ್ಚೆಯನ್ನು ಮಾಡಿದರು. ಆ ಪ್ರಶ್ನೆ ಚಿಂತನೆಗೆ ಉತ್ತರ ಕೂಡ ಸಿಕ್ಕಿದೆ ಕೆಲವೊಂದು ವಿಚಾರವಾಗಿ. ಹಾಗಾಗಿ ಒಟ್ಟಾರೆಯಾಗಿ ಅಲ್ಲಿ ಅನೇಕ ಗೊಂದಲ ಕುತೂಹಲ ಕೂಡ ಒಂದು ಸಮಾಪ್ತಿ ಆಗಿದೆ ಅಂತ ಹೇಳ್ಬೋದು, ಸುಖಾಂತ್ಯ ಆಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಟಾಪಿಕ್ ಇರುವಂಥದ್ದು ತೆಕ್ಕಾರಿನ ಬಾಜಾರು ಎಂಬಲ್ಲಿ ಗಂಡನಿಂದಲೇ ಪತ್ನಿಯ ಕೊಲೆ. ರಫೀಕ್ ಎಂಬಾತ ಪತ್ನಿ ಝೀನತ್ ರನ್ನ ಚಾಕುವಿಂದ ಇರೋದು ಕೊಲೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸಂತೋಷರು ಕೊಡಬೇಕಾಗುತ್ತೆ. ಏನು ಪ್ರಕರಣ ಇದು ಅಂತ? ಅದು ಗಂಡ ಹೆಂಡತಿಯ ಕಲಹದಲ್ಲಿ ಆಗಿರುವಂಥ ಗಲಾಟೆ. ಪ್ರಾರಂಭದಲ್ಲಿ ತೆಕ್ಕಾರು ಗ್ರಾಮ ಪಂಚಾಯತ್ನ ಬಾಜಾರು ಅಂತೇಳಿ ಅವರು ಕಾರ್ಮಿಕರು. ರಫೀಕ್ ಸುಮಾರು 45 ವರ್ಷ, ಅವರ ಪತ್ನಿ ಝೀನತ್ ಗೃಹಿಣಿ ಅವರು 40 ವರ್ಷ. 18 ವರ್ಷದಿಂದ ಅವರಿಗೆ ಮದುವೆ ಆಗಿದೆ. 10ನೇ ತರಗತಿ ಓದುವಂಥವರು ಮತ್ತು 9ನೇ ತರಗತಿ ಓದುವಂಥ ಇಬ್ಬರು ಮಕ್ಕಳಿದ್ದಾರೆ. 1 ತಿಂಗಳ ಹಿಂದೆ ಕೂಡ ಅವರ ನಡುವೆ ಪರಸ್ಪರ ಜಗಳ ಆಗಿತ್ತು, ಮನಸ್ತಾಪ ಉಂಟಾಗಿತ್ತು, ರಾಜಿ ಸಂಧಾನ ಕೂಡ ಮಾಡೋ ಪ್ರಯತ್ನ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಬೆಳಿಗ್ಗೆ ಗಂಡ ಹೆಂಡತಿ ನಡುವೆ ಜಗಳ ಆಗಿದೆ. ಆ ಸಂದರ್ಭದಲ್ಲಿ ಝೀನತ್ ಅವರ ಕುತ್ತಿಗೆಗೆ ರಫೀಕ್ ಅವರು ಚೂರಿಯಿಂದ ಇರಿದಿದ್ದಾರೆ. ಗಂಭೀರ ಗಾಯಗೊಂಡಿರುವಂಥ ಝೀನತ್ ರವರು ಅಲ್ಲಿ ಮೃತಪಟ್ಟಿದ್ದಾರೆ. ಆ ನಂತರ ಪಶ್ಚಾತ್ತಾಪಕ್ಕೀಡಾಗಿ ರಫೀಕ್ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಅಂತ ಹೇಳುವಂಥ ಮಾಹಿತಿಯೂ ಇದೆ. ಅಷ್ಟೊತ್ತಿಗೆ ಅವರನ್ನು ರಕ್ಷಣೆ ಮಾಡಿ ಪೊಲೀಸರವರ ವಶಕ್ಕೆ ಕೊಡಲಾಗಿದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. SI ಅವಿನಾಶ್ ಅವರು ಅದರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆರೋಪಿಯನ್ನು ಈಗಾಗಲೇ ಬಂಧಿಸಿದ್ದಾರೆ. ಮತ್ತು ಇದರಲ್ಲಿ ಭಾರಿ ದೊಡ್ಡ ತನಿಖೆ ಮಾಡುವಂಥದ್ದು ಅದೇನು ಮಾಡುವಂಥದ್ದು ಇಲ್ಲ. ಯಾಕಂತ ಹೇಳಿದ್ರೆ ನೇರವಾಗಿ ಒಂದು ಮಾತಿಗೆ ಮಾತು ಬೆಳೆದು ಗಲಭೆ ಆಗಿದೆ. ಆರೋಪಿಯನ್ನು ಬಂಧಿಸಿದ್ದಾರೆ. ಒಂದು ಮನೆಯೊಳಗಿನ ಗಲಾಟೆ, ಗಂಡ ಹೆಂಡತಿಯ ನಡುವೆ ಆಗಿರುವಂಥ ಮನಸ್ತಾಪ ಕೊಲೆಯಲ್ಲಿ ಅಂತ್ಯ ಆಗಿದೆ. ಇನ್ನು ತನಿಖೆ ಪ್ರಾರಂಭ ಆಗ್ತದೆ. ಅದು ಈಗಾಗಲೇ ಆರೋಪಿ ಏನು ಹೇಳಿಕೆ ಕೊಡ್ಬೇಕು ಅದನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಬಾರಿ ಕುತೂಹಲ ಕೆರಳಿಸುವಂಥ ವಿಚಾರ ಏನಿಲ್ಲ. ಘಟನೆ ಆಗಬಾರ್ದಿತ್ತು ಕೊಲೆ, ಆದರೆ ಅದು ಏನು ಊರಿಗೆ ಸಂಬಂಧಪಟ್ಟದ್ದಾಗೇನಲ್ಲ, ಒಂದು ಮನೆಯ ಗಂಡ ಹೆಂಡತಿ ವಿಚಾರ. ಆ ಸಂದರ್ಭದಲ್ಲಿ ಕೊಲೆ ನಡೆದು ಹೋಗಿದೆ. ಅದಕ್ಕೆ ಇನ್ನು ಆರೋಪಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಸಾಕ್ಷಿದಾರರು ಮಾಡಬೇಕು. ಈ ಘಟನೆ ಬಗ್ಗೆ ಕೆಲವು ಸ್ಥಳೀಯರು ಕೂಡ ಬೈಟ್ ಕೊಟ್ಟಿದ್ದಾರೆ, ಅದನ್ನು ಕೇಳೋಣ. ಮಕ್ಕಳದ್ದು ಜೋರು ಜೋರು ಬೊಬ್ಬೆ ಕೇಳ್ತಾ ಇತ್ತು. ಆವತ್ತಿಗೆ ಏನಾಗ್ತದೆ ಅಂತ ಬಂದು ನೋಡಬೇಕಾದ್ರೆ ಫುಲ್ ಜನ ಸೇರಿದ್ರು ಇಲ್ಲಿ. ಆ ಸಮಯದಲ್ಲಿ ಯಾರು ಹೋಗೋಕ್ಕೆ ರೆಡಿ ಆಗಿರಲಿಲ್ಲ. ಆವಾಗ ನಾನು ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ 2 ಜನ ಹೋಗಿದ್ವಿ ಅಲ್ಲಿಗೆ. ಹೋಗಿ ನೋಡಬೇಕಾದ್ರೆ ಮರ್ಡರ್ ಆಗಿತ್ತು. ಆಮೇಲೆ ಅವ್ರ ಮಗ ನಾನು ಅವರನ್ನು ಹಿಡ್ಕೊಳಕ್ಕೆ ಹೋದ್ವಿ, ಅವ್ರ ಗಂಡನ. ಅವರು ಓಡೋದ್ರು. ಇದು ಇವತ್ತು ಬೆಳಿಗ್ಗೆ ಆಗಿದ್ದು. ಓಕೆ, ಅವರು ಆ ಸಂದರ್ಭದಲ್ಲಿ ಏನಾಗಿತ್ತಲ್ಲಿ ಒಳಗಡೆ ನೀವು ಹೋಗುವಾಗ ಹೆಂಗಿತ್ತು? ಅವರು ಫ್ರಂಟ್ ಬಾಗಿಲ ಹತ್ರ ಬಿದ್ದು ಮಲಗಿದ ಸ್ಥಿತಿಯಲ್ಲಿದ್ದರು. ಅವರು ಅವರನ್ನು ಕರ್ಕೊಂಡು ಹೋದ್ರಿ? ಕರ್ಕೊಂಡು ಹೋಗಿಲ್ಲ. ಆಮೇಲೆ ಇದು ಬಂತು, ಆಂಬ್ಯುಲೆನ್ಸ್ ಬಂತು. ಅಲ್ಲಿ ಹೊರಗಡೆ ಬಂದು ಕೂರಿಸಿದ್ವಿ. ಸ್ವಲ್ಪ ಹೊತ್ತು ಬೊಬ್ಬೆ ಆಗ್ತಾಯಿದ್ರು ಮೇಲೆ. ಆಮೇಲೆ ಆಂಬ್ಯುಲೆನ್ಸ್ ಬಂತು, ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿ. ರಫೀಕ್ ಅವರ ಬಗ್ಗೆ ಏನು ಹೇಳ್ತೀರಿ, ಹೇಗಿದ್ರು ಅವರು? ಜೋರು ಜೋರು ಬೊಬ್ಬೆ ಆಗ್ತಾಯಿದ್ರು. ನಾನು ಸಾಯ್ತೀನಿ ಅಂತ ಹೇಳಿ ಆ ಕಡೆ ಹೋದರು, ಗುಡ್ಡೆ ಕಡೆಗೆ. ಆಮೇಲೆ ಮಕ್ಕಳು ಹೋಗಿ ಕರ್ಕೊಂಡು ಬಂದರು. ಅವರ ಹಿಂದ್ಗಡೆ ತಲೆ ಎಲ್ಲ ಪೆಟ್ಟಾಗಿತ್ತು. ಸರ್, ತಾವು ಸ್ಥಳೀಯರು, ಏನು ಹೆಸರು ನಿಮ್ಮ ಹೆಸರು? ಅಬ್ದುಲ್ ಬಾತೀಶ್ ಅಂತ. ಓಕೆ, ಏನು ಹೇಳ್ತೀರಿ ರಫೀಕ್ ಅವರ ಬಗ್ಗೆ ಮತ್ತು ಅವರ ಮನೆಯ ಬಗ್ಗೆ? ರಫೀಕ್ ಅವರಂದರೆ ನಾನು ತುಂಬ ಜನ ಪಾಪ ಜನ ಅವರು. ಯಾಕಂದರೆ ಡೈಲಿ ಮಾತಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಪಾಪ ಯಾರ ಹತ್ರ ದೇವರಲ್ಲಿ ಮಾತಾಡಲ್ಲ ಅವರು. ಈಗ ಬೆಳಿಗ್ಗೆ ಯಾವಾಗಲೂ ಈ ಥರ ಗಲಾಟೆ ಆಗ್ತಾನೆ ಇರ್ತದೆ. ಅವ್ರಿಗೆ ಹೆಂಡತಿ ಗಲಾಟೆ ಆಗ್ತಾನೆ ಇರ್ತದೆ. ಏನು ವಿಷಯ ಅಂತ ನಮಗೆ ಗೊತ್ತಿಲ್ಲ ಅದರ ವಿಷಯದಲ್ಲಿ. ನಾವು ಈ ಥರ ಇವತ್ತು ಆ ಥರನೇ ಗಲಾಟೆ ಆಗಿದ್ದು ಅಂತ ಗೊತ್ತಾಗಿದೆ. ಮನೆಯಲ್ಲಿ ಎಲ್ಲ ಜೋರು ಜೋರು ಬೊಬ್ಬೆ ಗೆಲ್ತಾ ಇದೆ ಅಂತ ಹೇಳಿ ಅಲ್ಲಿ ಹೋಗಿರುವಾಗ ಈ ಥರ ಚೂರಿ ಹಾಕಿದ್ದಾರೆ. ಚೂರಿ ಹಾಕಿ ಅವರು ಅಂದರೆ ಇಲ್ಲಿಂದ ಕರ್ಕೊಂಡು ಹೋಗೋ ತನಕ ಡೆತ್ ಆಗಿರಲಿಲ್ಲ.
ಡೆತ್ ಆಗಿರಲಿಲ್ಲ. ಇದಕ್ಕೆ ನನ್ನ ಆಟೋಗೆ ಹಾಕಿದ್ರು. ಆಟೋದಲ್ಲಿ ಹೋಗ್ತಾಯಿಲ್ಲ, ಅವ್ರು ತುಂಬ ಭಾರ ಇದ್ದಾರೆ ಅವರು, ಆ ಜನ. ಆಟೋದಲ್ಲಿ ಹೋಗಲಿಲ್ಲ ಅವರು, ಯಾಕಂದರೆ ಕೈಕಾಲೆಲ್ಲ ಇದಾಗಿದೆ. ಆಮೇಲೆ ಆಂಬ್ಲೆನ್ಸ್ ಕರ್ಕೊಂಡು ಆಂಬ್ಲೆನ್ಸ್ಗೆ ಹಾಕಿ ಕಳಿಸಿದ್ವಿ. ಒಂದು ಸ್ವಲ್ಪ ಬೇಗ ಯಾರಾದರೂ ಬರ್ತಿದ್ರೆ ಉಳಿಸ್ಬೋದಿತ್ತ? ಆ ಟೈಮಲ್ಲಿ ರಿಕ್ಷೆ ಬೇಕು ಅಂತ ಬೊಬ್ಬೆ ಆಗ್ತಾಯಿದ್ರು, ಯಾರು ಬಂದಿಲ್ಲ. ಅವತ್ತಿಗೆ ನನ್ನ ಬಂದಿದ್ದ, ಅವರು ರಿಕ್ಷೆ ಒಳಗಡೆ ಹೋಗಿಲ್ಲ, ಭಾರ ಇದ್ದರು, ಅವರು ದಪ್ಪ ಇದ್ದರು. ಆದರೆ ರಿಕ್ಷೆ ಒಳಗಡೆ ತೆಗಬೇಕಾದ್ರೆ ಸ್ವಲ್ಪ ಬೊಬ್ಬೆ ಹಾಕಿದ್ರು, ಆಮೇಲೆ ಏನು ಮಾತಾಡೇ ಇಲ್ಲ. ಅವತ್ತಿಗೆ ಬಂದಿದ್ದರೆ ಉಳಿಸ್ಬೋದಿತ್ತು. ಜನ ಇರಲಿಲ್ವಾ? ಜನ ಎಲ್ಲ ಇದ್ದರು, ಯಾರು ಮುಂದೆ ಬರೋಕ್ಕೆ ರೆಡಿಯಾಗಿರಲಿಲ್ಲ. ಇದೇ ಇವತ್ತು ಬೆಳಿಗ್ಗೆ ಆಗಿದ್ದು ಇದೆ. ಮಕ್ಕಳು ಅವರಿಗೆ 2 ಮಕ್ಕಳಿದ್ದರು. ಮಕ್ಕಳು ಅಳ್ತಾಯಿದ್ರು ಜೋರಾಗಿ. ಅಲ್ಲ, ಓದ್ತಾ ಇದ್ದಾರೆ ಅವರು? ಹಾಂ, ಓದ್ತಾ ಇದ್ದಾರೆ. ಉಪ್ಪಿನಂಗಡಿಯಲ್ಲಿ ಓದ್ತಾ ಇರೋದು. ಇಲ್ಲ, ಅವರು ಇಬ್ಬರು ಪರಿಚಯ, ರಫೀಕ್ ಮತ್ತು ಅವರ ಹೆಂಡತಿ ಅವರು ಕೂಡ ಪರಿಚಯದವ್ರಿಗೆ. ಓಕೆ, ಏನು ಕಾರಣಕ್ಕಾಗಿರೋದು? ಕಾರಣ ಏನಂದರೆ ಸರ್, ಅವ್ರದ್ದು ಸ್ವಲ್ಪ ಏನೋ ಅವರಿಗೆ ಗಂಡನಿಗೆ ಸ್ವಲ್ಪ ಅವರ ಮೇಲೆ ಏನು ಇದು ಹೆಂಡತಿಯ ಮೇಲೆ ಏನು ಒಂದು ಡೌಟ್ ಅಂತ ಆ ಥರ ಆ ವಿಷಯದಲ್ಲಿ ಗಲಾಟೆ ಆಗ್ತಾಯಿತ್ತು ದಿನ. ಮತ್ತು ಒಂದು ತಿಂಗಳ ಮುಂಚೆ ಜೋರು ಗಲಾಟೆ ಎಲ್ಲ ಆಗಿದೆ. ಮತ್ತು ಊರವರೆಲ್ಲ ಬಂದು ಸ್ವಲ್ಪ ಅವರಿಗೆ ಬುದ್ಧಿವಾದ ಹೇಳಿ ಸರಿಯಾಗಿರಿ ಅಂತ ಹೇಳಿ ಸ್ವಲ್ಪ ಎಲ್ಲ ಹೇಳಿದರು. ಪಂಚಾಯತಿಗಳಾಗಿವೆ? ಆಗಿವೆ. ಮತ್ತು ಅವರಿಗೆ ರಫೀಕ್ನವ್ರಂದ್ರೆ ಅವರೊಬ್ಬ ಒಳ್ಳೆ ಮನುಷ್ಯ ಅವರು. ಮತ್ತು ಅವ್ರಿಗೆ ಏನಾಯಿತು ಗೊತ್ತಿಲ್ಲ, ಇವತ್ತೇನೋ ಅವರಿಗೆ ಮಾತು ಬೆಳೆದು ಏನೋ ಸ್ವಲ್ಪ ಜಗಳ ಆಗಿ ಅವರಿಗೆ ಪರಸ್ಪರ ಗುದ್ದಾಟ ಆಗಿದೆ. ಈ 1 ತಿಂಗಳ ಹಿಂದೆ ಪಂಚಾಯತಿಗೆ ಆಗಿದ್ದು ಯಾವ ಕಾರಣಕ್ಕೆ? ಅದು ಅವ್ರಲ್ಲೇ ವೈಮನಸ್ಸಿತ್ತು, ಸ್ವಲ್ಪ ಸಂಸಾರದಲ್ಲಿ ಹಾಗೆ ಇತ್ತು. ಬೇರೆ ಲಿಂಕ್ಗಳ ಏನೂ ಗೊತ್ತಿಲ್ಲ ಸರ್, ಏನು ಇರಬೇಕು ಹಾಗೆ ಇದು ಮಾಡಿದ್ದಾರೆ. ಹಾಗೆಲ್ಲ ಸರಿ ಆಗಿದೆ. ಮತ್ತು 1 ತಿಂಗಳು ಆಯಿತು, ಅದು ಮತ್ತೆ ಸರಿ ಇದ್ದರು. ಮತ್ತೆ ಏನಾಯಿತು ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆನೂ ಬೀಡಿ ತಗೊಂಡು ಹೋಗಿದ್ರಂತೆ. ಹಾಗೆ ಇವರು ಮನೆಯಲ್ಲಿ ಬಂದು ಇವರಿದ್ದರು, ರಫೀಕ್ ಇದ್ದರು. ಏನೋ ಅವ್ರಿಗೆ ಮಾತು ಬೆಳೆದು ಜಗಳ ಆಗಿದೆ. ಆದರೆ ಅವ್ರು ಕೊಲ್ಲಬಾರ್ದಿತ್ತು. ಹೌದು, ಯಾವುದೇ ಆದರೂ ಒಂದು ಜೀವನ ಕೊಲ್ಲಬಾರ್ದು ಯಾರು ಕೂಡ. ಅವರಷ್ಟು ದೊಡ್ಡ ಒಂದು ಕ್ರೂರಿ ಅಲ್ಲ, ಅದು ಏನೋ ಒಂದು ಅದೃಷ್ಟವತ್ತು ಆಗಿ ಹೋಯಿತು. ನಾವು ಪ್ರತಿದಿನ ಎದ್ದೇಳ್ತೇವೆ. ಬೆಳಿಗ್ಗೆ ಎದ್ದೇಳುವಾಗ ಮಕ್ಕಳು ಜೋರು ಬೊಬ್ಬೆ ಕೇಳ್ತಾಯಿತ್ತು. ಆವತ್ತಿಗೆ ಏನಾಗ್ತದೆ ಅಂತ ಬಂದು ನೋಡಬೇಕಾದ್ರೆ ಫುಲ್ ಜನ ಸೇರಿದ್ರು ಇಲ್ಲಿ. ಓಕೆ, ಮುಂದಿನ ವಿಚಾರ. ಪಟ್ರಮೆ ಮಣಿಯೇರ ಜನತೆಗೆ ಏಕಿ ಶಾಪ, ರಸ್ತೆ ಸರಿಯಾಗದೆ ಬೇಸರಗೊಂಡು ಮೋದಿಗೆ ಪತ್ರ, ನರಕಯಾತನೆ ಕೇಳುವವರು ಯಾರು? ಅದರ ವರದಿಯಲ್ಲಿ ದಾಮೋದರ್ ಹೇಳಿದ್ದಾರೆ, ಬೈಕ್ ಏರಿದ್ರೆ ಏಳುತ್ತಾ ಬೀಳುತ್ತಾ ಸಾಗುವ ಅನಿವಾರ್ಯತೆ, ಕಾರು ಇದ್ರೂ ಕೂಡ ಮನೆ ತನಕ ಬರುತ್ತದೆ ಎನ್ನುವಂಥ ಯಾವುದೇ ಕೂಡ ಗ್ಯಾರಂಟಿ ಇಲ್ಲ. ಯಾರಿಗಾದರೂ ಆರೋಗ್ಯ ಕೈ ಕೊಟ್ಟರೆ ದೇವರೇ ಗತಿ. ಈ ಥರ ಅನೇಕ ಸಮಸ್ಯೆ ಆ ಒಂದು ರಸ್ತೆಯಿಂದಾಗಿ ಆಗಿದೆ. ಇದರ ಬಗ್ಗೆ ಸಂಪೂರ್ಣ ವಿಸ್ತೃತ ವರದಿಯನ್ನು ದಾಮೋದರ ಮಾಡಿದ ಕೇಳ್ಕೊಂಡು ಬರೋಣ. ಲೆಟರ್ ಉಂಟು. ನೋಡಿ, ಇಲ್ಲೆಲ್ಲ ಬೈಕ್ ಓಡಿಸುವವರು ಒಬ್ಬರನ್ನ ಹೀಗೆ ಹಿಂದ್ಗಡೆ ಒಬ್ರು ಎತ್ಕೊಳ್ಲಿಕ್ಕೆ ಜನ ಬೇಕು. ಕಟ್ಟೊಂದು
ಒಂದು ರಸ್ತೆಗಾಗಿ ಸುಮಾರು 6-7 ವರ್ಷಗಳಿಂದ ನಿರಂತರವಾಗಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಆದರೆ ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ ಅನ್ನುವಂತಹದ್ದು ಸ್ಥಳೀಯರ ಕೂಗು. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇಲ್ಲಿನವರು ಪತ್ರವನ್ನ ಬರೆದು ಅವರ ರಿಪ್ಲೈ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಇದೆ. ಯಾವುದು ರಸ್ತೆ ಅದು ಅಂತ ಹೇಳಿದ್ರೆ ಪಟ್ರಮೆಯಿಂದ ಮಣಿಯೇರ್ ಅನ್ನುವಂತಹ ಪ್ರದೇಶಗಳಿಗೆ ಹೋಗುವಂತ ರಸ್ತೆ. ಇಲ್ಲಿ ಬದಿ ಪಳಿಕೆ ಅನ್ನುವಂತಹ ಶಾಲೆ ಇದೆ. ಆ ಶಾಲೆಯ ಸಮೀಪದಲ್ಲಿ ಸಾಗುವಂತಹ ಈ ರಸ್ತೆಯ ದುರವಸ್ಥೆ ಮಾತ್ರ ಯಾರಿಗೂ ಬೇಡ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ರಸ್ತೆ ಇರುವಂತದ್ದು. ಇದೀಗ ಸ್ಥಳೀಯರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಯಾಕಂತಂದ್ರೆ ಅವರೆಲ್ಲರೂ ಕೂಡ ಅರ್ಧ ತನಕ ಬಂದು ಅಲ್ಲಿಂದ ನಂತರ ಇಲ್ಲಿ ಹೋಗಲಾಗದೆ ಆ ರಸ್ತೆಯಲ್ಲಿ ಯಾವುದೇ ವಾಹನಗಳು ಹೋಗೋದಿಲ್ಲ ಅನ್ನುವಂತಹದನ್ನ ಮನಗಂಡು ತದ ಬಳಿಕ ನಡೆದುಕೊಂಡೇ ಹೋಗಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ. ಈಗ ಆ ಒಂದು ರಸ್ತೆಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ನೋಡಿ, ಇದು ಇಲ್ಲಿ ಕಾರಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ನೋಡಿ ಇದೆಲ್ಲ ಇಲ್ಲಂತೂ ಕಾರು ಇತ್ಯಾದಿ ಯಾವುದೇ ವಾಹನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನರಿದ್ದಾರೆ. ನಿರಂತರವಾಗಿ ಮನವಿಯನ್ನ ಮಾಡ್ಕೊಂತಾನೆ ಇದ್ದಾರೆ. ಆದ್ರೆ ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ ಅನ್ನುವಂಥದ್ದು. ಇದು ಪಟ್ರಮೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಪ್ರದೇಶ. ನಾವೀಗ ನಿಮಗೀಗ ತೋರಿಸ್ತಾ ಇದ್ದೀವಿ ಇಲ್ಲಿಯ ಸಂಪೂರ್ಣ ಹದಗೆಟ್ಟ ರಸ್ತೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಆ ದೃಶ್ಯಾವಳಿಯನ್ನ ಪಟ್ರಮೆ ಮಣಿಯೇರ್ನ ಈ ಒಂದು ರಸ್ತೆಯ ದೃಶ್ಯ ಇದು. ನಮ್ಮ ದಾಮೋದರ ಬಹಳ ವಿಸ್ತೃತ ಬಗೆಯ ಒಂದು ವರದಿಯನ್ನು ಮಾಡಿದ್ದಾರೆ. ಅಲ್ಲಿ ಪಾಪ ಅಲ್ಲಿನ ಪ್ರಯಾಣಿಕರು ಏನು ಮಾಡಬೇಕು, ಸಾಲೆ ಕಷ್ಟಕ್ಕೋಸ್ಕರ ನಾವು ಹೋಗ್ಲೇಬೇಕಾಗ್ತದೆ. ಬಾರಿ ಕಷ್ಟ ಉಂಟು ಹೋಗ್ಲಿಕ್ಕೆ. ಈಗ ಬಾರಿ ಕಷ್ಟ. ಹೌದು, ಮಕ್ಕಳಿಗೆ ಶಾಲೆಗೆ ಹೋಗ್ಲೇಬೇಕು. ಮಳೆಗಾಲ ಬಾರಿ ಕಷ್ಟ. ಕೂರಿಸ್ಕೊಂಡು ನೆನೆಸ್ಕೊಂಡು ಹೇಗಾದ್ರೂ ಹೋಗ್ತಾ ಇದ್ದೇವೆ ಶಾಲೆಗೆ. ಯಾರು ಸ್ಪಂದಿಸ್ತಾ ಇಲ್ಲ. ಅಧ್ಯಕ್ಷರು ಪಂಚಾಯತಿಯಲ್ಲಿ ಏನು ಪ್ರಯೋಜನವೇ ಇಲ್ಲ. ಇಷ್ಟೆಲ್ಲ ಕೊಟ್ಟ ಪ್ರಯೋಜನವಿಲ್ಲ. ಯಾರ ಹತ್ರ ಕೊಡುದು, ಯಾರ ಹತ್ರ ಹೇಳ್ಬೇಕಂತ ಗೊತ್ತಿಲ್ಲ. ತಮ್ಮ ಹೆಸರು? ನನ್ನ ಹೆಸರು ಪುಟ್ಟಣ್ಣ ಅಂತ, ಮಣಿಯರು. ಎಸ್ಸಿಗೆ ಇದು ಪಂಚಾಯಿತಿ ಆಗಿ ಒಂದು 35 ವರ್ಷ ಆಯ್ತು ಈ ರಸ್ತೆ. 35 ವರ್ಷದಿಂದ ಹೋರಾಟ ಮಾಡ್ತವೆ ಬಂದಿದ್ದೇನೆ. ಕಳೆದ ಒಂದು 7 ವರ್ಷದಿಂದ ನಿರಂತರ ಹೋರಾಟ. ಆದ್ರೆ ನಮ್ಮ ಹೋರಾಟವನ್ನು ಯಾರು ಅಧಿಕಾರಿ ವರ್ಗದವರು ಅಲ್ಲ ರಾಜಕಾರಣವರು ಕೂಡ ಸ್ಪಂದಿಸಲಿಲ್ಲ. ನಮಗೆ ಅನಿಸುತ್ತೆ ರಾಜಕಾರಣದಲ್ಲಿ ಮತ್ತೆ ಅಧಿಕಾರಿ ವರ್ಗದಲ್ಲಿ ಸಾಮಾಜಿಕ ಅಸ್ಪೃಶ್ಯತೆ ಇವತ್ತು ಕೂಡ ಉಂಟಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕೆಂದ್ರೆ ನಾವು ಕಾಂಕ್ರೀಟ್ನಲ್ಲಿ ಹೋಗಬಾರದು, ಮಣ್ಣಲ್ಲಿಯೇ ಹೋಗ್ಬೇಕಂತ ಇವರ ಮನಸ್ಸಲ್ಲಿ ಉಂಟಂತ ನನಗೆ ಅನಿಸಿದೆ. ಇದು ಕೂಡ ಸಾಮಾಜಿಕ ದಲಿತರಿಗೆ ಆಗುವಂತ ಸಾಮಾಜಿಕ ದೌರ್ಜನ್ಯ ಅಂತ ನಾನು ಹೇಳ್ತೇನೆ. ಓಕೆ, ಎಷ್ಟು ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀರಿ? ಶಾಸಕರಿಗೆ ಕೊಟ್ಟಿದ್ದೇವೆ, ಮತ್ತೆ ಪ್ರಧಾನಿಗೆ ಕೊಟ್ಟಿದ್ದೇವೆ, ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೇವೆ. ಏನು ಅದಕ್ಕೆ ಇಷ್ಟವರೆಗೆ ಸ್ಪಂದಿಸಲಿಲ್ಲ. ಇಲ್ಲ, ಸಮಾಜ ಕಲ್ಯಾಣ ಇಲಾಖೆದವರು ಬಂದು ನೋಡಿ ಹೋಗಿದ್ದಾರೆ. ಆ ಫೈಲ್ ಅನ್ನು ಬೆಂಗಳೂರಿಗೆ ಕಮಿಷನರ್ಗೆ ಕಳಿಸಿಬಿಟ್ಟಿದ್ದಾರೆ. ಇಷ್ಟವರೆಗೆ ಏನು ಅದಕ್ಕೆ ಉತ್ತರ ಬರಲಿಲ್ಲ. ಏನಾಗಿದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ರೋಡ್ ಆಯ್ತು. ಜೋಕುಲಿ ಶಾಲೆ ಓದ್ತಿದ್ದಿ ಅಲ್ಲಿ ಐತೆ ಓಣ ಬಾರ ಬರಪುಜ್ಜಿ ಇದು ಹುಷಾರಿದ್ದಿಂದಾಂಡಪುರ ತುಂಬಾ ಹೊಡತಿ ಇದೆ ಊಟ ತುಂಬಾ ಹೊಡತಿ ಓಡೆ ಊಟ ಇದೆ ಊಟ ಮೂಲೆಯಲ್ಲಿ ಬರಪುಜ್ಜಿ ಅದಾ ಇದು ಏರಾಗ ಲಂಚ್ ಆತನ ಬೆಂಕಿ ಆತಂಡೆ ಒಂದು ಬೂರ್ನ 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 ಹುಷಾರಿದ್ದಂಡತಾ ಅದಾಯ್ತಂಡ ಬೂರ್ನ ಏಳು ಅಲ್ಪ ಅಂಕಲ್ ಮುಡ್ಪ ಅವು ವಾಣ ಬತ್ತಿಜ್ಜಿ ಇಲ್ಲ ಊಟ ದಾಣ ಆಸ್ಪತ್ರೆ
ಇಲ್ಲಿ ಇಷ್ಟೆಲ್ಲ ಆದಾಗ ಒಬ್ರು ಮೋದಿಗೆ ಲೆಟರ್ ಬರ್ದವರಿದ್ದಾರೆ. ನಮಸ್ತೆ, ಏನು ಅಂತ ಬರ್ದಿರಿ ಮೋದಿಗೆ ಲೆಟರ್? ನಿಮ್ಮ ಹೆಸರು ಏನು? ನನ್ನ ಹೆಸರು ಗಿರೀಶ್ ಮನೀರ್ ಅಂತೇಳಿ. ನಾನು ಸುಮಾರು ಕಳೆದ ವರ್ಷ ಲೆಟರ್ ಹಾಕಿದ್ದೀನಿ ಆಗಸ್ಟ್ ಅಲ್ಲಿ. ಅದಕ್ಕೆ ರಿಪ್ಲೈ ಸಹ ಬಂದಿದೆ 10ರಲ್ಲಿ, ನವೆಂಬರ್ 26/8/2024 ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿರ್ತೇನೆ. ಅದರಲ್ಲಿ ನಮ್ಮ ರಸ್ತೆ ಕಾಂಕ್ರೀಟೀಕರಣ ಆಗಬೇಕು ಅಂತೇಳಿ ಬರೆದಿರ್ತೇನೆ. ಇದು ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಹೋಗಲು ಅಸಾಧ್ಯವಾದ ಕಾರಣ ಕಾಂಕ್ರೀಟೀಕರಣ ಫುಲ್ 2 ಕಿಲೋಮೀಟರ್ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಬೇಕು ಅಂತೇಳಿ ಬರೆದಿರ್ತೇನೆ. ಆದರೆ ಅದಕ್ಕೆ ಅಲ್ಲಿಂದ ನನಗೆ ಫೋನ್ ಸಹ ಬಂದಿತ್ತು, ಫೋನ್ ಕರೆ ಬಂದಿತ್ತು. ಅದಕ್ಕೆ ಪ್ರತಿಯಾಗಿ ಅವರು ಕನ್ನಡದಲ್ಲಿ ಬರೆದ ಲೆಟರನ್ನು ಇಂಗ್ಲೀಷ್ ಇಲ್ಲ ಹಿಂದಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಕಳಿಸಿ ಅಂತ ಹೇಳಿದರು. ಅದಕ್ಕೆ ನಾನು 26/8/2024 ಟ್ರಾನ್ಸ್ಫರ್ ಮಾಡಿ ಇಂಗ್ಲೀಷಲ್ಲಿ ಕಳಿಸಿದೆ. ಅದಕ್ಕೆ ಪ್ರತಿಯಾಗಿ ಅವರು 24/10/2024 ನನಗೊಂದು ಲೆಟರ್ ಬಂತು ಮಂಗಳೂರು ಜಿಲ್ಲಾ ಪಂಚಾಯತಿಯಿಂದ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯಿಂದ. ಇಷ್ಟು ಅಲ್ಲಿರುವಂತಹ ಪರಿಸ್ಥಿತಿಯ ವಿವರಣೆ. ನೆಕ್ಸ್ಟ್, ಮೃತದೇಹಗಳನ್ನು ಬಲವಂತವಾಗಿ ಹೂತು ಹಾಕಿಸಿರುವ ದೂರು, ಅನಾಮಧೇಯ ವ್ಯಕ್ತಿ ಕೋರ್ಟ್ಗೆ ಹಾಜರು, ಹೇಳಿಕೆ ದಾಖಲು, ಮೃತದೇಹದ ಭಾಗಗಳು ಹಸ್ತಾಂತರ, FSL ತನಿಖೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂತೋಷರು ಕೊಡಬೇಕಾಗುತ್ತೆ. ಏನು ಆ್ಯಕ್ಚುಲಿ ನೆಕ್ಸ್ಟ್ ಏನಾಯಿತು ಹೇಗೆ ಅಂತ? ಈಗಾಗಲೇ ಈ ವಿಚಾರ ಒಂದು ಹಂತದ ಮುಕ್ತಾಯವನ್ನು ಕಂಡಿದೆ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ವಕೀಲರ ಮೂಲಕ ಒಂದು ಪತ್ರ ಬಹಿರಂಗ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಹೋಗ್ತಾರೆ, ಅನಾಮಧೇಯ ವ್ಯಕ್ತಿ, ನಾನು ಧರ್ಮಸ್ಥಳದ ಗ್ರಾಮ ಮತ್ತು ಆಸುಪಾಸಿನ ಪ್ರದೇಶಗಳಲ್ಲಿ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೀಡಾಗಿ ಕೊಲೆಯಾದ ಹಲವಾರು ಮೃತದೇಹಗಳನ್ನು ಹೂತಿದ್ದೇನೆ. ನನಗೆ ಬೆದರಿಕೆ ಹಾಕಿ ಬಲವಂತ ಮಾಡಿ ಮೃತದೇಹಗಳನ್ನು ಹೂಳುವಂತೆ ಮಾಡಿದ್ದಾರೆ ಮತ್ತು ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ ಅಂತ ಅವರು ವಕೀಲರ ಹತ್ರ ಹೋಗಿ ಹೇಳ್ತಾರೆ ಅಂತೇಳಿ ಒಂದು ಮಾಹಿತಿ. ಆ ಪತ್ರ ವೈರಲ್ ಆಗ್ತಾರೆ. ವಕೀಲರು ಓಜಸ್ವಿ ಗೌಡ ಮತ್ತು ಸಚಿನ್ ಆರ್ ದೇಶಪಾಂಡೆ ಅಂತೇಳಿ. ಆ ಪತ್ರ ವೈರಲ್ ಆದ ಕೂಡಲೇ SP ಅವರ ಸೂಚನೆ ಮೇರೆಗೆ ಧರ್ಮಸ್ಥಳ ಠಾಣಾ ಪೊಲೀಸರು ಆ ವಕೀಲರನ್ನು ಸಂಪರ್ಕಿಸ್ತಾರೆ. ಆಗ ಅವರು ಹೇಳ್ತಾರೆ, ಹೌದು ನಮ್ಮಲ್ಲಿ ಒಬ್ಬ ವ್ಯಕ್ತಿ ಬಂದದ್ದು, ನನಗೆ ಬೆದರಿಕೆ ಹಾಕಿದ್ದಾರೆ, ನನ್ನನ್ನು ಕೊಲ್ತೇನೆ ಅಂತ ಹೇಳಿದ್ದಾರೆ, ಹಾಗಾಗಿ ಬಲವಂತವಾಗಿ ಹೆಣವನ್ನು ಹೂತು ಹಾಕಿಸಿದ್ದಾರೆ, ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ವ್ಯಕ್ತಿಗೆ ರಕ್ಷಣೆ ಕೊಟ್ಟರೆ ಅವರು ಬಂದು ಪೊಲೀಸರಿಗೆ ಹೇಳ್ತಾರೆ ಅಂತೇಳಿ ವಕೀಲರು ಹೇಳಿದರು. ಆಗ ವಕೀಲರಿಗೆ SP ಅವರು ಮತ್ತು ಧರ್ಮಸ್ಥಳ ಠಾಣೆಯಿಂದ ನಾವು ಆ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ, ನೀವು ಅವರನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ 2 ದಿನ ಬಿಟ್ಟು ಖುದ್ದಾಗಿ ಒಂದು ವಕೀಲರ ತಂಡ ಬೆಂಗಳೂರಿಂದ SP ಕಚೇರಿಗೆ ಬಂದಿದ್ದರು. ಓಜಸ್ವಿ ಗೌಡ ಮತ್ತು ಸಚಿನ್ ಆರ್ ದೇಶಪಾಂಡೆ ಮತ್ತು ಅವರ ಟೀಮ್ ಬಂದವರು SP ಅವರನ್ನು ಭೇಟಿ ಆಗಲಿಕ್ಕೆ ಬಂದಾಗ ಅಲ್ಲಿ SP ಅವರು ಇರಲಿಲ್ಲ. IG ಅವರ ಮೀಟಿಂಗ್ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದರು ಅವರು, ಪೂರ್ವ ನಿಗದಿತ ಕಾರ್ಯಕ್ರಮ. ಆನಂತರ ಧರ್ಮಸ್ಥಳ ಠಾಣೆಗೆ ಮತ್ತು SP ಅವರ ಆಫೀಸಿಗೆ ವಕೀಲರ ಮುಖಾಂತರ ಅನಾಮಧೇಯ ವ್ಯಕ್ತಿಯವರು ದೂರನ್ನು ಕೊಡ್ತಾರೆ. ಆ ದೂರನ್ನು ದಾಖಲಿಸಿಕೊಂಡ ನಂತರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆ ವ್ಯಕ್ತಿ ಬಂದು ಕಳೆದ ಶುಕ್ರವಾರ ಬಂದು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಜಡ್ಜ್ ಸಂದೇಶ್ ಅವರೆದುರು IPC 164 ಅಂತ ನಾವೇನು ಹೇಳ್ತೇವೆ, BNSN 1183 ಅದನ್ನು ದಾಖಲು ಮಾಡಿ ಸಂಪೂರ್ಣ ವಿವರವನ್ನು ಹೇಳಿದ್ದಾರೆ. ಸುಮಾರು 1 ಗಂಟೆ 25 ನಿಮಿಷ ಅವರು ಜಡ್ಜಿ ಎದುರು ನಿಂತು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಸಂಪೂರ್ಣ ಮುಸುಕುದಾರಿಯಾಗಿ ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಅವರ ಗುರುತು ಪತ್ತೆ ಆಗದ ರೀತಿಯಲ್ಲಿ ಬಂದಿದ್ದಾರೆ. ಬರಲಿಕ್ಕೂ ಏನು ಕಾರಣ ಅಂತ ಹೇಳಿದರೆ, ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬರುವ 1 ದಿನದ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಒಂದು ಸಕ್ಷಮ ಪ್ರಾಧಿಕಾರ ಅಂತ ಇದೆ, ಅಲ್ಲಿ ಅವರು ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಕೊಡಬೇಕು, ಅವರಿಗೆ ಅವರ ಹೇಳಿಕೆ ದಾಖಲು ಮಾಡುವಾಗ ಅವರನ್ನು ಯಾವುದೇ ರೀತಿ ಬಹಿರಂಗ ಮಾಡದಾಗೆ, ಗುರುತು ಪರಿಚಯ ಗೊತ್ತಾಗದಾಗೆ ನೋಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ವಕೀಲರ ನೇತೃತ್ವದಲ್ಲಿ ಬಂದಾಗ ಜಡ್ಜಿ ಎದುರು ನಿಂತವರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಕಾನೂನು ಪ್ರಕಾರ ಅವರು ಜಡ್ಜಿ ಎದುರು ನಿಂತು ಹೇಳಿಕೆಯನ್ನು ದಾಖಲು ಮಾಡುವಾಗ ಮುಸುಕನ್ನು ತೆಗೆದಿದ್ದಾರೆ. ಮತ್ತೆ ಅಲ್ಲಿ ಜಡ್ಜಿ ಮತ್ತೊಬ್ಬರು ಟೈಪಿಸ್ಟ್ ಮಾತ್ರ ಇದ್ದದ್ದು, ಮತ್ತೆ ಇವರು ದೂರುದಾರ ವ್ಯಕ್ತಿ. ವಕೀಲರಿಗೂ ಅವಕಾಶ ಕೊಡಲಿಲ್ಲ, ಕೇಳಿದ್ದಾರೆ ಅವರು ನಮಗೆ ಅವಕಾಶ ಕೊಡಿ ಅಂತ, ಆದರೆ ಜಡ್ಜ್ ಅವಕಾಶ ಕೊಡಲಿಲ್ಲ. ಇಲ್ಲ ವಕೀಲಿಗೆ ನಾನು ಬರಲಿಕ್ಕೆ ಅವಕಾಶ ಬಿಡುವುದಿಲ್ಲ, ದೂರುದಾರ ಮಾತ್ರ ಬಂದು ನನ್ನ ಎದುರು ಹೇಳಬೇಕು ಅಂತ ಹೇಳಿದರೆ. ಹಾಗಾಗಿ 3 ಜನ ದೂರುದಾರ, ಜಡ್ಜ್ ಮತ್ತು ಟೈಪಿಸ್ಟ್ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಆ ನಂತರ ವಕೀಲರು ಮತ್ತು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬೆಳ್ತಂಗಡಿ ಠಾಣೆಗೆ ಬಂದು ಸುಮಾರು 4 ಗಂಟೆ ಸಮಯ ಅವರು ಹೇಳಿಕೆಯನ್ನು ತನಿಖಾಧಿಕಾರಿ ಎದುರು ಕೊಟ್ಟಿದ್ದಾರೆ. ಮತ್ತು ಮೊನ್ನೆ TV ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಬಂದಾಗ ಓಜಸ್ವಿ ಗೌಡ ಅವರು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇತ್ತು ವಕೀಲರು, ಆದರೆ ಅವರು ಬರಲಿಲ್ಲ ಅಂತ ಹೇಳುವಂಥ ಮಾಹಿತಿ ಇದೆ. ಬೆಳ್ತಂಗಡಿಗೆ ಬರಲಿಲ್ಲ ಅವರು, ಮಂಗಳೂರಿಗೆ ಅವರು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ. ಬೆಳ್ತಂಗಡಿಗೆ ಬರುವಾಗ ಅವರ ಟೀಮು ಮಾತ್ರ ಬಂದಿತ್ತು ಅಂತ. ಆನಂತರ ತನಿಖೆ FSLನವರಿಗೆ ಹೋಗಿದೆ. ಆ ಮುಸುಕುದಾರಿ ವ್ಯಕ್ತಿ ಬಂದಾಗ ಅವರು ಒಂದು ಸೂಟ್ ಕೇಸ್ನಲ್ಲಿ ಒಂದು ಡೆಡ್ ಬಾಡಿನ ಭಾಗಗಳನ್ನು ತಂದಿದ್ದಾರೆ. ಅದನ್ನು ಜಡ್ಜಿ ಎದುರು ತೋರಿಸಿದ್ದಾರೆ, ಅವರು ತನಿಖಾಧಿಕಾರಿ ಅವರ ಎದುರು ತೋರಿಸಿದ್ದಾರೆ. ಮತ್ತೆ ವಕೀಲರ ಸಮ್ಮುಖದಲ್ಲದೆ FSL ಅಧಿಕಾರಿಗಳಿಗೆ ಹಸ್ತಾಂತರ ಆಗಿದೆ, ಅದರ ತನಿಖೆ ಆಗ್ತಾ ಇದೆ. ಆ ನಂತರದ ಬೆಳವಣಿಗೆಯಲ್ಲಿ ಮುಸುಕುದಾರಿಯ
ಪೊಲೀಸರು ಮಾಹಿತಿ ಪಡ್ಕೊಳ್ತಾರೆ, ಎಲ್ಲಿ ಏನೋ ಊತ ಹಾಕಿಸಿದ್ದಾರೆ ಅಂತ ಹೇಳುವ ಘಟನಾ ಸ್ಥಳಕ್ಕೆ ಹೋಗ್ತಾರೆ, ಮಹಾಜರು ಮಾಡ್ತಾರೆ ಅನ್ನುವಂಥದ್ದು ಇತ್ತು. ಆದರೆ ಅದು ಆಗಲಿಲ್ಲ. ಅದರ ಮಧ್ಯದಲ್ಲಿ ಅವರೊಂದು ಕಾರಿನಲ್ಲಿ ಬಂದು ಧರ್ಮಸ್ಥಳಕ್ಕೆ ಬಂದರು, ನೇತ್ರಾವತಿ ಹತ್ರ ಅಲ್ಲಿ ಬಂದು ನಿಂತಿದ್ದಾರೆ. ಇವತ್ತು ಆ ಪ್ರಕ್ರಿಯೆ ಆಗ್ತದೆ ಅನ್ನುವಂಥದ್ದು ಕೂಡ ಮೊನ್ನೆ ಬುಧವಾರ ಇತ್ತು. ಆದರೆ ಅದಕ್ಕೂ SP ಅವರು ಹೇಳಿದ್ರು ನಮಗೆ ಏನಾದ್ರು ಮಾಹಿತಿ ಇಲ್ಲ, ನಮ್ಮ ಇಲಾಖೆಯಿಂದ ಇವತ್ತು ಆ ಪ್ರಕ್ರಿಯೆ ನಡೆಯುವುದಿಲ್ಲ ಅಂತ ಹೇಳಿದರು. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಈಗ ಪೊಲೀಸರಿಗೆ ಮತ್ತು ವಕೀಲರಿಗೆ ಒಂದು ನಡುವೆ ಸಂಘರ್ಷ ಸ್ಟಾರ್ಟ್ ಆಗಿದೆ. ನೀವು ಹಾಗೆ ಗುರುತು ಹೇಗೆ ಬಹಿರಂಗಪಡಿಸಿದಿರಿ, ಅನಾಮಿಕ ವ್ಯಕ್ತಿಯನ್ನು ಇಂಥವನೇ ವ್ಯಕ್ತಿ ಇಂಥ ಜನರಿಗೆ ತಿಳಿಸುವ ಹಾಗೆ ಮಾಡಿದ್ದೀರಿ ಅನ್ನುವಂಥದ್ದು ಪೊಲೀಸರ ವಾದ. ಅದಕ್ಕೆ ಅವರಿಗೆ ಒಂದು ನೋಟಿಸ್ ವಕೀಲರಿಗೆ, ಅವರು ಹಾಜರಾಗಿಲ್ಲ, ನಮಗೆ ಅದು ಕೊಡಲೇಬೇಕಾಗಿತ್ತು, ಜನರ ಮಾಧ್ಯಮಗಳಿಗೆ ನಾವು ಕೊಟ್ಟಿದ್ದೇವೆ, ಅದು ಬಹಿರಂಗ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಪೊಲೀಸ್ನವರು ಹಾಗೆ ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ, ಅದು ಗುಪ್ತ ಮಾಹಿತಿ ಎಲ್ಲಿಗೆ ಬಂತು ಅಂತ ವಕೀಲರ ಕಡೆಯಿಂದ ವಾದ. ನೀವು ಆ ರೀತಿ ಮಾಡಬಾರ್ದಿತ್ತು, ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಇರುವಾಗ ಗುರುತು ಪರಿಚಯ ಬಹಿರಂಗ ಮಾಡಬಾರ್ದಿತ್ತು ಅಂತ ಪೊಲೀಸರ ವಾದ. ಆದರೆ ಈ ಏನು ತನಿಖೆ ಆಗಬೇಕಿತ್ತು ಅದು ಇಷ್ಟರವರೆಗೆ ಆಗಲಿಲ್ಲ. ಅದಕ್ಕೂ ಒಂದು ಕಾರಣ ಇದೆ, ಅದರದ್ದು SITದು ಬಾರಿ ಚರ್ಚೆ ಆಗ್ತಿದೆ. ಈಗ ವಕೀಲರ ತಂಡ ಹೋಗಿ ಒತ್ತಾಯ ಮಾಡಿದ್ದಾರೆ. ನಿನ್ನೆ ಒಂದಷ್ಟು ಜನ ಪ್ರಗತಿಪರ ಚಿಂತಕರು ದ್ವಾರಕನಾಥ್ರವರ ನೇತೃತ್ವದಲ್ಲಿ ಹೋಗಿ ಒತ್ತಾಯ ಮಾಡಿದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯರು ಹೇಳಿದ್ದಾರೆ ಬೆಂಗಳೂರಲ್ಲಿ, ಈ ಕ್ಷಣಕ್ಕೆ ನಾನು ಅದನ್ನು SITಗೆ ಒಪ್ಪಿಸುವಂತ ಯಾವುದೇ ಪ್ರಸ್ತಾಪ ಇಲ್ಲ, ಪೊಲೀಸರೇ ತನಿಖೆ ಮಾಡ್ತಾರೆ, ಯಾವುದೇ ಒತ್ತಡಕ್ಕೆ ತಂತ್ರಕ್ಕೆ ನಾವು ಬಗ್ಗುವುದಿಲ್ಲ, ನಿಷ್ಪಕ್ಷಪಾತ ತನಿಖೆ ಆಗ್ತದೆ, ಆದರೆ SITಗೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಮತ್ತು ಧರ್ಮಸ್ಥಳ ಠಾಣೆ SI ಅವರೇ ತನಿಖಾಧಿಕಾರಿಯಾಗಿ ಅದರ ತನಿಖೆ ಮುಂದುವರಿಯುವುದು. ಲಾಯರ್ಸಿಗೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಕೂಡ ನಾವು SIT ಫಾರ್ಮ್ ಮಾಡೋದಿಲ್ಲ ಅಂತ ಈ ಕ್ಷಣಕ್ಕೆ ಹೇಳಿರೋದು, ಮುಂದೆ ಫಾರ್ಮ್ ಮಾಡ್ತಾರೇನೋ ಗೊತ್ತಿಲ್ಲ. ಪೊಲೀಸ್ ತನಿಖೆ ಹೇಗೆ ಆಗ್ತದೋ ಅದು ನಾವು ಕಾದು ನೋಡ್ಬೇಕಾಗತ್ತೆ. ಆದರೆ ಈಗ ಲಾಯರ್ಸ್ ಕೋರ್ಟಲ್ಲಿ ಹೋಗಿ ಒಂದು ಪಿಟಿಷನ್ ಹಾಕ್ಬೋದು, SIT ಫಾರ್ಮ್ ಮಾಡಲಿಕ್ಕೆ ನೀವು ಆದೇಶ ಮಾಡಬೇಕು. ಹಿಂದೆ ಅನೇಕ ಕೇಸಲ್ಲಿ ಕೂಡ CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಲಾಯರ್ಸ್ಗಳು, ಪಿಟಿಷನರ್ಸ್ ಕೂಡ ಕೋರ್ಟಿಗೆ ಹೋಗಿ ಅಲ್ಲಿಂದ ಆರ್ಡರ್ ಪಡೆದುಕೊಂಡಂಥ ಉದಾಹರಣೆ ಇದೆ. ಹೀಗಾಗಿ ಒಂದು ಬ್ಯಾಚ್ ಆಫ್ ಲಾಯರ್ಸ್ ಬಹುಶಃ ಹೈಕೋರ್ಟಿಗೆ ಹೋಗ್ಬೋದು. ಒಂದು SIT ಇದರಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡಲಿಕ್ಕೆ ಒಬ್ಬ ಜಡ್ಜ್ ನಿವೃತ್ತ ಜಡ್ಜೋ ಅಥವಾ ಹಾಲಿ ಜಡ್ಜ್ ಅವರ ನೇತೃತ್ವದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ಹೇಳಿದ್ರು ಪಿಟಿಷನ್ ಹಾಕ್ಬೋದು. ಹಾಕಿದ್ರಾಗ ಹೈಕೋರ್ಟ್ ಅದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಇದೆಲ್ಲ ಒಂದು ಲೀಗಲ್ ಪ್ರೊಸೀಜರ್ಗಳು, ಅವರ ಮುಂದೆ ಇರುವಂಥ ಆಪ್ಷನ್ಗಳು. ಸೊ ಹಾಗಾಗಿ SIT ಆಗತ್ತೆ ಆಗೋದನ್ನು ನಾವು ರೂಲ್ಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟಿಂದ ಮುಂದಿನ ದಿನಗಳಲ್ಲಿ ಕೇಸ್ ಯಾವ ತಿರುವು ಪಡೆದುಕೊಳ್ತದೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ, ಮುಂದಿನ ವಿಷಯಕ್ಕೆ ಹೋಗೋಣ. ನಾವು ದ್ವೇಷ ಭಾಷಣ ಮಾಡಬಾರ್ದು, ಅಪರಾಧ ಪುನರಾವರ್ತಿಸಬಾರ್ದು, ಶಾಸಕ ಹರೀಶ್ ಪೂಂಜರಿಗೆ ಹೈಕೋರ್ಟ್ ಆದೇಶ. ಈ ವಿಚಾರ ಬಗ್ಗೆ ನಾವು ಕಳೆದ 3-4 ವಾರದಿಂದ ಚರ್ಚೆ ಮಾಡ್ತಾ ಇದ್ವಿ, ವರದಿ ಕೂಡ ಬರ್ತಾ ಇದೆ. ಅಂತ ಹೇಳಿದ್ರೆ ಆ ತೆಕ್ಕಾರು, ಅದಕ್ಕೆ ಮೇನ್ ರೀಸನ್ ತೆಕ್ಕಾರು ಸ್ಪೀಚ್, ಬ್ರಹ್ಮಕಲಶ ಟೈಮಲ್ಲಿ ಹರೀಶ್ ಪೂಂಜಾ ಹೇಳಿದಂಥ ಕೆಲವೊಂದು ವರ್ಡ್ ಇಷ್ಟೆಲ್ಲ ಸಮಸ್ಯೆ ಕಾರಣ ಆಗಿದೆ. ಇವರು ಕೂಡ ಸ್ಟೇ ಕೊಟ್ಟರು, ಆಮೇಲೆ ಇಬ್ರಾಹಿಂ ಕೂಡ ಆ ಸ್ಟೇಗೆ ಇನ್ನೊಂದು ಸ್ಟೇ ತಂದರು. ಈಗ ಒಟ್ಟಾರೆಯಾಗಿ ವಿಚಾರ ಏನಾಗಿದೆ ಅಂತ ಸಂತೋಷ್ ಅವರೇ? ಈಗ ಪ್ರಕರಣ ಮುಂದೂಡಿಕೆ ಆಗಿದೆ. ಮೊನ್ನೆ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಭೆಯಲ್ಲಿ ಮುಸ್ಲಿಮರ ಬಗ್ಗೆ ಒಂದು ಕಂತ್ರಿ ಅಂತುವ ಶಬ್ದ ಬಳಕೆ ಮಾಡಿದ್ರು, ಕಂತ್ರಿ ಬ್ಯಾರಿಗಳು ಅಂತ ಹೇಳುವಂಥ ಶಬ್ದ ಬಳಕೆ ಮಾಡಿದ್ರು ಅನ್ನುವಂಥದ್ದು ಕಾರಣಕ್ಕೆ ಕೇಸ್ ಆಗಿರೋದು ಉಪ್ಪಿನ ಠಾಣೆಯಲ್ಲಿ. ಆ FIR ಅನ್ನು ರದ್ದು ಮಾಡಬೇಕು ಅಂತ ಹರೀಶ್ ಪೂಂಜಾ ಅವರು ಹೈಕೋರ್ಟ್ಗೆ ಹೋಗಿದ್ರು, ರದ್ದು ಮಾಡಬಾರ್ದು ಅಂತ ದೂರುದಾರರು ಹೋಗಿದ್ರು. ಅದರ ಚರ್ಚೆ ಆದಾಗ ಮೊನ್ನೆ ಜಡ್ಜ್ ಹೇಳಿದ್ರು, ಯಾಕಂತ ಹೇಳಿದ್ರೆ ನೀವು ಇಂಥ ಕೋಮು ಭಾಷಣ ಮಾಡೋದು, ಜನರನ್ನು ಕೆರಳಿಸೋದು ಮಾಡಬಾರ್ದು, ಅದನ್ನು ಪುನರಾವರ್ತನೆ ಮಾಡಬಾರ್ದು, ಮತ್ತು ಈಗಾಗಲೇ ನಿಮ್ಮ ಮೇಲೆ ಏನು ಕೇಸ್ ಎಲ್ಲ ದಾಖಲಾಗಿದೆ ಅದನ್ನು ನೀವು ರಿಪೀಟ್ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದೊಂದು ಮೌಖಿಕ ಆದೇಶ ಕೊಟ್ಟು ಆ ಪ್ರಕರಣವನ್ನು ಮುಂದೂಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಮುಂಚಿತ ಆದೇಶದಲ್ಲಿ ಕೊಟ್ಟಿದ್ರು ಹರೀಶ್ ಪೂಂಜಾರನ್ನು ಯಾವುದೇ ಕಾರಣಕ್ಕೂ ಬಂಧನ ಮಾಡೋದು ಬೇಡ ಅಥವಾ ಅವರ ಮೇಲೆ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ. ಅದನ್ನು ವಿಸ್ತರಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಕರಣ ಮುಂದೂಡಿಕೆ ಆಗಿದೆ. ಹರೀಶ್ ಪೂಂಜಾರ ಅವರ ವಿರುದ್ಧ ಬೇರೆ ಬೇರೆ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿಯಲ್ಲಿ, ಧರ್ಮಸ್ಥಳದಲ್ಲಿ, ಬಜ್ಪೆಯಲ್ಲಿ, ಬಂಟ್ವಾಳದಲ್ಲಿ ದಾಖಲಾಗಿದೆ. ಅದೆಲ್ಲ ವಿವರವನ್ನು ದೂರುದಾರನ ವಕೀಲರು S ಬಾಲನ್ರವರಿಗಾಗಲಿ ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಆ ಪ್ರಕರಣ ಹಾಗೆ ಇದೆ. FIRಗೆ ಒಮ್ಮೆ ತಾತ್ಕಾಲಿಕ ತಡೆ ಕೊಟ್ಟಿರುವಂಥದ್ದು ಮತ್ತು ಬಲವಂತದ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ ಪೊಲೀಸರಿಗೆ ಆದೇಶ ಮಾಡಿರುವಂಥದ್ದು ಈ ಊರ್ಜಿತದಲ್ಲಿ ಇದೆ. ಅದರೊಟ್ಟಿಗೆ ಇದನ್ನು ಹೇಳಿದ್ದಾರೆ, ನೀವು ಅದನ್ನು ಜನರನ್ನು ಪ್ರಚೋದಿಸುವಂಥ ಕೆಲಸ, ದ್ವೇಷ ಭಾಷಣ ಮಾಡುವಂಥ ಕೆಲಸ ಮಾಡಬಾರ್ದು, ಅಪರಾಧವನ್ನು ಪುನರಾವರ್ತನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಹಜವಾಗಿ ಅದನ್ನು ಹರೀಶ್ ಪೂಂಜಾರ್ ಒಪ್ಪಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಕೂಡ ಒಬ್ಬರು ಹೈಕೋರ್ಟ್ ವಕೀಲರು ನ್ಯಾಯಾಲಯಕ್ಕೆ ಬೆಲೆ ಕೊಡುವಂಥದ್ದು ಕೊಡಲೇಬೇಕು. ಅದನ್ನೇ ಜನರು ಫಾಲೋ ಮಾಡ್ತಾರೆ. ಹಾಗಾಗಿ ಅದನ್ನು ಅವರು ಒಪ್ಕೊಳ್ತಾರೆ. ಮತ್ತೆ ಎಲ್ಲ ಅದು ಲೀಗಲ್ ಪಾಯಿಂಟ್. ನೆಕ್ಸ್ಟ್ ಏನಾಗ್ತದೆ, ಮುಂದೆ ಆಗ್ತದಾ, ಅದರ ಚಾರ್ಜ್ ಶೀಟ್ನ ಅಂತ ಮುಂದಕ್ಕೆ ಹೋಗ್ತದ, FIRಗೆ ಶಾಶ್ವತ ತಡೆಯಾಜ್ಞೆ ಆಗ್ತದ ಅನ್ನುವಂಥದ್ದು ಮುಂದಿನ ಚರ್ಚೆ. ಅಲ್ಲ, ಅದು ಈ ಆದೇಶ ಆಗುವ ಮುನ್ನ ಏನೋ ಮಂಗಳೂರಲ್ಲೊಂದು ಸಾಮರಸ್ಯ ಸಭೆ ಆಗಿತ್ತಲ್ಲ, ಶಾಂತಿ ಸಾಮರಸ್ಯ ಸಭೆ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಗಿತ್ತು. ಆಗ ಅವರು ಕೋಮು ಗಲಭೆಗಳು ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಹರೀಶ್ ಪೂಂಜಾ ಅವರು ಭಾಷಣ ಮಾಡಿದ್ರು. ಅದರಲ್ಲಿ ಕೆಲವು ಅಂಶವನ್ನ ಪ್ರಸ್ತಾಪ ಮಾಡ್ತಾ, ಯಾರೋ ಒಬ್ಬ ವ್ಯಕ್ತಿ ದ್ವೇಷ ಭಾಷಣ ಮಾಡೋದ್ರಿಂದ ಕೋಮು ಗಲಭೆ ಆಗೋದಿಲ್ಲ ಅನ್ನೋದು ಪರೋಕ್ಷವಾಗಿ, ಅಂದ್ರೆ ಬಹುಶಃ ತಮ್ಮನ್ನು ತಾವು ಸಮರ್ಥಿಸಿಕೊಂಡದ ಪರೋಕ್ಷವಾಗಿ ಗೊತ್ತಿಲ್ಲ,
ಕೋಮುಗಲಭೆ ಆಗೋದು ಬಹುತೇಕ ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದಾಗ, ಈ ಗಣೇಶೋತ್ಸವವನ್ನು ಇದು ಆಚರಣೆಗೆ ಒಂದು ಕಡಿವಾಣ ಹಾಕುವಂಥ, ನಿರ್ಬಂಧ ಹಾಕುವಂಥ ಕೆಲ ಕ್ರಮಗಳು ಈ ಭಾವನೆಗಳಿಗೆ ಧಕ್ಕೆ ಆದಾಗ ಒಂದು ಮಾಸ್ ರಿಯಾಕ್ಟ್ ಮಾಡ್ತದೆ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಹೊರಹಾಕಿದೆ. ಅಂದರೆ ಇಂಡೈರೆಕ್ಟಾಗಿ ಬಹುಶಃ ತಮ್ಮ ದ್ವೇಷ ಭಾಷಣದಿಂದ ಯಾವುದೇ ರೀತಿಯಾದಂತಹ ಆಗಲಿಲ್ಲ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಆ ರೀತಿಯಾದಂಥ ಅಭಿಪ್ರಾಯ ಕೊಟ್ಟು ಮತ್ತೆ ನಮ್ಮಲ್ಲಿ ಆ ಸುದ್ದಿಯನ್ನು ಕೂಡ ಹಾಕಿದ್ದೆವು. ಓಕೆ, ನೆಕ್ಸ್ಟ್ ನಾವು ವಿಚಾರ ಹೋಗೋದಾದರೆ ಮಿತ್ತಬಾಗಿಲಿನಲ್ಲಿ ನಡೆದಿದ್ದ ಪೊಲೀಸರ ಮೇಲಿನ ಗುಂಡೇಟು ಕೊಲೆ ಯತ್ನ ಪ್ರಕರಣ, ತ್ರಿಶೂರ್ ಜೈಲಿನಲ್ಲಿರುವಂತಹ ನಕ್ಸಲ್ ರೂಪೇಶ್ನನ್ನು ವಶಕ್ಕೆ ಪಡೆಯಲು ಡಿವೈಎಸ್ಪಿ ಅರ್ಜಿ. ಸೊ ನಮ್ಮ ಈ ಒಂದು ಕ್ರೈಮ್ ವಿಷಯ ಬಂದಾಗ ನಮ್ಮ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಯಾವಾಗಲೂ ನಂಬರ್ 1. ಹೆಚ್ಚಾಗಿ ಆ ಕ್ರೈಮ್ ನ್ಯೂಸ್ ಯಾವುದೇ ಇರಲಿ ಅದರ ಬಹಳ ವಿವರವಾಗಿ ಸಂಪೂರ್ಣ ಮಾಹಿತಿ ಕೊಡುವಂಥವ್ರು ನಮ್ಮ ಸಂತೋಷ್ ಶಾಂತಿನಗರ. ಹಾಗಾಗಿ ಈ ವಿಚಾರವಾಗಿ ಅವರೇ ಹೆಚ್ಚಿನ ಮಾಹಿತಿ ಕೊಡಬೇಕಾಗುತ್ತೆ. ಇದು 2012 ಡಿಸೆಂಬರ್ 10 ನಡೆದಂಥ ಘಟನೆ. ಆಗ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಭಾರಿ ತೀವ್ರವಾಗಿರುವಂಥ ಸಂದರ್ಭ. ಆಗ ಪೊಲೀಸರವರಿಗೆ ಒಂದು ಗುಪ್ತ ಮಾಹಿತಿ ಬರ್ತದೆ, ಮಿತ್ತಬಾಗಿಲಿನ ಬೊಳ್ಳೆ ಅಂತ ಹೇಳುವ ಕಡೆಯಲ್ಲಿ ಸ್ವಲ್ಪ ಜನ ಸೇರಿದ್ದಾರೆ, ನಕ್ಸಲ್ ಚಟುವಟಿಕೆ ಮಾಡುವವರಿದ್ದಾರೆ, ಏನೋ ಒಂದು ನಕ್ಸಲ್ ಕೆಲಸ ಇಲ್ಲಿ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಗುಪ್ತ ಮಾಹಿತಿ ಬರ್ತದೆ. ಆ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿಗೆ ತೆರಳುತ್ತಾರೆ ಮಿತ್ತಬಾಗಿಲು. ಆಗ ಬೊಳ್ಳೆ ಅಂತ ಹೇಳುವಂಥ ಪ್ರದೇಶದಲ್ಲಿ ಒಬ್ಬ ಶಂಕಿತ ನಕ್ಸಲ್ ಚಟುವಟಿಕೆ ಮಾಡುವವನು ಮೊದಲು ಅವರಿಗೆ ಸಿಗ್ತಾರೆ. ವಿಚಾರಣೆ ಮಾಡಿದಾಗ ಅಲ್ಲಿ ಇರುವುದು ಹೌದು. ಆನಂತರ ಈಗ ಕಳೆದ ಕೆಲವು ದಿನಗಳಿಂದ ಎನ್ಕೌಂಟರ್ ಆಗಿರುವಂಥ ವಿಕ್ರಮ್ ಗೌಡ, ನಟೋರಿಯಸ್ ನಕ್ಸಲ್ ಅಂತೇಳಿ ಕರೆಸಿಕೊಂಡಿದ್ದರು, ಅವರು ಅಲ್ಲಿದ್ದರು. ಈಗ ಪೊಲೀಸರಿಗೆ ಶರಣರಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಶರಣರಾಗಿ ಜೈಲಿನಲ್ಲಿರುವಂಥ ಕುತ್ಲೂರಿನ ಸುಂದರಿ ಇದ್ದರು, ವೇಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯವರು. ಇವರೆಲ್ಲ ಇದ್ದಾಗ ಅವರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಪೊಲೀಸರಿಗೆ ಚಕಮಕಿ ಆಗ್ತದೆ. ಆಗ ಅವರ ಹತ್ರ ಇತ್ತ ವೆಪನ್, ನಕ್ಸಲ್ರಲ್ಲಿತ್ತ ವೆಪನ್ನಲ್ಲಿ ಅವರೊಬ್ಬ ಪೊಲೀಸ್ ಮೇಲೆ ಶೂಟ್ ಮಾಡ್ತಾರೆ. ಅದರಲ್ಲಿ ಒಬ್ಬರು ಗಂಭೀರ ಗಾಯಗೊಳ್ತಾರೆ ಪೊಲೀಸ್ ಸಿಬ್ಬಂದಿ. ಹಾಗಾಗಿ ಕೊಲೆ ಯತ್ನ ಕೇಸು ದಾಖಲಾಗಿರ್ತದೆ. ಆ ಪ್ರಕರಣ ಅದೇ ರೀತಿ ಪೆಂಡಿಂಗ್ ಇತ್ತು. ಮೊನ್ನೆ ಎಲ್ಲ ನಕ್ಸಲರು ಸರೆಂಡರಾಗಿ ನಕ್ಸಲ್ ಮುಕ್ತ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೆಲವು ರೀಓಪನ್ ಮಾಡಿದಾಗ BG ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅಂತವರನ್ನು ಕೇರಳದ ಕೋರ್ಟಿನಿಂದ ಕರ್ಕೊಂಡು ಬಂದಿದ್ದರು ಬಾಡಿ ವಾರೆಂಟ್ ಮೂಲಕ ಮಿತ್ತಬಾಗಿಲಿನ ಕೇಸಿಗೆ. ಆಗ ಅಲ್ಲಿ ಡೀಟೇಲ್ಸ್ ಜಡ್ಜಿನ ಎದುರು ಹೇಳಿದಾಗ ಅವರು ಹೇಳಿದರು, ನಮ್ಮ ಈ ಕೃತ್ಯದಲ್ಲಿ ನಕ್ಸಲ್ ರೂಪೇಶ್ ಅಂತ ಹೇಳುವವರು ಇದ್ದಾರೆ, ಅವರು 10 ವರ್ಷದಿಂದ ಕೇರಳದ ಜೈಲಿನಲ್ಲಿದ್ದಾರೆ, ಬೇರೆ ಬೇರೆ ಕೇಸ್ ಇತ್ತು, ಅವರಿಗೆ ಬಿಡುಗಡೆ ಹಂತದಲ್ಲಿದ್ದಾರೆ, ಆದರೆ ಮಿತ್ತಬಾಗಿಲಿನಲ್ಲಿ ನಾವು ಪೊಲೀಸರ ಮೇಲೆ ಶೂಟೌಟ್ ಮಾಡಿದಾಗ ಅವರು ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ರು ಅಂತ ಹೇಳಿದರು. ಹಾಗಾಗಿ ಈಗ ಬಾಡಿ ವಾರೆಂಟಲ್ಲಿ ಕೇಳಿದ್ದಾರೆ. ಈಗ ತ್ರಿಶೂರು ಕೋರ್ಟಲ್ಲಿದ್ದಾರೆ ರೂಪೇಶ್. ಅವರು ಒಬ್ಬ ಹೋರಾಟಗಾರ, ಮಾವೋವಾದಿ ಸಂಘಟನೆಯಲ್ಲಿ, ಕಮ್ಯುನಿಸ್ಟ್ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾಯಿದ್ರು. ಈಗ ಅವ್ರನ್ನ ವಶಕ್ಕೆ ಕೊಡಬೇಕು ಅಂತ ಡಿವೈಎಸ್ಪಿ ವಿಜಯಪ್ರಸಾದ್ ಬಾಡಿ ವಾರೆಂಟ್ ಅರ್ಜಿ ಸಲ್ಲಿಸಿದ್ದಾರೆ ಬೆಳ್ತಂಗಡಿ ಕೋರ್ಟ್ಗೆ. ಅದನ್ನು ಅರ್ಜಿಯನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜ್. ಇವರು ಈಗ ತ್ರಿಶೂರು ಕೋರ್ಟ್ಗೆ ಹೋಗಿ ಅಲ್ಲಿಂದ ಬಾಡಿ ವಾರೆಂಟಲ್ಲಿ ರೂಪೇಶ್ ನಕ್ಸಲನ್ನು ಕರ್ಕೊಂಡು ಬರಬೇಕು. ಆದರೆ ಏನೋ ಭದ್ರತೆ ಸಮಸ್ಯೆ, ಬೇರೆ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರುವ ಕಾರಣ ಡಿಲೇ ಆಗಿದೆ. ಈ ವಾರದಲ್ಲಿ ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಅದೇ BG ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅವರನ್ನು ಬೇರೆ ಕೇಸಿಗೆ ಈಗಾಗಲೇ ಉಡುಪಿ ಜಿಲ್ಲೆಗೆ ಕರ್ಕೊಂಡು ಬಂದಿದ್ದಾರೆ, ಅಲ್ಲಿ ಆಗಿರುವಂಥ ಘಟನೆ ವಿಚಾರಣೆಗೆ ಸಂಬಂಧಿಸಿ. ಇಲ್ಲಿ ಬೆಳ್ತಂಗಡಿ ಅಂತ ಹೇಳಿದ್ರೆ, ನಕ್ಸಲ್ ಅಂತ ಹೇಳಿದ್ರೆ ಬೆಳ್ತಂಗಡಿ ಜನತೆ ಒಂದು ಬೆಚ್ಚಿ ಬೀಳುವಂಥ ಸನ್ನಿವೇಶ ಇತ್ತು. ಪಶ್ಚಿಮ ಘಟ್ಟದ ಹೋರಾಟ, ನೇತ್ರಾವತಿ ಹೋರಾಟ, ಒಕ್ಕಲೆಬ್ಬಿಸುವಿಕೆ, ಇದರ ಎಲ್ಲ ಹೋರಾಟದಲ್ಲಿ ಇದ್ದಂಥವ್ರು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು. ಆ ಮುಂಡಗವ್ರು ಲತಾ ಇರ್ಬೋದು, ಕುತ್ಲೂರಿನ ಸುಂದರಿ ಇರ್ಬೋದು, ವಿಕ್ರಮ್ ಗೌಡ ಇರ್ಬೋದು, ನಟೋರಿಯಸ್ಗಳಾಗಿ ಹೋದ್ರು ಅವರು. ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಯನ್ನು ಮಾಡಿ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೋದ್ರು ಕೂಡ ಕಾನೂನು ಬಾಹಿರ ಕೃತ್ಯವನ್ನು ನಡೆಸಿದಾಗ ಅವರು ಕ್ರಿಮಿನಲ್ಗಳಾಗ್ತದೆ, ಕೇಸ್ ಆಗಿದ್ರು, ಜೈಲಲ್ಲಿದ್ದರು. ಅವರೇನೋ ಶರಣಾಗತಿಗೆ ಬರ್ತಾರೆ ಅಂತ ಇತ್ತು. ಆ ಸಂದರ್ಭದಲ್ಲಿ ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಮರ್ಡರ್ ಆದರು. ಈಗ ಅದರ ಉಳಿದದ್ದು 3-4 ಜನ, ಅದರಲ್ಲಿ ಒಬ್ಬ ರೂಪೇಶ್ ಈಗ ಜೈಲಿನಲ್ಲಿರುವಂಥವ್ರು. ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಈ ವಾರದಲ್ಲಿ ಅವರನ್ನು ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಮಿತ್ತಬಾಗಿಲಿನ ಬೊಳ್ಳೆಗೆ ಹೋಗಿ ಅಲ್ಲಿ ಏನಾವತ್ತು ಘಟನೆ ಆಗಿದೆ ಅದನ್ನು ಟ್ರಯಲ್ ಮಾಡ್ತಾರೆ. ವಾಪಸ್ ಅವರ ಮೇಲೆ ಇದವರ ಮೇಲೆ ಹೊಸ ಕೇಸ್ ಅಲ್ಲ, 2012ರಲ್ಲಿ ರಿಜಿಸ್ಟರ್ ಆದ ಕೇಸ್. ಆಗ ಇವ್ರ ಹೆಸರು ಇರಲಿಲ್ಲ. ಆಗ ಇದ್ದದ್ದು ವಿಕ್ರಮ್ ಗೌಡ ಕುಪ್ಪುಸ್ವಾಮಿ ವರ್ಸಸ್ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅನ್ನುವಂಥ ಕೇಸ್ ಅದು. ಅದರಲ್ಲಿ ಕುಪ್ಪುಸ್ವಾಮಿ ಈಗಾಗಲೇ ಎನ್ಕ್ವೈರಿಗೆ ಆಗುವಾಗಲೇ ಡೆತ್ ಆಗಿದ್ದಾರೆ, ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಡೆತ್ ಆಗಿದ್ದಾರೆ, ಬಾಕಿ ಅವರು ಅರೆಸ್ಟ್ ಆಗಿದ್ದಾರೆ, ಕೇಸಿಗೆ ಬರ್ತಾ ಇದ್ದಾರೆ. ಬಾಕಿ ಉಳಿದ 3-4 ಜನ ಬೇರೆ ಬೇರೆಯವರು ಇದ್ರು. ಅದರಲ್ಲಿ ಒಬ್ಬರ ಹೆಸರು ಹೇಳುವಾಗ ರೂಪೇಶ್ ಅಂತ ಹೇಳಿದ್ದಾರೆ ಇವರು. ಹಾಗಾಗಿ ಅವರನ್ನು ತನಿಖೆಗೆ ಕರ್ಕೊಂಡು ಬಂದು ವಿಚಾರಣೆ ಆಗ್ತದೆ. ಮತ್ತೆ ಬೆಳ್ತಂಗಡಿ ಅವರಿಗೆ ಒಂದು ಸಿಹಿ ಸಿದ್ಧಿ ಏನಂತ ಹೇಳಿದ್ರೆ, ಬಹುತೇಕ ಒಂದು ನಕ್ಸಲ್ ಮುಕ್ತ ಆಗಿದೆ. ಇಲ್ಲಾಂದ್ರೆ ಯಾವುದೇ ಚಟುವಟಿಕೆ ಆದಾಗ ಇಲ್ಲಿ ಸಣ್ಣ ಪುಟ್ಟ ಭೂಮಿಗೆ ಹೋರಾಟ, ಜಾಗದ ಹೋರಾಟ, ಕಾಡಂಚಿನ ಪ್ರದೇಶದವರ ಹೋರಾಟ ಬಂದಾಗ ಬೆಳ್ತಂಗಡಿ ಭಾಗ ಅಂತ ಹೇಳಿದ್ರೆ ನಕ್ಸಲ್ ಪೀಡಿತ ಪ್ರದೇಶ ಇದು. ಚುನಾವಣೆ ಸಂದರ್ಭದಲ್ಲಿ ಕೂಡ ನಕ್ಸಲರು ಸುಬ್ರಹ್ಮಣ್ಯಕ್ಕೆ, ಕೊಕ್ಕಡಕ್ಕೆ ಬಂದದ್ದು, ಶಿಶಿಲ ಭಾಗಕ್ಕೆ ಬಂದದ್ದು, ಬೆಳ್ತಂಗಡಿ ಕೆಲವು ಪ್ರದೇಶಕ್ಕೆ ಬಂದದ್ದು. ಆಗ ಅಲ್ಲಿ ಕೂಮಿಂಗ್ ಮಾಡುವಂಥದ್ದು. ಅವರು ಜನಸಾಮಾನ್ಯರಿಗೆ ಏನು ಮಾಡ್ತಾ ಇರಲಿಲ್ಲ.
ಆದರೆ ಅವರ ಹೋರಾಟ ಮಾಡುವಂಥ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಜನರಿಗೆ ಒಂದು ನಕ್ಸಲ್ ಮುಕ್ತ ಆಗಬೇಕು ಅಂತ ಇತ್ತು. ಬಹುತೇಕ ಅದು ಮುಕ್ತಾಯ ಆಗಿದೆ. ಈಗ ಮೊದಲಾದ ಘಟನೆಯ ವಿಚಾರಣೆಗಳು ಮಾತ್ರ ಬಾಕಿ ಇದೆ. ಅದರಲ್ಲಿ ವಿಶೇಷವಾಗಿ 2012 ಡಿಸೆಂಬರ್ 10 ನಡೆದ ಮಿತ್ತವಾಗಿಲ್ಲ ಘಟನೆ ಬಾಕಿ ಇದೆ. ಮತ್ತೊಂದು ರಾಮಚಂದ್ರ ಭಟ್ ಅಂತ ಹೇಳುವವರ ಮನೆಯಲ್ಲಿ ಹೋಗಿ ವಾಹನಕ್ಕೆ ಬೆಂಕಿ ಹಾಕಿದ್ದಿದೆ. ಕೊಕ್ಕಡದಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಗೋಡೆ ಬರೆದ ಪ್ರಕರಣ ಇದೆ. ಆ 3 ಪ್ರಕರಣಗಳು ಪೆಂಡಿಂಗ್ ಇದೆ. ಆದರೆ ಗಂಭೀರವಾದ ಪ್ರಕರಣ ಇದು ಆರ್ಮ್ಸ್ ಆಕ್ಟ್ ಅಲ್ಲಿ ಇದೆ. ಮಾರಕಾಸ್ತ್ರ ಅವರ ಹತ್ರ ಇತ್ತು, ಶಸ್ತ್ರಾಸ್ತ್ರ ಇತ್ತು, ಶೂಟ್ಔಟ್ ಮಾಡಿದ್ದಾರೆ, ಸಾಯುವಂತ ಸಾಧ್ಯತೆ ಇತ್ತು. ಗಂಭೀರವಾಗಿ ಗುಂಡೆಡ್ದಾಗಲಿ ಸದಾಶಿವ ಚೌಧರಿ ಅಂತ ಪೊಲೀಸ್ ಗಾಯಗೊಂಡಿದ್ರು ಅವತ್ತು. ಹಾಗಾಗಿ ಅದು ಈಗ ರೀಓಪನ್ ಆಗಿ ಇವರು ಕೇಳಿದ್ದಾರೆ, ಅದ್ರ ತನಿಖೆ ಆಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಹೋಗೋದಾದರೆ, ಹಿಂದೂ ಪರವಾದ ಕಾರ್ಯಕರ್ತರನ್ನ ಜನಪ್ರತಿನಿಧಿಗಳನ್ನ ರಾಜ್ಯ ಸರ್ಕಾರ ಗಮನಿಸುತ್ತಿದೆ. ರಕ್ಷಾ ಶಿವರಾಮ್ಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ, ಸಚಿವರನ್ನ ಗಿರ್ಗಿಟ್ ರೀತಿ ತಿರುಗಿಸಿದ್ದಾರೆ. ಇದು ಕಳೆದ ಬಾರಿ KPCC ಪ್ರಧಾನ ಕಾರ್ಯದರ್ಶಿ ರಕ್ಷಾ ಶಿವರಾಮ್ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಅದರಲ್ಲಿ ಹೇಳಿದ್ರು ಅವರು ಈ 10 ಕೋಟಿ ಅನುದಾನ ಬಿಡುಗಡೆ ಆಗಿದೆ, ಕ್ರಿಯಾ ಯೋಜನೆ ಆಗಿಲ್ಲ ಅಂತ ಏನೋ ಕೆಲವೊಂದು ಶಬ್ದವನ್ನು ಹಾಕಿ ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೀಗ ಮತ್ತೆ ಇವರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಯಾರು ಹರೀಶ್ ಪೂಂಜ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ. ತಾಲೂಕಿನಲ್ಲಿ ಗಿರ್ಗಿಟ್ ತಿರುಗಿಸಿದಾಗೆ ತಿರುಗಿಸಿದ್ರಲ್ಲ ನೀವು. ಪಾಪ ಅವ್ರಿಗೆ ಗೊತ್ತಿತ್ತು, ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ಬಂದು ಮಳೆ ಹಾನಿ ಪ್ರದೇಶಕ್ಕೆ ವಿಸಿಟ್ ಮಾಡಿದ್ರೆ ನನ್ನ ಸರ್ಕಾರದಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಪಾಪ ದಿನೇಶ್ ಗುಂಡೂರಾವ್ ಅವ್ರಿಗೆ ಗೊತ್ತಿತ್ತು. ಆದ್ರೆ ನಿಮ್ಮ ರಾಜಕೀಯ ಚಪಲಕ್ಕೋಸ್ಕರ ನೀವು ಬೆಳ್ತಂಗಡಿ ತಾಲೂಕಿನ ಮಳೆಯಲ್ಲಿ ಬಾಧಿತವಾಗಿರ್ತಕ್ಕಂಥ ಪ್ರದೇಶಕ್ಕೆ ಪಾಪ ಅವರನ್ನು ಕರ್ಕೊಂಡು ಹೋದ್ರಲ್ಲ. ಅವ್ರಿಗೆ 1 ರೂಪಾಯಿ ಅನುದಾನವನ್ನು ಈ ತಾಲೂಕಿಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ನಾನು ದಿನೇಶ್ ಗುಂಡೂರಾವ್ ಅವರನ್ನು ದೂರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಿಮ್ಮ ರಾಜಕೀಯ ಚಪಲಕ್ಕೋಸ್ಕರ ನೀವು ಅವರನ್ನು ಇಲ್ಲಿ ಸುತ್ತಾಡಿಸಿರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ಮಳೆಯ ಸಂದರ್ಭದಲ್ಲಿ ಹರೀಶ್ ಪೂಂಜರವರು ಬೆಳ್ತಂಗಡಿ ತಾಲೂಕಿನಲ್ಲೇ ಇರಲಿಲ್ಲ ಅಂತ ಹೇಳಿದರು. ನಾನು ಹೌದು, ಒಂದು 10 ದಿನದ ಕಾಲ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಭ್ರಷ್ಟಾಚಾರವನ್ನು ಮಾಡಿದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಏನು ಮೂಡ ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಮುಖ್ಯಮಂತ್ರಿ ಅವರ ಕುಟುಂಬ ಮಾಡಿದೆ ಎನ್ನುವಂತ ಆರೋಪ ಇದ್ದಂತ ಸಂದರ್ಭದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು. ಹೌದು, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ. ರಕ್ಷಾ ಶಿವರಾಮ್ ಅವರೇ, ನಾನು ಯಾಕೆ ಭಾಗವಹಿಸಿದ್ದೆ ಅಂತ ಹೇಳಿದ್ರೆ, ಆ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಆಗಿತ್ತು. ಓಕೆ, ಇದು ಈ ಪತ್ರಿಕಾಗೋಷ್ಠಿಯ ವಿಚಾರವಾಗಿ ಅವರು ಕೆಲವೊಂದು ವಿಚಾರವನ್ನು ಹೇಳಿದರು. ರಕ್ಷಾ ಶಿವರಾಮ್ಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ, ಅವರು ಈ ಸಚಿವರನ್ನು ಗಿರ್ಗಿಟ್ ರೀತಿ ತಿರುಗಿಸಿದ್ದಾರೆ. ಇನ್ನು ಗುರುವಾಂಕೆರೆ ಕೊಟ್ಟು ಉಪ್ಪಿನಂಗಡಿ ರಸ್ತೆ ಕೂಡ ವಿಚಾರ ಬಂತು. ಅಲ್ಲಿ ಅವರು ಲಾಸ್ಟ್ ಟೈಮ್ ಏನು ಹೇಳಿದ್ರು ರಕ್ಷಾ ಶಿವರಾಮ್ ಅವರು, ಅಲ್ಲಿ ಕೆಲವೊಂದು ಮಲತಾಯಿದವರನ್ನು ತೋರಿದ್ದಾರೆ, ಅರ್ಧ ತನಕ ಮಾತ್ರ ಇವರು ಕಾಮಗಾರಿ ಮಾಡಿದ್ದಾರೆ ಅಂತ. ಸೊ ಅದೇ ಇದಕ್ಕೆ ಇವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಕೂಡ ಮಾಡ್ಬೋದಿತ್ತಲ್ವಾ? ನೀವು ಅವತ್ತು ಸಚಿವರನ್ನ ಕರ್ಕೊಂಡ್ಬಂದಿದ್ದೀರಾ, ಯಾಕೆ ಅದರ ಬಗ್ಗೆ ನೀವು ಕೆಲಸವನ್ನು ಮಾಡಿಲ್ಲ? ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದರು. ಅಷ್ಟೇ ಅಲ್ಲದೇನೆ ಇದು ಭ್ರಷ್ಟಾಚಾರ ವಿರುದ್ಧವಾಗಿ ನೀವೆಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಅಂತ ಕೂಡ ಒಂದು ರಕ್ಷಾ ಶಿವರಾಮ್ ಆರೋಪ ಮಾಡಿದರು. ಅದಕ್ಕೆ ಕೂಡ ಅವರೊಂದು ಮಾತನ್ನು ಹೇಳಿದ್ದಾರೆ. ನಾನು ನನ್ನ ಕುಟುಂಬ ಭ್ರಷ್ಟಾಚಾರ ರಹಿತವಾಗಿ ಬದುಕುವಂತಹ ಕುಟುಂಬ. ನಿಮ್ಮ ಸರ್ಕಾರ ಇದೆ, ನಿಮಗೆ ತಾಕತ್ತು ಇದ್ದರೆ, ದಮ್ಮು ಇದ್ದರೆ ನೀವು ನಮಗೆ ತನಿಖೆಯನ್ನು ಮಾಡಿ, ಲೋಕಾಯುಕ್ತ ತನಿಖೆ ಆಗ್ಬೋದು, SIT ತನಿಖೆ ಏನಕ್ಕೆ ಕೂಡ ಮಾಡಿ, ನಾವು ತಯಾರು ಅಂತ ಮಾತನ್ನು ಕೂಡ ಹೇಳಿದರು. ಸೊ ಇದು ವಾಕ್ಸಮರ ಆಗ್ತಾ ಇದೆಯಾ ಅಂತ ರಕ್ಷಾ ಶಿವರಾಮ್. ಸಹಜ ರಾಜಕಾರಣ ವಾಕ್ಸಮರ, ಸ್ಪರ್ಧಿ ಪ್ರತಿಸ್ಪರ್ಧಿಗಳಿಗಿರುವಂಥದ್ದು. ಎಲ್ಲ ರಾಜಕಾರಣಿಗಳದ್ದು ತನಿಖೆಗೆ ಆದೇಶ ಮಾಡಬೇಕು. ಅವ್ರಿಗೆ ಎಷ್ಟು ಆಸ್ತಿ ಇದೆ, ಅವರು ರಾಜಕಾರಣಕ್ಕೆ ಬಂದಾಗ ಎಷ್ಟಿತ್ತು, ರಾಜಕೀಯಕ್ಕೆ ಸೇರಿದ ನಂತರ ಅವರ ಆಸ್ತಿ ಎಷ್ಟು ಏರಿಕೆ ಆಗಿದೆ, ಸ್ಪರ್ಧೆ ಮಾಡೋ ಮೊದಲು ಎಷ್ಟಿತ್ತು, ಸ್ಪರ್ಧೆ ಮಾಡಿದ ನಂತರ ಎಷ್ಟಿದೆ, ಅದರಲ್ಲಿ ಕಾನೂನುಬದ್ಧ ಎಷ್ಟು, ಆದಾಯ ಮೀರಿದ್ದು ಎಷ್ಟು, ಬೇರೆ ಬೇರೆ ಮೂಲದಿಂದ ಗಳಿಕೆ ಮಾಡಿ ಏನು ಎಲ್ಲರದ್ದು ಮಾಡಬೇಕು. ಹರೀಶ್ ಪೂಂಜರು ಅಥವಾ ರಕ್ಷಾ ಶಿವರಾಮ್ ಅಂತಲ್ಲ, ಬೇಕಿದ್ರೆ ಪತ್ರಕರ್ತರನ್ನು ಸೇರಿ ಎಲ್ಲರನ್ನು ಒಂದು ಮಾಡ್ಬೇಕು. ಯಾವ ಪತ್ರಕರ್ತರಿಗೆ ಎಷ್ಟು ಇನ್ಕಮ್ ಇದೆ, ಏನು ಐಷಾರಾಮಿ ಜೀವನದಲ್ಲಿ ಯಾರಿದ್ದಾರೆ, ಸರಳತೆಯಲ್ಲಿ ಯಾರಿದ್ದಾರೆ, ಅವರು ಏನು ಎಲ್ಲವನ್ನು ಮಾಡಬೇಕು. ಅದರಲ್ಲಿ ಒಳ್ಳೆಯ ವಿಷಯ ಹರೀಶ್ ಪೂಂಜರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದು. ಜೊತೆಗೆ ಅವರು ಹೇಳಿದ್ದಾರೆ, ಪೀತಾಂಬರಿ ಹರಾಜೆ ಅವರ ಹಾಗೆ ನಾನು ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರೋನಲ್ಲ, ನಿಮ್ಮ ಹಾಗೆ ರಕ್ಷಾ ಶಿವರಾಮ್ರೆ ನಾನು ವಕೀಲರನ್ನೆಲ್ಲ ಹಿಡ್ಕೊಂಡು ತಿರ್ಗಾಡ್ತಿಲ್ಲ ಅಂತ ಹೇಳಿದ್ರೆ ಅದು ಒಳ್ಳೆ ವಿಷಯ. ಇವರ ಭ್ರಷ್ಟಾಚಾರವನ್ನು ಅವ್ರ ಬಾಯಲ್ಲಿ ಒಂದು ಕ್ವಶನ್ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಪೀತಾಂಬರ ಹೆರಾಜೆ ಅವರು ಜೈಲಿಗೆ ಹೋಗ್ತಾರ ಅಂತ ಹೇಳುದು ಈಗ ಅದು ಕುತೂಹಲ ಕೇಳಿದೆ. ಅವ್ರು ಯಾಕೆ ಪೀತಾಂಬರ ಹೆರಾಜೆ ಅವರ ವಿಚಾರ ತೆಗೆದ್ರು ಅಂದ್ರೆ ಯಾವ್ದೋ ಕೇಸಾಗಲ್ಲಿ ಜೈಲಿಗೆ ಹೋಗ್ತಾರೆ ಸುಳಿವನ್ನೇನು ಕೊಟ್ಟದ್ದ ಅಂತ ಮಾಡಿದ್ದಾರೆ.
ಅದು ಸಹಜ. ಇವರ ಭ್ರಷ್ಟಾಚಾರವನ್ನು ಅವರು ಬಯಲಿಗೆ ಗೆಲ್ಲಬೇಕು, ಅವರ ಭ್ರಷ್ಟಾಚಾರವನ್ನು ಇವರು ಬಯಲಿಗೆ ಗೆಲ್ಲಬೇಕು. ಒಟ್ಟು ಭ್ರಷ್ಟಾಚಾರ ನಿಂತ್ರೆ ಆಯ್ತು, ಯಾರಾದ್ರೂ ಅಷ್ಟೇ ಭ್ರಷ್ಟಾಚಾರಿಗಳಾಗಬಾರ್ದು, ನಿಂತ್ರೆ ಆಯ್ತು ಅಷ್ಟೇ. ಹೇಳಿಕೆಗೆ ಸೀಮಿತ ಆಗಬಾರ್ದು ಅಷ್ಟೇ. ಭ್ರಷ್ಟಾಚಾರ 40% ಹೋರಾಟ ಅಂತ ಹೇಳುದು, ಈವನ್ ಕಾಂಗ್ರೆಸ್ ಕೂಡ 40% ಹೋರಾಟ ಅಂತ ಹೇಳುದು ಅದೊಂದು ಪೊಲಿಟಿಕಲ್ ನರೇಟಿವ್ ಅವರು ಮಾಡಿದ್ದು. ಯಾರು 40% ಹೋರಾಟ ಬಿಜೆಪಿ ಅವರ ವಿರುದ್ಧ ಮಾಡಿದ್ರಲ್ಲ, ಯಾರಾದ್ರೂ ಜೈಲಿಗೆ ಹೋದ್ರ? ಯಾರ ವಿರುದ್ಧ ಸರಿಯಾಗಿ ಅದ್ರ ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ? 2012 ಸಿದ್ದರಾಮಯ್ಯ ಅವರು CM ಆಗಿ ಬರುವ ಮೊದಲು ಬಳ್ಳಾರಿಗೆ ಹೋಗಿ ಕ್ಯಾಂಪೇನ್ ಮಾಡಿ, ನಾವು ಅಕ್ರಮ ಗಣಿಗಾರಿಕೆ ವಿರುದ್ಧ ದೊಡ್ಡ ಹೋರಾಟ ಮಾಡಲಿಕ್ಕಿದ್ದೇವೆ, ಅಕ್ರಮ ಗಣಿಗಾರಿಕೆಯನ್ನ ಕಡಿವಾಣ ಹಾಕಿ ಜನಾರ್ದನ್ ರೆಡ್ಡಿ ಅವರನ್ನು ಜೈಲಿಗೆ ಹಾಕ್ಲಿಕ್ಕಿದ್ದೇವೆ ಅಂತ ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಸಿದ್ದರಾಮಯ್ಯ ಅವರು. ಅದರಲ್ಲಿ ನನಗೆ ಈಗಲೂ ನೆನಪಿದೆ, ಸಿದ್ದರಾಮಯ್ಯ ಅವರು ಒಂದು ಸ್ಪೀಚಲ್ಲಿ ಹೇಳಿದ್ರು, ನಾವು ವಿಶೇಷ ಕೋರ್ಟ್ಗಳನ್ನು ಮಾಡಿ ಅಕ್ರಮ ಗಣಿಗಾರಿಕೆಯ ತನಿಖೆಯನ್ನು ತ್ವರಿತಗತಿಯಲ್ಲಿ ಮಾಡ್ತೇವೆ ಅಂತ. ಅಕ್ರಮ ಗಣಿಗಾರಿಕೆ ತ್ವರಿತಗತಿಯಲ್ಲಿ ಆಯ್ತು. ನಾನು ಹೇಳ್ತೇನೆ ಕೇಳಿ, 2012 ಅಕ್ರಮ ಗಣಿಗಾರಿಕೆ ಆರೋಪಗಳೇನು ಬಂತು ಅದರ ಬಗ್ಗೆ ತನಿಖೆ ಕಂಪ್ಲೀಟ್ ಆದದ್ದು ಇತ್ತೀಚಿನ ದಿನಗಳ ಹಿಂದೆ. ಇತ್ತೀಚಿನ ಒಂದೂವರೆ ತಿಂಗಳು ಜನಾರ್ದನ್ ರೆಡ್ಡಿ ಕನ್ವಿಕ್ಟ್ ಆಗಿದ್ದಾರೆ ಆ ಕೇಸಲ್ಲಿ. ಯಾವಾಗ ಕೇಸ್ ಬಂದದ್ದು? ಯಾವಾಗ 2010 ಅಕ್ರಮ ಗಣಿಗಾರಿಕೆ ಕೇಸ್ ಬಂದದ್ದು. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಸ್ಪೆಷಲ್ ಎಂಪವರ್ಡ್ ಕಮಿಟಿ ಒಂದು ರಚನೆ ಆಗಿತ್ತು. ಅವರು ಬಳ್ಳಾರಿಗೆ ಹೋಗಿ ತನಿಖೆ ಮಾಡಿದ್ರು, ಅವರೊಂದು ರಿಪೋರ್ಟ್ ಕೊಟ್ಟರು. ರಿಪೋರ್ಟ್ ಆಧಾರದ ಮೇಲೆ CBI ಇನ್ವೆಸ್ಟಿಗೇಷನ್ ಆಯಿತು. CBI ಅವರ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ಕೋರ್ಟಲ್ಲಿ ಹಿಯರಿಂಗ್ ಆಗಬೇಕಿತ್ತು. ಕೋರ್ಟ್ ಹಿಯರಿಂಗ್ ಎಷ್ಟು ವರ್ಷ ಆಗಿತ್ತು? 13 ವರ್ಷ. ಅಕ್ರಮ ಗಣಿಗಾರಿಕೆ ವಿಚಾರಣೆ ನಡೆಯಲಿಕ್ಕೆ 13 ವರ್ಷ ಬೇಕಾಯಿತು. ಇದು ಕೂಡ ಇದು ಟ್ರಾವೆಸ್ಟಿ ಆಫ್ ಜಸ್ಟಿಸ್, ಅಂದ್ರೆ ನ್ಯಾಯದ ವಿಡಂಬನೆ ಅಂತ. ಇದು ಇಷ್ಟು ವರ್ಷ ಬೇಕು ಒಂದು ಅಕ್ರಮ ಗಣಿಗಾರಿಕೆ. ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರಿಗೆ ಹೋಗಿದೆ, ಎಷ್ಟು ಅರಣ್ಯ ನಾಶ ಆಗಿದೆ, ಅದರ ಬಗ್ಗೆ ಅದರ ಕನ್ಸರ್ನ್ ವ್ಯಕ್ತ ಆದ್ದು ಕೋರ್ಟಲ್ಲಿ ಮಾತ್ರ. ಅದಾದ ನಂತರ ಅದರ ರಿಹ್ಯಾಬಿಲಿಟೇಷನ್ಗೆ, ಎನ್ವಿರಾನ್ಮೆಂಟಲ್ ರಿಹ್ಯಾಬಿಲಿಟೇಷನ್ಗೆ ಯಾರು ಏನು ಮಾಡಿದ್ರು? ಅಲ್ಲಿ ಅರಣ್ಯ ಪುನರುತ್ಥಾನ ಆಗಿದೆಯಾ? ಅದರ ಬಗ್ಗೆ ಏನು ರಿಪೋರ್ಟ್ ಇದೆ? ಯಾರಾದ್ರೂ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರಾ, ಅವಲೋಕನ ಮಾಡಿದ್ರಾ? ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರಿಗೆ ಕನ್ವಿಕ್ಟ್ ಅಂತ ಒಂದು ಡೆಲ್ಲಿ ಹೈಕೋರ್ಟಿಂದ ಆದೇಶ ಬಂತು 13 ವರ್ಷಗಳ ನಂತರ. ಅದು ಕೂಡ ಇವರು ಜೈಲಲ್ಲಿ 3 ವರ್ಷ ಇದ್ರು ಅಷ್ಟೇ, ಯಾರು? ಜನಾರ್ದನ್ ರೆಡ್ಡಿ. ಆಮೇಲೆ ಅವರು ವಾಪಸ್ ಬಿಜೆಪಿಗೆ ಬರಲಿಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡಿದ್ರು. ಆಮೇಲೆ ಬಿಜೆಪಿ ಅವರು ತಗೊಂಡ್ರು, ತೆಗೆದಾಗೆ ಮಾಡಿದ್ರು, ಹೋಗೋದು ಬೇಡವೋ ಅಂತ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿತ್ತು. ಈಗ ಬಿಜೆಪಿ ಸ್ವತಂತ್ರ ಪಾರ್ಟಿ ಮಾಡಿದ್ರು. ಈಗ ಬಿಜೆಪಿ ಅವರು ಬಹಳ ಖುಷಿಯಿಂದ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಮೊನ್ನೆ ದಕ್ಷಿಣ ಕನ್ನಡಕ್ಕೆ ಯಾರು ಬಂದಿದ್ರು, ದಕ್ಷಿಣ ಕನ್ನಡದ ರಾಜಕಾರಣಿಗಳು ಕೂಡ ಶಾಲಾಕಿ ಸನ್ಮಾನ ಮಾಡಿದ್ದಾರೆ. ಯಾರು ವಾಟ್ಸಪ್ ಅಲ್ಲಿ ಶೇರ್ ಕೂಡ ಮಾಡಿದ್ರು. ಬಹುಶಃ ಅಕ್ರಮ ಗಣಿಗಾರಿಕೆಯಲ್ಲಿ ಜೈಲು ಹೋದ್ರಲ್ಲ, ಅದಕ್ಕೆ ಸನ್ಮಾನ ಮಾಡಿದ್ರು ಅಂತ ಹೇಳಿ. ಈಗ ಮೇಲ್ಮನವಿ ಹಾಕಿ ಅವರಿಗೆ ಸ್ಟೇ ಬಂದಿದೆ. ಬಟ್ ಕೆಳ ನ್ಯಾಯಾಲಯದಲ್ಲಿ ಅವರು ಅಪರಾಧಿ ಅಂತ ತೀರ್ಪು ಬಂದಿದೆ. ಈಗ ತೀರ್ಪಿಗೆ ಸ್ಟೇ ಬಂದಿರೋದು, ಅದು ಮತ್ತೆ ಪುನಃ ಈಗ ವಿಚಾರಣೆ ಆಗಬೇಕು. ಹೈಕೋರ್ಟ್ ಆದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಅದಿನ್ನೆಷ್ಟು ವರ್ಷಗಳ ತನಕ ತೆಗೆಯುತ್ತೆ ಗೊತ್ತಿಲ್ಲ. ಅಂದ್ರೆ ನಾನು ಹೇಳಿದ್ದು ಇನ್ವೆಸ್ಟಿಗೇಷನ್ ಹಂತಗಳು, ವಿಚಾರಣೆ ಹಂತಗಳು ಎಷ್ಟು ವರ್ಷ ನಡೀತದೆ, ಇದು ತ್ವರಿತಗತಿಯಲ್ಲೆಲ್ಲ ಆಗಬೇಕು. ಭ್ರಷ್ಟಾಚಾರ ಎಲ್ಲರದ್ದು ಬಯಲಾಗಿ ಯಾರು ತಪ್ಪು ಮಾಡಿದ್ರೆ ಅವ್ರು ಜೈಲಿಗೆ ಹೋಗಬೇಕು. ಕರೆಕ್ಟ್. ಸೊ ನೆಕ್ಸ್ಟ್ ಇದ್ರೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ, ಈಗ ಇದು ಎರಡು ಕೂಡ ಆಗಿರುವಂಥದ್ದು ಒಂದೇ ವಿಚಾರವಾಗಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಆಕ್ಚುಲಿ ನಾವು ಬೆಳ್ತಂಗಡಿಗೆ ಅನೇಕ ಸಮಸ್ಯೆ ಇದೆ, ಸೇತುವೆ ಆಗಿರ್ಬೋದು, ರಸ್ತೆ, ಮೋರಿ, ಎಲ್ಲ ಕೂಡ ಸಮಸ್ಯೆ ಮೇಲೆ ಸಮಸ್ಯೆಯೇ. ಇಲ್ಲಿ ಅನುದಾನ ಬರ್ತಾ ಇಲ್ಲ. ಇಲ್ಲಿ ಪೊಲಿಟಿಕಲ್ ಕೂಡ ಸ್ವಲ್ಪ ಕೆಲವೊಂದು ಈ ತರ ಗದ್ದಲ ಆಗ್ತಾ ಇದೆ. ಬಿಡುಗಡೆ ಮಾಡಬೇಕು, ಯಾಕಂದ್ರೆ ಅಭಿವೃದ್ಧಿ ಕಾರ್ಯ ಆಗಬೇಕು. ಹೌದು, ಕೆಲವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕೂಡ ಜವಾಬ್ದಾರರು ಜನಪ್ರತಿನಿಧಿಗಳೇ. ಮತ್ತೆ ಜನಪ್ರತಿನಿಧಿ ಅಂತ ಹೇಳಿದ್ರೆ ಹರೀಶ್ ಪೂಂಜಾರ್ ಅಂತಲ್ಲ, ಅವರ ಎದುರು ಸ್ಪರ್ಧೆ ಮಾಡಿದಂತ ರಕ್ಷೇಶ್ವರಾಮರಿಗೂ ಜನರು ಓಟ್ ಹಾಕಿದ್ದಾರೆ. ಅವರು ಕೂಡ ಅವರ ಸರ್ಕಾರ ಇದ್ದಾಗ ಅವರು ಅನುದಾನವನ್ನು ತರುವಂತ ಪ್ರಯತ್ನ ಮಾಡಬೇಕು. ಈಗ ಕೆಲವು ಕಡೆಗೆ ಅವರು ಮಾಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಉಪ್ಪಿನಂಗಡಿ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಕೂಡ ರಕ್ಷೇಶ್ವರಾಮರಿಗೆ ಜವಾಬ್ದಾರಿ ಇರ್ತದೆ. ಅವರು ಮಾಡ್ಲಿಲ್ಲ, ನಿಮ್ಗೆ ಅಲ್ಲಿ ಓಟ್ ಇಲ್ವಾ ಅಂತ ಕೇಳಿದ್ರೆ ಆಗುದಿಲ್ಲ. ಅವರಿಗೆ ಓಟ್ ಹಾಕಿದವರು ಇದ್ದಾರೆ ರಕ್ಷೇಶ್ವರ. ಈಗ ಅವರ ಸರ್ಕಾರ ಇರುವಾಗ ಅವ್ರು ಮಾಡ್ಬೇಕು. ಹರೀಶ್ ಪೂಂಜಾರ್ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ಬೇಕು, ಯಾಕಂದ್ರೆ ಅವರು ಶಾಸಕರು. ಯಾವ ಮೂಲದಲ್ಲಾದ್ರೂ ತರುವಂತ ಕೆಲಸವನ್ನು ಮಾಡ್ಬೇಕು. ಈಗ ರಕ್ಷಿತ್ ಅವ್ರ ಮೊನ್ನೆ ಕೇಳಿದ್ರೆ ಬಂಟ್ವಾಳದಲ್ಲಿ ಕೆಲಸ ಆಗ್ತದೆ, ಪುತ್ತೂರಿನಲ್ಲಿ ಆಗ್ತದೆ, ಸುಳ್ಯದಲ್ಲಿ ಆಗ್ತದೆ, ಹರೀಶ್ ಪೂಂಜಾರ್ ಯಾಕೆ ಮಾಡುದಿಲ್ಲ ಅಂತ, ಅದು ಕೂಡ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಹರೀಶ್ ಪೂಂಜಾರ್ ಮೊನ್ನೆ ಮಾಡಿದ್ದಾರೆ. ಮತ್ತೆ ಬಾರಿ ಪ್ರಬುದ್ಧತೆಯ ರೀತಿಯಲ್ಲಿ ಮೊನ್ನೆ ಹರೀಶ್ ಪೂಂಜಾರ್ ಮಾತಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ, ಬಾರಿ ಗೌರವಪೂರ್ವವಾಗಿ ಮಾತಾಡಿದ್ದಾರೆ. ರಕ್ಷಿತ್ರವನ್ನು ಹಲವು ವಿಷಯಗಳ ಬಗ್ಗೆ ಒಂದು ಸಮರ್ಥವಾದಂತ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಸಚಿವರನ್ನು ಅವರು ಕರ್ಕೊಂಡು ಬಂದು ಬೆಳ್ತಂಗಡಿಯಲ್ಲಿ ತಿರುಗಿಸಿದ್ರ ಬಗ್ಗೆ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ವರದಿಯನ್ನು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡುವಾಗ 10 ಪತ್ರಕರ್ತರ ಎದುರು ಒಂದು ಪತ್ರಿಕೆಯನ್ನು ಉಲ್ಲೇಖ ಮಾಡಲಿಕ್ಕೆ ಕೆಲವರು ಎದುರುತ್ತಾರೆ, ಜನಪ್ರತಿನಿಧಿಗಳು, ರಾಜಕಾರಣಿಗಳು. ಅದು ಹರೀಶ್ ಪೂಂಜಾರ್ ಅವರು ಅದರಲ್ಲಿ ಒಬ್ಬ ನಿರ್ಭೀತ ರಾಜಕಾರಣಿ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅವರು ಸುದ್ದಿ ಬಿಡುಗಡೆ ವರದಿಯನ್ನು ಎತ್ತಿ ತೋರಿಸಿ ಎಲ್ಲ ಪತ್ರಕರ್ತರ ಎದುರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಒಳ್ಳೆಯ ರಾಜಕಾರಣ, ಆರೋಗ್ಯಕರ ರಾಜಕಾರಣ. ಅದಕ್ಕೆ ನಾವು ಕೂಡ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹೌದು, ಖಂಡಿತವಾಗ್ಲೂ. ಓಕೆ, ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ. ಶಿಶಿಲ ದೇವಾಲಯಕ್ಕೆ ಕೊನೆಗೂ ವ್ಯವಸ್ಥಾಪನಾ ಸಮಿತಿ, ಭಾರಿ ಮಳೆಯಿಂದಾದ ಹಾನಿ ದುರಸ್ತಿ, 2022 ಬ್ರಹ್ಮಕಲಶೋತ್ಸವ ಸಹಿತ ಹಲವು ಸವಾಲು. ಈ ಶಿಶಿಲ ದೇವಾಲಯಕ್ಕೆ ಹಿಡಿದ ಗ್ರಹಣ ಅಂತೂ ಮುಗೀತು. ತುಂಬ ಸಮಯಗಳಿಂದ ಒಂದು ಸಮಿತಿ ಆಗಬೇಕು ಅಂತ ಚರ್ಚೆ, ಆಗ್ರಹ ಎಲ್ಲ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಕೊನೆಗೂ ಈಗ ವ್ಯವಸ್ಥಾಪನಾ ಸಮಿತಿ ಆಗಿದೆ. ಅಲ್ಲಿ ನೋಡ್ಬೋದು, ನಮ್ಮ ಪತ್ರಿಕೆಯಲ್ಲಿ ಬಂದಿದೆ.
ಸುನಿಲ್ ಗೋಖಲೆ, ರಾಮಕಾರಂತ್, ಚೆನ್ನಪ್ಪ, ವಿಮಲ, ಪ್ರೇಮ, ರಮೇಶ್, ಸುಂದರಗೌಡ ಇವರೆಲ್ಲರೂ ಕೂಡ ಆ ಸಮಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದಿನ ವರ್ಷದ ಈ ಬ್ರಹ್ಮ ಕಲಶೋತ್ಸವಕ್ಕೆ ಅವರಿಗೆ ಹಲವು ಸವಾಲು ಇದೆ. ಇಷ್ಟು ದಿನಗಳ ಕಾಲ ಅಲ್ಲಿರುವಂಥ PDO ಆಗಿರುವಂಥ ದಿನೇಶ್ ಅವರು ಎಲ್ಲವನ್ನು ಕೆಲಸವನ್ನು ಮಾಡ್ತಾ ಇದ್ರು. ಇದೀಗ ಅವರಿಗೆ ಪಾಪ ಒಂದು ಭಾರ ಇಳೀತು. ಇನ್ನು ಮುಂದೆ ಈ ಸಮಿತಿಯವರು ಯಾವ ತರ ಹೋಗ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಪಾಪ ರೂಪೇಶ್ ಅವರು ಕೂಡ, ನಮ್ಮ ವರದಿಗಾರ ರೂಪೇಶ್, ಯಾವಾಗೊಮ್ಮೆ ಸುಶೀಲ ದೇವಾಲಯದ ಒಂದು ವ್ಯವಸ್ಥಾಪನಾ ಸಮಿತಿ ಆಗುತ್ತೆ ಅಂತ ಕಾಯ್ತಾ ಇದ್ರು. ಕೊನೆಗೂ ಅವರು ಆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಏನು ಮಳೆಯಿಂದ ಆಗಿರುವಂತಹ ಹಾನಿ ತುಂಬಾ ಆಗಿತ್ತು ಆ ದೇವಸ್ಥಾನಕ್ಕೆ, ಅದರ ದುರಸ್ತಿ ಆಗಿರ್ಬೋದು, ಬ್ರಹ್ಮಕಲಶಿಗೆ ಹಲವಾರು ವಿಚಾರಗಳು ಇದೆ. ಹಾಗಾಗಿ ಮುಂದೆ ಸಮಸ್ಯೆ ಬಗೆಹರಿಬಹುದಲ್ವಾ ಅಂತ. ರಾಘವೇಶ್ ಶರ್ಮಾ ಹತ್ರ ಹೌದು, ಶಿಶಿಲಕ್ಕೆ ವ್ಯವಸ್ಥಾಪನಾ ಸಮಿತಿ ಆಗಬೇಕು ಅಂತ ಹೇಳೋದು ಒಂದು ಮೇಜರ್ ಡಿಮ್ಯಾಂಡ್ ಇತ್ತು. ಅದಕ್ಕೆ ಕೆಲವರು ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದರು. ಆದರೆ ಕೆಲವರು ಹಿಂದೆ ಸರಿದ್ರು, ಸಭೆಗೆ ಬರಲಿಲ್ಲ, PDOಗೆ ಕರೆದಂಥ ಸಭೆಗೆ ಬಂದಿರಲಿಲ್ಲ. ಈಗ ಅಂತಿಮವಾಗಿ ಈಗ ಕೆ ಸುನಿಲ್ ಗೋಖಲೆ ಎಂಬವರು ಈಗ ನೂತನ ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆಗೆ ಉಳಿದ 7 ಮಂದಿ ಇದ್ದಾರೆ. ರಾಮಕಾರಂತ್ ಅವರು ಬಹುಶಃ ಅರ್ಚಕರು ಅವರು ಬೈ ಡಿಫಾಲ್ಟ್ ನೇಮಕ. ಅದು ಉಳಿದ 6 ಜನ ಸೇರಿ ಒಟ್ಟು ಎಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಗ್ತದೆ. ಶಿಶಿಲ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್, ಕರ್ನಾಟಕದಲ್ಲಿ ಬಹಳ ಫೇಮಸ್. ಮತ್ಸ್ಯಕ್ಕೆ ಇದು ವಿವಿಧ ಪ್ರಭೇದಗಳ ಮೀನುಗಳು ಕೂಡ ಇದೆ. ಹಾಗೆ ಒಂದು ಯಾತ್ರಾರ್ಥಿಗಳನ್ನು ಕೈ ಬೀಸಿ ಕರೆಯುವಂಥ ಕ್ಷೇತ್ರ. ಆದರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಈ ಸಮಿತಿ ಏನು ಮಾಡಬೇಕು, ರಾಜ್ಯ ಸರ್ಕಾರವನ್ನು ಮುಖ್ಯವಾಗಿ ಅಟ್ರಾಕ್ಟ್ ಮಾಡಬೇಕು ಶಿಶಿಲಕ್ಕೆ. ಈಗ ಸಂಬಂಧಪಟ್ಟ ರಾಮಲಿಂಗಾರೆಡ್ಡಿ ಅವರನ್ನು, ಧಾರ್ಮಿಕ ದತ್ತಿ ಇಲಾಖೆ ಸಚಿವರು, ಅವರನ್ನೊಂದು ಕರೆಸಿ ಒಂದು ಸಭೆಯನ್ನು ಏನು ಮಾಡೋದು, ಶಿಶಿಲದ ಬಗ್ಗೆ ಒಂದು ಚರ್ಚೆ, ಶಿಶಿಲದಲ್ಲಿ ಏನಾಗಬೇಕು, ಅಗತ್ಯವಾಗಿ ಆಗಬೇಕಾಗಿರುವಂಥ ಕೆಲಸಕ್ಕೆ ಒಂದಿಷ್ಟು ಫಂಡ್ ರಿಲೀಸ್ ಮಾಡೋ ಬಗ್ಗೆ ಒಂದು ಮನವಿಯನ್ನು ಮಾಡ್ಬೋದು. ಒಟ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಪ್ರವಾಸಿ ಬರುವ ಯಾತ್ರಿಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಅದಲ್ಲದೆ ಇವಾಗ ಇದೇನಿದೆ ಒಂದು ಡಿಜಿಟಲ್ ಯುಗ. ಸಮಿತಿಯವರು ಏನು ಮಾಡಬೇಕು, ಒಂದು ಶಿಶಿಲ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಕಂಟೆಂಟನ್ನು ರೆಡಿ ಮಾಡಬೇಕು, ಕನ್ನಡದಲ್ಲೂ ಅದರ ಜೊತೆಗೆ ಇಂಗ್ಲೀಷಲ್ಲೂ ಕೂಡ ಮಾಡಬೇಕು. ಯಾಕೆ ಶಿಶಿಲಕ್ಕೆ ಜನ ಬರಬೇಕು, ಶಿಶಿಲದ ಐತಿಹಾಸಿಕ ಪ್ರಾಮುಖ್ಯತೆ ಏನು, ಇಲ್ಲಿ ದೇವಸ್ಥಾನದ ಮಹಾತ್ಮೆ ಏನಿದೆ ಅದನ್ನು ವಿವರಿಸಿ ಹೇಳುವಂಥ ಒಂದು ಕನ್ನಡ ಕಂಟೆಂಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಅದನ್ನು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ TV ಚಾನೆಲ್ಗಳಲ್ಲಿ, ಎಸ್ಪೆಷಲಿ ಈಗ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಸಾಕು, ಜನ ಯಾತ್ರಾರ್ಥಿಗಳು ಬರ್ತಾರೆ ದೇವಸ್ಥಾನಕ್ಕೆ. ಈಗ ಸೂರ್ಯ ಸೌತಡ್ಕೆಲ್ಲ ಹೇಗೆ ಫೇಮಸ್ ಆದದ್ದು, ಈ ರೀತಿ ಜನ ಮಾತಾಡ್ತಾ ಪ್ರಚಾರ ಸಿಗ್ತಾ ಆದದ್ದು. ಆದರೆ ಇದನ್ನು ನೀವು ಕಮರ್ಷಿಯಲ್ ಮಾಡೋದಲ್ಲ, ಟೆಂಪಲ್ನ ಮೂಲ ಅಸ್ತಿತ್ವವನ್ನು ಕಾಪಾಡಿಕೊಂಡು ಒಂದು ಪ್ರಸಿದ್ಧ ಯಾತ್ರಾ ಸ್ಥಳವನ್ನಾಗಿ ಮಾಡಿದರೆ ಅದು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಡೆವಲಪ್ ಆಗ್ತದೆ. ಅಲ್ಲಿ ಒಂದಿಷ್ಟು ಉದ್ಯೋಗ ನಿರ್ಮಾಣಕ್ಕೆ ಅವಕಾಶ ಆಗ್ತದೆ. ಸೊ ಆ ಪರಿಸರ ಬೆಳೀತದೆ. ಶಿಶಿಲದ ಸುತ್ತಮುತ್ತ ಪರಿಸರ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ. ಅಲ್ಲಿರುವ ರಸ್ತೆಗಳು ಕೂಡ ಒಂದಿಷ್ಟು ಅಭಿವೃದ್ಧಿ ಆಗ್ತದೆ. ಓವರ್ ಆಲ್ ಡೆವಲಪ್ಮೆಂಟಿಗೆ, ಒಂದು ದೇವಸ್ಥಾನದ ಡೆವಲಪ್ಮೆಂಟ್ಗೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ನಾವು ಗಮನಿಸಬೇಕು. ಹೀಗಾಗಿ ಶಿಶಿಲ ಸಮಿತಿ ರಚನೆ ಆಗಿರೋದೊಂದು ಸ್ವಾಗತಾರ್ಹ ವಿಷಯ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನು ಅಟ್ರ್ಯಾಕ್ಟ್ ಮಾಡಿ ಅವರನ್ನು ಇಲ್ಲಿ ಬರುವಾಗೆ ಮಾಡಿ, ಸಂಬಂಧಪಟ್ಟ ಸಚಿವರನ್ನು ಬರುವಾಗೆ ಮಾಡಿ, ಅಥವಾ ಒಂದಿಷ್ಟು ದಾನಿಗಳನ್ನು ಹಿಡಿದು ಅವರಿಂದ ಏನಾದರೂ ದೇವಸ್ಥಾನದ ಡೆವಲಪ್ಮೆಂಟಿಗೆ ಏನಾದರೂ ಹೆಲ್ಪ್ ಆಗುತ್ತಾ, ಅಲ್ಲಿಗೇನು ಮಳೆಯಿಂದ ಹಾನಿಯಾಗಿದೆ ಅಥವಾ ಮುಂದಿನ ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ಒಂದಿಷ್ಟು ದಾನಿಗಳು ಬಂದೇ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಆಗ್ಬೋದು. ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನಗಳು ಡೆವಲಪ್ ಆಗಿರೋದು ಹೀಗೆ, ಜನ ಅನೇಕರು ಮುಂದೆ ಬರ್ತಾರೆ. ಸೊ ಹಾಗಾಗಿ ಸರ್ಕಾರ ಜೊತೆ ದಾನಿಗಳು ಕೂಡ ಕೈ ಜೋಡಿಸಿ ಶಿಶಿಲವನ್ನು ಒಂದು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ಅನ್ನುವ ನಿರೀಕ್ಷೆ ಅನೇಕ ಆಸ್ತಿಕ ವರ್ಗದ್ದು. ಕರೆಕ್ಟ್. ಓಕೆ, ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ. ಅಭದ್ರ ಸೂರಿದ್ದರೂ ಅಭಿವೃದ್ಧಿಯದ್ದೇ ಚಿಂತೆ, ಇದು ಮೆಲಂತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಕತೆ. ಸಮಸ್ಯೆಗಳ ಸವಾಲನ್ನು ಮೆಟ್ಟಿ ನಿಂತು ಜವಾಬ್ದಾರಿ ನಿರ್ವಹಣೆ. ಇದು ರಾಘವ್ ಶರ್ಮಾ ನಿಡ್ಲೆ ಅವರೇ ಮಾಡಿರುವಂತಹ ವರದಿ. ಇದು ಆ್ಯಕ್ಚುಲಿ ನಾವು ಕೂಡ ಹೋಗಿದ್ವಿ. ಅಂದರೆ ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹೇಳಿ ಅಥವಾ ಅಧ್ಯಕ್ಷ ಅಂತ ಹೇಳಿದಾಗ ಏನಾದರೂ ಒಂದು ಅವರಿಗೆ ಅನೇಕ ಯೋಜನೆಗಳಿರುತ್ತೆ, ಅವರು ಸ್ವಂತವಾಗಿ ಏನಾದರೂ ಮಾಡ್ಕೋಬಹುದು. ಆದರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅದು ಆ ಒಂದು ಸಣ್ಣ ಜಾಗದಲ್ಲಿ ಒಂದು ಸಣ್ಣ ಮನೆ ಇದೆ, ಶೀಟಿನ ಮನೆ ಇದೆ. ಅವರಪ್ಪ ಗಂಡ ಕೂಡ 1 ವರ್ಷದ ಹಿಂದೆ ತೀರ್ಕೊಂಡ್ರು ಒಂದು ಕ್ಯಾನ್ಸರಿಂದಾಗಿ. ಅನಂತರ ಮತ್ತೆ 2 ಮಕ್ಕಳಿದ್ದಾರೆ. ತುಂಬ ಕಷ್ಟ ಜೀವನ. ಸೊ ನೀವು ವರದಿಯನ್ನು ಮಾಡಿದ್ದೀರಾ, ಸೊ ನೀವು ಸ್ವಲ್ಪ ವಿವರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಮೇಲಂತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ವಿಶ್ವನಾಥ್ ಅಂತ. ನಮಗೆ ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದೆವು. ಹೀಗೆ ಗ್ರಾಮ ಪಂಚಾಯತ್ ಅಲ್ಲೇನಾದರೂ ಸಮಸ್ಯೆಗಳಿದೆಯೋ, ಅಲ್ಲಿ ಡೆವಲಪ್ಮೆಂಟಿಗೆ ಏನೇನು ಕೆಲಸ ಆಗಿದೆ ಅಂತ ತಿಳ್ಕೊಳ್ಳೋ ಹೋದ ಸಂದರ್ಭದಲ್ಲಿ ಹೀಗೆ ಅನೌಪಚಾರಿಕವಾಗಿ ಮಾತಾಡ್ತಾ ಅವರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡ್ರು. ಯಾರು ಸವಿತಾ ಅವರು ಹೇಳಿದಾಗ ನಮಗೆ ಕೂಡ ಈ ವಿಷಯ ಇವರ ಬಗ್ಗೆ ಒಂದು ಸ್ಟೋರಿ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಅಂದರೆ ಇವರ ಲೈಫ್ ಸ್ಟೋರಿ, ಅವರು ಎಷ್ಟು ಕಷ್ಟಪಟ್ಕೊಂಡು ವೈಯಕ್ತಿಕವಾಗಿ ಅನೇಕ ಸಮಸ್ಯೆಗಳ ಸರಮಾಲಿದ್ದರೂ ಕೂಡ ಅದನ್ನು ಮೀರಿ ತಮ್ಮ ಕ್ಷೇತ್ರ ಅಥವಾ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಘನ ಉದ್ದೇಶವನ್ನು ಹೊಂದಿದ್ದಾರಲ್ಲ.
ಸೊ ಆ ಉದ್ದೇಶಕ್ಕೆ ನಾವು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಅವರ ಬಗ್ಗೆ ನಾವು ಸ್ಟೋರಿ ಮಾಡಿದ್ದು. ನೀವು ಈಗಾಗಲೇ ಹೇಳಿದ ಹಾಗೆ ಅವರ ಅಧಿಕಾರಾವಧಿಯಲ್ಲಿ ಅನೇಕ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಲ್ಲಿ ನಡೆದಿದೆ. ಅನೇಕರಿಗೆ ಮನೆಗಳು ಸಿಕ್ಕಿದೆ, ಮನೆಯ ಕಾಮಗಾರಿ ಕೆಲಸ ಎಲ್ಲ ನಡೀತಾ ಇದೆ. ಉಳಿದಂತೆ ಬೇರೆ ಬೇರೆ ಕೆಲವು ಅಭಿವೃದ್ಧಿ ಕೆಲಸಗಳ ಪಟ್ಟಿ ಮಾಡಿ ಹೇಳಿದರು. ಸೊ ಒಟ್ಟಿನಲ್ಲಿ ತನಿಗೋಸ್ಕರ ಏನು ಮಾಡಲಿಲ್ಲ ಪಂಚಾಯತ್ ಅಧ್ಯಕ್ಷ. ಸಾಮಾನ್ಯವಾಗಿ ಅಧಿಕಾರ ಅಥವಾ ಅಧಿಕಾರ ಸಿಕ್ಕಾಗ ಅನೇಕರು ಹೇಗೆ ಯೋಚನೆ ಮಾಡ್ತಾರೆ, ತಾನೇ ಹೇಗೆ ಅಭಿವೃದ್ಧಿ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ಟಿಪಿಕಲ್ ಒಬ್ಬ ಅಧಿಕಾರ ಹಿಡಿದವನ ಥಿಂಕಿಂಗ್. ಆದರೆ ಸವಿತಾ ವಿಶ್ವನಾಥ್ ಅದಕ್ಕೆ ತದ್ವಿರುದ್ಧ. ಅವರ ಮನೆ ಸೋರ್ತದೆ, ಮನೆ ಸೋರ್ದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಬೋದಿತ್ತು. ಅವರು ಇರೋದು ಶೀಟ್ನ ಮನೆಯಲ್ಲಿ. ಗ್ರಾಮ ಪಂಚಾಯತ್ ಸ್ವಲ್ಪ ತಕ್ಕ ಮಟ್ಟಿಗೆ ಡೆವಲಪ್ ಆಗಿರ್ತಾರೆ ಅಂತ ಅಂದ್ಕೊಳ್ತೇವೆ ನಾವು. ಒಂದು ಪರ್ಸೆಪ್ಷನ್ ಆ ರೀತಿಯ ಬರ್ತದೆ. ಆದರೆ ಸವಿತಾ ವಿಶ್ವನಾಥ್ ಅವ್ರ ಮನೆ ನೋಡ್ಬೋದು, ಅದೊಂದು ಶೀಟಿನ ಮನೆಯಲ್ಲಿರೋದು. ಅವರಿಗೆ ಅಲ್ಲಿ ಕಲ್ಲಿಡ್ಲಿಕ್ಕೆ ಕೂಡ ಹಣ ಇರಲಿಲ್ಲ, ಹಾಗಾಗಿ ಗೋಡೆ ಮೇಲೆ ಶೀಟನ್ನು ಇಟ್ಟಿದ್ದಾರೆ. ಅದು ಯಾವಾಗ ಬೇಕಾದ್ರೂ ಜೋರು ಗಾಳಿ ಬಿರುಗಾಳಿ ಬಂದರೆ ಹಾರಿ ಹೋಗ್ಬೋದು. ಹಿಂದೊಮ್ಮೆ ಹಾರಿ ಹೋಗಿತ್ತಂತೆ, ಹಾರಿ ಹೋಗಿತ್ತು. ಹಾಗಾಗಿ ಮತ್ತೆ ಪುನಃ ಸರಿ ಮಾಡಿದ್ರು. ಅವ್ರು ಹೇಳ್ತಾರೆ, ಅವರು ಮಾತಾಡ್ತಾ ಹೇಳಿದರು, ರಾತ್ರಿ ಜೋರು ಗಾಳಿ ಮಳೆ ಗುಡುಗು ಬಂದಾಗ 3 ಮಕ್ಕಳೊಟ್ಟಿಗೆ ಕೂತ್ಕೊಂಡು ಭಯ ಆಗುತ್ತೆ, ಯಾವಾಗ ಮತ್ತೆ ಪುನಃ ಶೀಟ್ ಹಾರಿ ಹೋಗುತ್ತೆ ಅಂತೇಳಿ. ಸೊ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಬೇರೆಯವರು ಇವರು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಹಣ ತಗೊಂಡು ಏನೋ ಮಾಡ್ಬೋದಿತ್ತು ಮನೆಗೆ. ಅವ್ರು ಮಾಡಲಿಲ್ಲ. ನನ್ನ ಮಕ್ಕಳು ಹೇಳ್ತಾರೆ, ದೊಡ್ಡಾದ ಮೇಲೆ ನಾನು ಕೆಲಸಕ್ಕೆ ಹೋಗ್ತೇನೆ, ಅದರಿಂದ ಬರುವ ಹಣದಿಂದ ನಾವು ಮನೆ ಕಟ್ಟುವ ಅಂತೇಳಿ. ಸೊ ತುಂಬ ಇನ್ನೋಸೆಂಟ್ ಇದ್ದಾರೆ. ಬಹುಶಃ ದುಡ್ಡು ಮಾಡುವ ಕಲೆ ಕರಗತ ಬಂದಿಲ್ಲ, ಬಹುಶಃ ಬರುವುದಿಲ್ಲ ಅಂತ ಕಾಣ್ತಿದೆ. ಅಷ್ಟು ಇನ್ನೋಸೆಂಟ್ ಇದ್ದಾರೆ ಅವರು. ಅವರ ಜೊತೆಗೆ ಸಂತೋಷ್ ಕುಮಾರ್ ಮುಂಡೂರು ಅವರು ಕೂಡ ಇದ್ದರು. ಅವರು ಮೇಲಂತಬೆಟ್ಟು ಗ್ರಾಮ ಪಂಚಾಯತ್ ಮೆಂಬರ್. ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಜೊತೆ ಸೇರಿ ಒಳ್ಳೆ ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಅದು ಹೇಳಿದರು, ಒಂದು ಮಲ್ಲಿಗೆ ಗಿಡದ ಕತೆ ಹೇಳಿದರು. ಅಂದರೆ ಅವರ ಹಸ್ಬೆಂಡ್ ವಿಶ್ವನಾಥ್ ಅವರಿಗೆ ಕ್ಯಾನ್ಸರ್ ಬರುವ ಕೆಲ ತಿಂಗಳ ಮುನ್ನ ಅವರು ಮಲ್ಲಿಗೆ ಗಿಡವನ್ನು ಬೆಳೆಸಿದ್ರಂತೆ. ಮುಂದೆ ನಿಮಗೆ ಹೆಲ್ಪಿಗೆ ಬರ್ಬೋದು ಅಂತೇಳಿ, ನೀನು ಅದನ್ನು ಮಾರಿ ನಿನ್ನ ಖರ್ಚಿಗೆ ಹಣ ಮಾಡ್ಕೊಳ್ಬೋದು ಅಂತೇಳಿ. ಅದಾದ ಮಲ್ಲಿಗೆ ಗಿಡ ಬೆಳೆಸಿದ 3-4 ತಿಂಗಳಲ್ಲಿ ಅವ್ರಿಗೆ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಬಂದ 2 ತಿಂಗಳಲ್ಲಿ ಅವ್ರು ತೀರಿದ್ರಂತೆ. ಸೊ ಆದರೆ ಮಲ್ಲಿಗೆ ಗಿಡ ಹಾಗೆ ಉಳ್ಕೊಳ್ತು. ಮಲ್ಲಿಗೆ ಗಿಡವನ್ನು ಹೂವನ್ನು ಮಾರಿ ಅವರು ಒಂದಿಷ್ಟು ಹಣ ಸಂಪಾದನೆ ಮಾಡಿ ಜೀವನಕ್ಕೆ ದಾರಿ ಕಂಡುಕೊಂಡಿದ್ದಾರೆ. ಅಂದರೆ ಮಲ್ಲಿಗೆಯಲ್ಲಿ ಅವರು ಪತಿಯ ಬೆಳಕನ್ನು ಕಂಡಿದ್ದಾರೆ. ಅದನ್ನೇ ನಾವು ಬರೆದಿದ್ದೇವೆ. ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಗಿಡವೇ ಅವರಿಗೆ ಒಂದು ಬದುಕಿಗೆ ಆಶಾಕಿರಣ ಆಗಿದೆ ಅಂತ. ಅದೊಂದು ಭಾವನಾತ್ಮಕವಾದಂಥ ತನ್ನ ಗಂಡ ಬೆಳೆಸಿದಂಥ ಗಿಡ ಅಂತೇಳಿ. ಸೊ ಹಾಗಾಗಿ ಮತ್ತೆ ಮಲ್ಲಿಗೆ ಗಿಡಗಳನ್ನು ಬೆಳೆಸಿದ್ದಾರೆ, ಬೀಡಿ ಕಟ್ತಾರೆ. ಸೊ ಸ್ವಾವಲಂಬಿಯಾಗಿ ಬೆಳೆದಿರುವಂಥ ಒಂದು ಮಹಿಳೆ. ಹಾಗಾಗಿ ಅವರ ಬಗ್ಗೆ ಸ್ಟೋರಿ ಮಾಡಿದ್ದೇವೆ. ಓಕೆ, ಅವರು ಮಾತಾಡಿರುವಂಥ ದೃಶ್ಯಾವಳಿ ನಾವು ನೋಡೋಣ. ಅವರೊಂದು ನಮ್ಮ ಜೊತೆ ಮಾತಾಡಿದ್ದಾರೆ ಸುದ್ದಿ ನ್ಯೂಸ್ ಜೊತೆ. ನಂದು ಮೊದಲ 5 ವರ್ಷ ಮೆಂಬರ್ ಆಗಿದ್ದೆ. 2.5 ವರ್ಷ ನಂತರದ ಉಪಾಧ್ಯಕ್ಷೆಯಾಗಿದ್ದೆ. ಈಗ 2.5 ವರ್ಷದ ಅವಧಿಯಲ್ಲಿ ನಾನು ಅಧ್ಯಕ್ಷರಾಗಿದ್ದೇನೆ. ನಾವು ಮೆಂಬರ್ ಆಗುವಾಗ ಇದೇ ಮಟ್ಟದಲ್ಲಿ ನಾನು ಪಂಚಾಯತಿಗೆ ಹೋದದ್ದು. ಹಾಗೆ ನಾನು ಹೋಗುವಾಗ ನನ್ನೊಂದು ಬೇಡಿಕೆ ಅಂದ್ರೆ ನನ್ನ ಮನೆಯವರ ಅಭಿಪ್ರಾಯ ಕೂಡ ಇತ್ತು, ಪಂಚಾಯಿತಿಗೆ ಹೋಗಿ ಜನರ ಸೇವೆ ಮಾಡಬೇಕು. 4 ಜನರು ನಿನ್ನನ್ನು ಗುರುತು ಮಾಡಿ ಕಳಿಸಿದ್ದಾರೆ. ಹಾಗೆ ಹೇಳುವಾಗ ಅವರನ್ನು ನಾನು ಬಿಟ್ಟು ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಮುಂಡೂರು ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಬಂದ್ರು, ಎಷ್ಟೊತ್ತಿಗೂ ಬಂದ್ರು, ನನ್ನ ಸಹಪಾಠಿಯಾಗಿ ಸಂತೋಷ್ ಕುಮಾರ್ ಆಗ ಮೆಂಬರ್ ಆಗಿರ್ಲಿಲ್ಲ. ಆ ಸಮಯದಲ್ಲಿ ಕೂಡ ನಾನು ಅವರ ಹೆಲ್ಪ್ ಅನ್ನು ತೆಕೊಂಡು ಅವರ ಹತ್ರ ಹೇಳಿ, ಎಂತ ಒಂದು ಜನರಿಗೆ ಏನಾದ್ರೂ ಸಹಾಯ ಬೇಕಿದ್ರೆ ನಾವು ಒಟ್ಟಿಗೆ ಸೇರಿ ನಾನು ಮಾಡಿದೆ. ಮತ್ತೆ ನಾವು ಪರಿಸ್ಥಿತಿ ಅಂದ್ರೆ ನಮ್ಮ ಬಡತನದ ಪರಿಸ್ಥಿತಿ. ಹಾಗೆಂತೇಳಿ ನಮ್ಮ ಗ್ರಾಮದಲ್ಲಿ ಒಂದು 2 ಹಂತದಲ್ಲಿ ಮನೆ ಬರ್ತಿತ್ತು. ಆಗ ನಾನು ಪಂಚಾಯತಿಯಲ್ಲಿರುವಾಗ ಒಂದು ಮನೆ ತೆಕೊಂಡು ಅಥವಾ ಏನಾದ್ರು ಮಾಡಿದ್ರೆ ಅದು ಜನರಿಗೆ ಅವಳು ಪಂಚಾಯತಿಯಲ್ಲಿ ಇದ್ದ ಏನೆಲ್ಲ ಮಾಡಿದ್ದಾರೆ, ನಮಗೇನಾಗ್ಲಿಲ್ಲ ಅಂತ ಹೇಳಿ ಮಾತು ಬರಬಾರ್ದು ಅಂತೇಳಿ ನಾನು ಊರಿನವರ ಸೇವೆ, ನಮಗೆ ಟೋಟಲಿ 3 ಗ್ರಾಮ ಇದೆ. 3 ಗ್ರಾಮದಲ್ಲಿ ನಾನು ಕೂಡ ಹೊಂದಾಣಿಕೆಯಿಂದ ನಾನು ಈಗ ಕರ್ತವ್ಯ ಮಾಡ್ತಿದ್ದೇನೆ. ನಿಜಕ್ಕೂ ಗ್ರೇಟ್ ಮೇಡಮ್. ಇನ್ನೊಂದು ನಮ್ಗೊಂದು ವಿಷಯ ಹೇಳಿದ್ರಿ, ನಿಮ್ಮ ಒಂದು ಹಸ್ಬೆಂಡ್ ಅವ್ರು ನಿಮ್ಮ ಒಂದು ಎಲ್ಲ ಒಂದು ಬೆನ್ನೆಲುಬಾಗಿದ್ದಂಥವ್ರು, ಈ ಒಂದು ಕುಟುಂಬ ನಿರ್ವಹಣೆಗೆ ಅವರೊಂದು ಆಧಾರ ಶಕ್ತಿಯಾಗಿ ಆದಂಥವ್ರು. ಅವ್ರು ಕ್ಯಾನ್ಸರ್ ಬಂತು ಅಂತ, ಸೊ ಯಾವಾಗ ಗೊತ್ತಾಯ್ತು ನಿಮ್ಗೆ ಕ್ಯಾನ್ಸರ್ ಇತ್ತು ಅಂತ, ಏನೆಲ್ಲ ಆಯ್ತು ಅಂತ? ಅವರು ಅಂದ್ರೆ ಕಳೆದ ಒಂದು ದೀಪಾವಳಿ ಹಬ್ಬದ ಸಮಯ ಕೆಲಸಕ್ಕೆ ಹೋಗಿದ್ರು. ಅಲ್ಲಿಂದ ಬಂದ್ಮೇಲೆ ಕಾಲು ನೋವು, ಕೈ ನೋವು ಅಂತೇಳಿ ತುಂಬಾ ಸುಸ್ತಾಗ್ತದೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ನಾವು ಅಷ್ಟೇನು ಇದು ಮಾಡ್ಲಿಲ್ಲ. ಅದು ಹೊರಗಡೆ ಕೆಲಸ ಹೋದಾಗ ನೋವು ಇರ್ತದೆ ಅಂತೇಳಿ ನಾನು ಅಷ್ಟೊಂದು ಗಮನಕ್ಕೆ ತರದೆ. ಒಂದು ದಿವಸ ನಾವು SDM ಆಸ್ಪತ್ರೆ ಉಜಿರೆಗೆ ಹೋದಾಗ ಅಲ್ಲಿ ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಆಗುದಿಲ್ಲ, ನೀವು ಮಂಗಳೂರಿಗೆ ಹೋಗಿ ಅಂತ ಹೇಳುವಾಗ ನಾವು ಮಂಗಳೂರಿಗೆ ಹೋಗಿ ಅಲ್ಲಿ KMC ಮಂಗಳೂರಲ್ಲಿ ಟೆಸ್ಟ್ ಮಾಡುವಾಗ ಅಲ್ಲಿ MRI ಸ್ಕ್ಯಾನಿಂಗ್ ಆಗಿ ಎಲ್ಲ ರಿಪೋರ್ಟ್ ನೋಡುವಾಗ ಸ್ವಲ್ಪ ಪ್ರಾಬ್ಲಮ್ ಅಂತ ಅಲ್ಲಿ ಆಗ್ಲೇ ಗೊತ್ತಾಯ್ತು. ಆಗ ಆಲ್ರೆಡಿ 1,80,000 ನನಗೆ ಖರ್ಚಾಗಿದೆ. ಆಮೇಲೆ ನಾನು
ಮರುದಿವಸ ನಾನು ಹೇಳಿದೆ ಅಣ್ಣನವರ ಹತ್ರ ಮತ್ತು ಸಂತೋಷ್ರವರ ಹತ್ರ ಕೂಡ ಹೇಳಿದ್ದು. ಈಗ ಹೇಳಿದ್ರು ಒಂದು ಮಣಿಪಾಲಕ್ಕೆ ಹೋಗಿ ಒಂದು ಸಿಟಿ ಸ್ಕ್ಯಾನಿಂಗ್ ಮಾಡಿಸುವ, ನೋಡುವ ಏನಾಗ್ತದೆ ಅಂತೇಳಿ. ಅಲ್ಲಿ ಹೋಗಿ ಮಣಿಪಾಲದಲ್ಲಿ ಸ್ಕ್ಯಾನಿಂಗ್ ಮಾಡಿಸುವಾಗ ಎಲ್ಲ ಎಲುಬೆಲ್ಲ ಇದು ಒಳಗೆ ಇದಾಗಿದೆ, ಏನು ಇದಕ್ಕೆ ವ್ಯಾಲ್ಯೂ ಇಲ್ಲ. ಒಂದು 4th ಸ್ಟೇಜಿಗೆ ಹೋಗಿದೆ, ಹೆಚ್ಚು ಕಡಿಮೆ ಅಂದ್ರೆ 3 ತಿಂಗಳು ಅಂತ ಹೇಳಿದ್ರು. ಆಗ ಮತ್ತೆ ಎಂತ ಹೇಳಿದ್ರು, ಇವರೆಲ್ಲ ನನಗೆ ಧೈರ್ಯ ತುಂಬಿಸಿದ್ರು, ನಾವಿದ್ದೇವೆ ಸವಿತಕ್ಕ, ನೀವೇನು ಹೆದರ್ಬೇಡಿ ಅಂತೇಳಿ. ಈಗ ಮನೆಯಲ್ಲೇ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಲೋಕಲ್ ನಾವು ಆಸ್ಪತ್ರೆಯಲ್ಲೆಲ್ಲ ಅಡ್ಮಿಟ್ ಮಾಡಿ ಇದು ಮಾಡಿದ್ದೇವೆ ಅಷ್ಟೇ. 3 ತಿಂಗಳಿಗೆ 1 ದಿವಸ ಇರುವಾಗಲೇ ಅವರು ಡೆತ್ ಆದ್ರು. ಆಗ ಅವರಿಗೆ ಒಂದು ಕನಸಿತ್ತು, ನಾನು ಕಲೀಲಿಲ್ಲ, ನೀನು ಕೂಡ ಅಷ್ಟೇನು ಕಲೀಲಿಲ್ಲ, ನಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಟೇಜಲ್ಲಿ ನಿಲ್ಬೇಕು, ಅಂದ್ರೆ ಶ್ರೀಮಂತಿಗೆ ಆಗ್ಬೇಕಂತೇನಿಲ್ಲ, ಒಂದು ಒಳ್ಳೆಯ ಲೆವೆಲಲ್ಲಿ ನಿಂತು ಇನ್ನೊಬ್ಬರಿಗೆ ನಮ್ಮಾಗೆ ಇನ್ನೊಬ್ಬರ ಒಂದು ಕರುಣೆ ಕೂಡ ಮಕ್ಕಳಿಗೆ ಬರಬೇಕು, ಒಬ್ಬರೊಟ್ಟಿಗೆ ಬೆರೆತು ಮಕ್ಕಳೊಂದು ಒಳ್ಳೆ ದಾರಿಗೆ ಹೋಗ್ಬೇಕಂತೇಳಿ ಒಂದು ಒಳ್ಳೆ ಶಾಲೆಗೆ ಅವರು ಕಳಿಸಿದ್ದಾರೆ. ಈಗ ನನಗೆ ಆಗದಿದ್ರು ಕೂಡ ನಾನು ಅದೇ ಅವರ ಮಾತನ್ನು ಮುಂದುವರಿಸ್ತಿದ್ದೇನೆ ಅಷ್ಟೇ. ಎಷ್ಟು 3 ಮಕ್ಕಳು ಅಂತ ಹೇಳಿದ್ರಿ, 3 ಮಕ್ಕಳು ಏನೇನು ಮಾಡ್ತಿದ್ದಾರೆ, ಯಾವ ಯಾವ ಸ್ಕೂಲಲ್ಲಿ ಅಂತ? ನನ್ನ ದೊಡ್ಡ ಮಗ ಈಗ 10th ಆಗಿ ಫಸ್ಟ್ PUC ಅಲ್ಲಿ ವಾಣಿಯಲ್ಲಿ ಕಲಿತಿದ್ದಾನೆ. 2ನೇ ಮಗ 8ನೇ ತರಗತಿಯಲ್ಲಿ ವಾಣಿಯಲ್ಲಿ ಕಲಿತಿದ್ದಾನೆ. 3ನೇ ನನ್ನದೊಂದು ಚಿಕ್ಕ ಮಗಳು 2ನೇ ತರಗತಿಯಲ್ಲಿ ಕಲಿತಿದ್ದಾಳೆ. ಈಗ ನಿಮ್ಗೆ ಈ ಎಲ್ಲ ನಿರ್ವಹಣೆಗೆ ಎಷ್ಟು ಕಷ್ಟ ಆಗ್ತಾ ಇದೆ? ನಿಮ್ಗೆ ಯಾರೆಲ್ಲ ಈಗ ಸಹಕಾರ ನಿಂತಿದ್ದಾರೆ ಅಂತ ನಿಮ್ಗೆ ಸಪೋರ್ಟಿವ್ ಆಗಿ? ನನಗೆ ಸಪೋರ್ಟ್ ಆಗಿ ನಮ್ಮ ಗ್ರಾಮಸ್ಥರೇ, ನಮ್ಗೆ ನನ್ನ ಸಂಬಂಧಿಕರು ಮತ್ತೆ ನಮ್ಮ ಗ್ರಾಮದ ಮತ್ತೆ ನಮ್ಮ ಪಕ್ಷದ MLA ಹರೀಶ್ ಪೂಂಜಾರ್ ಅವರು. ಅಧ್ಯಕ್ಷೆಯ ಕತೆ. ನೆಕ್ಸ್ಟ್ ವಿಚಾರ ಹೋಗೋದಾದ್ರೆ, ಮಳೆ ಕೊಯ್ಲು ಇಂದಿನ ಅಗತ್ಯ, 3ನೇ ಮಹಾಯುದ್ಧ ನಡೆದರೆ ಅದು ನೀರಿಗಾಗಿ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಪ್ರೆಸ್ ಕ್ಲಬ್ ಮಂಗಳೂರು ಮಳೆ ನೀರು ಕೊಯ್ಲು ಘಟಕ ಉದ್ಘಾಟನೆ. ಅರಿವು ಕೇಂದ್ರ, ಮಂಗಳೂರು ಸೆಂಟ್ರಲ್ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಫಾರ್ಮ್ ಲ್ಯಾಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇವರಿಂದ ಮಂಗಳೂರು ಪ್ರೆಸ್ ಕ್ಲಬ್ಗೆ ಮಳೆ ನೀರು ಕೊಯ್ಲು ಘಟಕ ಕೊಡುಗೆ. ಆ್ಯಕ್ಚುಲಿ ಇದು ವಿಚಾರ ನಮ್ಮ ಅರಿವು ಕೇಂದ್ರ, ಸುದ್ದಿ ಸಮೂಹ ಸಂಸ್ಥೆಯ ಒಂದು ಅಂಗಸಂಸ್ಥೆ ಅಂತ ಹೇಳ್ಬೋದು ಅರಿವು ಕೇಂದ್ರ. ಸೊ ಅಲ್ಲಿ ನಾವು ಫೋಟೋದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಸುದ್ದಿ ನ್ಯೂಸ್ ಸಮೂಹ ಸಂಸ್ಥೆಯ ನಿರ್ದೇಶಕ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ UP ಶಿವಾನಂದ್ ಇದ್ದಾರೆ, ಶ್ರೀನಿವಾಸ್ ಇಂದಾಜೆ ಇದ್ದಾರೆ, ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವಂಥ ಭಾಸ್ಕರ್ ರಾಯ್ ಇದ್ದಾರೆ, ಹರೀಶ್ ರಾಯ್ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮಳೆ ಬ್ರಿಜೇಶ್ ಚೌಟ ಇದೆ. ಸೊ ಮುಖ್ಯವಾಗಿ ಅವರನ್ನ ಬಿಟ್ಬಿಟ್ಟೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ಸೊ ಅವರಿಂದಲೇ ಉದ್ಘಾಟನೆ ಆಗಿರುವಂಥದ್ದು. ಸೊ ಈ ಮಳೆ ಕೊಯ್ಲು ಅವ್ರು ಹೇಳಿದಾಗೆ ಹೌದು, ಇಂದಿನ ಅಗತ್ಯ. ಮುಂದೆ ನೀರು ಈಗಲೇ ಅಭಾವ ಶುರುವಾಗಿದೆ. ಹಾಗಾಗಿ ಈಗ ಈ ಪ್ರೆಸ್ ಕ್ಲಬ್ಬಲ್ಲಿ ಈ ಒಂದು ನಮ್ಮ ಅರಿವು ಕೇಂದ್ರದ ಸಹಯೋಗದೊಂದಿಗೆ ಆಗಿರುವಂಥ ಕೆಲಸ ಎಷ್ಟೊಂದು ಸೂಕ್ತ ಮತ್ತೆ ಎಷ್ಟೊಂದು ಮಹತ್ವಕಾರಿ ಅಂತ ಹೇಳುವಂಥದ್ದು. ಈಗ ಮಳೆ ಕೊಯ್ಲು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರುವಂಥದ್ದು ಸುದ್ದಿ ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ. ಈಗ ಅರಿವು ಕೇಂದ್ರದ ಮುಖಾಂತರ ಅದನ್ನು ಮುಂದುವರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಇಲ್ಲಿ ಸಿಬ್ಬಂದಿಗಳನ್ನು ಇಟ್ಟುಕೊಂಡು ಜನಜಾಗೃತಿ ಮೂಡಿಸುವಂಥದ್ದು, ಡೆಮೋ ಮಾಡುವಂಥದ್ದು ಕಾರ್ಯಕ್ರಮ ಡಾಕ್ಟರ್ ಶಿವಾನಂದರ ನೇತೃತ್ವದಲ್ಲಿ ನಡೀತಾ ಇದೆ. ಮೊನ್ನೆ ರೋಟರಿ ಕ್ಲಬ್ನವರ ನೇತೃತ್ವದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಅದರ ಕೆಲಸ ಆಗಿದೆ. ಅದನ್ನು ಸಂಸದ ಬ್ರಿಜೇಶ್ ಚೌಟ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರೊಟ್ಟಿಗೆ ಬೇರೆ ಬೇರೆ ಪ್ರಮುಖರಿಗೆಲ್ಲ ಸೇರಿಸಿಕೊಂಡಿದ್ದಾರೆ. ಓಕೆ, ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸುದ್ದಿ ನ್ಯೂಸ್ ಸುದ್ದಿ ಬಿಡುಗಡೆ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಓಕೆ, ಅರಿವು ಕೇಂದ್ರದ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳು ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಒಂದು ಘಟಕ ಕೂಡ. ಸೊ ಇದರ ವಿಚಾರವಾಗಿ ಹೇಳೋದಾದ್ರೆ, ಈಗ ಮಳೆ ಕೊಯ್ಲು ಅಂತ ಹೇಳಿದ್ರೆ ನಾವು ಅದನ್ನು ಜಲ ಸಾಕ್ಷರತೆ ಅಂತ ಹೇಳುದು. ಅಂದ್ರೆ ಈಗ ನಾವು ಮೊನ್ನೆ ಮಾತಾಡೋ ಟೋಟಲ್ ಮೊನ್ನೆ ಮಂಗಳೂರಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ನಾವೊಂದು ಅರಿವು ಮತ್ತು ಚಿಕ್ಕಮಗಳೂರಿನ ರೈನ್ ಫಾರ್ಮ್ ಅಂತ ಇತ್ತು. ಅವರು ಕೊಡುಗೆ ಇದ್ದ, ಅದನ್ನು ಕೊಡುಗೆ ಅವರದು, ನಾವು ಸಪೋರ್ಟ್ ಮಾಡಿ ಅದನ್ನ ಒಂದಲ್ಲಿ ಇನ್ಸ್ಟಾಲ್ ಮಾಡಿದೆ. ಒಂದು 2,500 ಸ್ಕ್ವೇರ್ ಫೀಟಿನ ಒಂದು ಬಿಲ್ಡಿಂಗ್ ಅದು ಪ್ರೆಸ್ ಕ್ಲಬ್. 2,000 ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್ ನಲ್ಲಿ ಮಳೆಗಾಲದಲ್ಲಿ ಒಂದು 8 ಲಕ್ಷ ಲೀಟರ್ ವಿದ್ಯುತ್ ನಲವತ್ತು. 8 ಲಕ್ಷ ಲೀಟರ್. ಆ 8 ಲಕ್ಷ ಲೀಟರ್ನ ಅವರು ಫಿಲ್ಟರ್ ಹಾಕಿ ಮೊದಲು ನೆಲಕ್ಕೆ ಹೋಗ್ತಿದ್ದ ನೀರನ್ನು ಪೈಪ್ ಮೂಲಕ ಬಾವಿಗೆ ಬಿಟ್ಟಿದ್ದಾರೆ. ಬಾವಿ ಕ್ಲಬ್ ಇದೆ. ಈಗ ನೋಡಿ 8 ಲಕ್ಷ ಲೀಟರ್ ಅಂತರ್ಜಲ ಆಗ್ಲಿಕ್ಕೆ ಆಯ್ತು. ಅದು ಕೆಳಗೆ ಬಾವಿ ಬಿದ್ದು, ಬಾವಿಯಿಂದ ಒಳಗೆ ಬಾವಿ ಬಿಟ್ಟದ್ದು ಒಳಗೆ ಹೋಗಿ ಸುತ್ತಮುತ್ತ ಎಲ್ಲ ಪರಿಚಯಿಸ್ತದೆ. ಈಗ ಇದರಲ್ಲಿ ಏನಾಯ್ತು ಅಂದ್ರೆ ಅಲ್ಲಿಗೆ ಫ್ಲಡ್ ಕಡಿಮೆ ಆಯ್ತು. ಇಲ್ಲದ್ರೆ ಆ ನೀರು ಬರುವ ಅಷ್ಟು ಏರಿಯಾದ ನೀರು ನೆಲದಲ್ಲಿ ಹೋಗ್ತಿತ್ತು, ಅದೀಗ ಬಾವಿಗೆ ಹೋಯ್ತು. ಅದೇ ರೀತಿ ಬಾವಿ, ಕೆರೆ ಅಥವಾ ಬೋರ್ವೆಲ್
ಅಂತ ರೀಚಾರ್ಜ್ ಮಾಡುವಂಥದ್ದು ಒಂದು. ಎರಡನೇದೀಗ ಅಷ್ಟು ರೂಪಿನ ನೀರನ್ನ ಸಂಪು ಮಾಡಿಕೊಂಡು ಉಪಯೋಗ ಮಾಡಿದ್ರೆ ಮಳೆಗಾಲ ಇಡೀ ನೀರು ಅದೇ ಸಾಕಾಗ್ತದೆ. ನಾವು ಹೇಳೋದು ಜನರಿಗೆ ಏನಂದ್ರೆ ಮಳೆಗಾಲದ ನೀರು ಬಹಳ ಶುದ್ಧ ನೀರು. ಆ ಶುದ್ಧ ನೀರನ್ನ ಮಾಡಿಗೆ ಬಿದ್ದ ನೀರು ಶುದ್ಧ ನೀರು ಇರ್ತದೆ, ಅದೇನು ಕಸ ಇರುವುದಿಲ್ಲ. ನೆಲಕ್ಕೆ ಬಿದ್ದಾಗ ಅದು ಗಲೀಜಾಗ್ತದೆ. ಫಿಲ್ಟರ್ ಹಾಕಿ ಶೇಖರಣೆ ಮಾಡಿ ಸಂಪು ಮಾಡಿ ಯೂಸ್ ಮಾಡಿದ್ರೆ ಮಳೆಗಾಲ ಇಡೀ ಅದೇ ನೀರು ಯೂಸ್ ಮಾಡುವುದು. ಈಗ ನಾವು ಏನು ಮಾಡ್ತೇವೆ ಅಂದ್ರೆ ಬಾಡಿಗೆ ಬಿದ್ದ ಒಳ್ಳೆ ನೀರನ್ನು ಕೆಳಗೆ ಬಿಟ್ಟು ಅದು ಚರಂಡಿ ಸಮುದ್ರಕ್ಕೆ ಹೋಗಿ ಫ್ಲಡ್ ಆಗಿ ಎಲ್ಲ ಆಗಿ ನಾವು ಬಾವಿಯ ನೀರು ಒಂದು, ತಪ್ಪಿದ್ರೆ ಬೋರ್ವೆಲ್ ನೀರು, ತಪ್ಪಿದ್ರೆ ಹೊಳೆ ನೀರು ಅದನ್ನು ಉಪಯೋಗ ಮಾಡ್ತೇವೆ. ಬಾವಿ ನೀರಾದ್ರೆ ಪರವಾಗಿಲ್ಲ ಅಂತದ್ದು. ನೀವು ಬೋರ್ವೆಲ್ ನೀರಾದಾಗ ಬೋರ್ವೆಲ್ ಎಷ್ಟು ಸಮಯ ಯೂಸ್ ಮಾಡ್ತೀರಿ? ಇದೆಲ್ಲ ಹೋಟೆಲ್ ಬೋರ್ವೆಲ್, ಹೌದು ಹೌದು, ಎಲ್ಲ ಇನ್ಸ್ಟಿಟ್ಯೂಷನ್ ಬೋರ್ವೆಲ್ ರನ್ ಆಗ್ತಾ ಇರೋದು, ಕೃಷಿಕರು ಬೋರ್ವೆಲ್ ರನ್ ಮಾಡ್ತಾ ಇರೋದು. ಆ ಬೋರ್ವೆಲ್ ಅಂತರ್ಜಲ ಭೂಮಿಯಲ್ಲಿ ಇರುವಂತದ್ದು ಈಗ ಎಷ್ಟು ವರ್ಷ ರನ್ ಆಗುದು ಇನ್ನು? ಹೌದು ಹೌದು, ಈಗ ಬೋರ್ವೆಲ್ ನೀರೇ ಸಿಗುದಿಲ್ಲ, ಸಿಗೋದಿಲ್ಲ. ಅಂತರ್ಜಲ ಕುಸಿತ ಆದಾಗ ಸ್ವಲ್ಪ ಸಮಯ ಕಳೀತು, ನಿಮ್ಮ ಬೋರ್ವೆಲ್ ನೀರು ಆರಿ ಹೋಯ್ತು ಅಂತ ಇಟ್ಕೊಳ್ಳಿ, ಪುನಃ ಬೋರ್ವೆಲ್ ಮಾಡಿ ಸಿಗಲ್ಲ. ಆಗ ಬದುಕು ಹೇಗಾಗ್ಬೋದು? ಖಂಡಿತ. ಅದಕ್ಕೆ ಬೇಕಿಗೆ ನಾವೇನ್ ಹೇಳ್ತಾ ಇದ್ದಂದ್ರೆ ಮಳೆಗಾಲದ ನೀರನ್ನೇ ಉಪಯೋಗ ಮಾಡಿ. ಆ ನೀರು ನಿಮ್ಮ ಬೋರ್ ಅಂತರ್ಜಲ ನೀರು, ನಿಮ್ಮ ಹೊಳೆ ನೀರು ಅಷ್ಟು ಉಳಿತಾಯ ಆಗ್ತದೆ. ಹೌದು. ಆಮೇಲೆ ಮಳೆಗಾಲ ಹೋದ ಮೇಲೆ ಬೇಕಾದ್ರೆ ನೀರಿಗೆ ಹೋಗಿ ಆ ನೀರನ್ನು ಬದಲಿ ಮಾಡಲಿಕ್ಕೆ ಬಾವಿಗೆ ರೀಚಾರ್ಜ್ ಮಾಡಿ, ಬೋರ್ವೆಲ್ ರೀಚಾರ್ಜ್ ಮಾಡಿ, ಕೆರೆ ರೀಚಾರ್ಜ್ ಮಾಡಿ ನೀವು ಮಳೆಗೆ ಯೂಸ್ ಮಾಡಿ. ಆಗ ನಿಮ್ಮ ನೀರಿನ ಸಮಸ್ಯೆ ಪರಿಹಾರ ಆಗ್ತದೆ. ನೀರಿಲ್ಲದ್ರೆ ಭೂಮಿಯೇ ಬೇಡ, ಮರುಭೂಮಿ ಇದ್ದಾಗೆ. ನೀರಿರುವವರೆಗೆ ಮಾತ್ರ ಭೂಮಿ ಬೆಲೆ. ಈಗ ಚಂದ್ರಲೋಕಕ್ಕೆ ಹೋಗುವಾಗ ಫಸ್ಟ್ ಜನಗಳು ನೋಡಿದೆ ಅಂತ ನೀರುಂಟಾ ಅಂತ. ಹೌದು ಹೌದು, ನೀರಿಲ್ಲದಿದ್ರೆ ನೀವು ಚಂದ್ರಲೋಕಕ್ಕೆ ಹೋಗಿ ನೀರು ಇಟ್ಕೊಂಡೋಗಿ ಬರಬೇಕಾಗಿತ್ತು. ಹಾಗೆ ಹೇಳುದು ಯಾವುದೇ ಭೂಮಿಯಲ್ಲಿ ಶಾಶ್ವತ ನೀರಿನ ವ್ಯವಸ್ಥೆ ಇರಬೇಕು. ಬೋರ್ವೆಲ್ ಶಾಶ್ವತ ಅಲ್ಲ, ಮುಗ್ದಾಗ ಅದು ಆರಿದ್ರೆ ಮತ್ತೆ ಪರಿಹಾರ ಇಲ್ಲ. ಹೊಳೆ ಇದ್ದಲ್ಲಿ ಸ್ವಲ್ಪ ಪ್ರಯೋಜನ ಆಗ್ತದೆ, ಕೆರೆ ಇದ್ದಲ್ಲಿ ಸ್ವಲ್ಪ ಉರುಳಿ ಪ್ರಯೋಜನ ಆಗ್ತದೆ. ಮಳೆ ಇದ್ದಲ್ಲಿ ಮಳೆ ನೀರಿಗಿಂತ ಒಳ್ಳೆ ನೀರು ಯಾವುದಿಲ್ಲ. ಅದನ್ನು ಮಳೆಗಾಲದಲ್ಲಿ ಉಪಯೋಗ ಮಾಡಿ, ಅದನ್ನು ಉಳಿತಾಯ ಮಾಡಿ, ಅಂತರ್ಜಲ ಮಾಡಿ ನೀರಿನ ಸಮಸ್ಯೆ ಪರಿಹರಿಸಿಕೊಳ್ಳಿ ಅಂತ ಹೇಳುದು. ಒಂದು ಸಣ್ಣ ಮಾತು ನಿಮ್ಗೆ ಹೇಳ ಬಯಸ್ತೇನೆ. ಗಡ್ಕರಿ ಹೇಳಿದರೆ ಹೈಡ್ರೋಜನ್ ನಿಂದ ಮುಂದೆಗೆ ವಾಹನಗಳ ಚಾಲನೆಗೆ ಮಾಡ್ತೇವೆ ಅಂತ. ಈಗ ನೀವು ನೀರು ಕೆಳಗೆ ಬಿಡ್ತಿದ್ರಲ್ಲ ಮಳೆಯಲ್ಲಿ, ಹೈಡ್ರೋಜನ್ ಮೂಲಕ ಮಾಡಿದ್ರೆ ನೀರು ಮಾರ್ತೀರಿ, ನೀರು ಯಾರು ಹೊರಗೆ ಬಿಡ್ಲಿಕ್ಕಿಲ್ಲ ಅಂತ. ಪೆಟ್ರೋಲ್ ಅನ್ನು ಹೇಗೆ ಗಲ್ಫ್ ರಾಷ್ಟ್ರದಲ್ಲಿ ಪೆಟ್ರೋಲ್ ಭೂಮಿ ಹಿಡಿಯೋದು ಯಾರು ಬೇಡಾಗಿತ್ತು, ಈಗ ಪೆಟ್ರೋಲ್ ಎಷ್ಟು ಡಿಮಾಂಡ್ ಉಂಟು ರಾಜ್ಯದಲ್ಲಿ. ಹಾಗೆ ಇವತ್ತು ಮಳೆ ನೀರನ್ನು ಉಳಿತಾಯ ಮಾಡುದು ಬದುಕಿಗೆ ಮುಖ್ಯ, ಮುಂದೆ ಬಿಡಿ. ಅದಕ್ಕೆ ಹೇಳುದು ನಾನು, ಈ ಜಲ ಸಾಕ್ಷರತೆ ಅಂದ್ರೆ ಪ್ರತಿ ಗ್ರಾಮದಲ್ಲಿ, ಹೋಟೆಲ್ ಅಲ್ಲಿ, ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾಡಿಗೆ ಬಿದ್ದನ್ನು, ನೆಲಕ್ಕೆ ಬಿದ್ದ ನೀರನ್ನ ಸಂಗ್ರಹಿಸಿ ಈ ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಉಪಯೋಗ ಮಾಡಿ ಅಂತರ್ಜಲ ಮಾಡಿ ಅಂತರ್ಜಲ ಶೇಖರಣೆ ಮಾಡುವ ವ್ಯವಸ್ಥೆ ಕೂಡ ಉಂಟೀಗ. ಇಂಜೆಕ್ಷನ್ ವೆಲ್ ಅಂತ ಹೇಳ್ತಾರೆ. 350 ಅಡಿ ಫೀಟಿಗೆ ಬೋರ್ವೆಲ್ ಮಾಡಿ ಶುದ್ಧ ಮಾಡಿ ನೀರನ್ನು ಕೆಳಗೆ ಬಿಟ್ಟು ಶೇಖರಣೆ ಮಾಡಿದ್ವಿ. ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹೇಗೆ ಅಡಿಯಲ್ಲಿ ಡೀಸೆಲ್ ಶೇಖರಣೆ ಮಾಡ್ತಾರೆ ಹಾಗೆ ಆ ಸಿಸ್ಟಮ್ ಕೂಡ ಬಂದಿದೆ. ಯಾವುದೇ ಭೂಮಿ ಮಳೆ ಇರುವಲ್ಲಿ ನೀರಿನ ಕೊರತೆ ಇಲ್ಲ, ಶುದ್ಧ ನೀರಿದೆ. ಇದನ್ನು ನೀವು ಮನವರಿಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಉಚಿತ ನೀರು, ಮತ್ತೆ ಮಳೆಗಾಲದ ನೀರು ಉಚಿತ, ಖರ್ಚಿಲ್ಲ. ಮತ್ತೆ ನೀವು ಒತ್ತೇನು ಮಾಡಿದ್ರೆ ಗೊತ್ತಿಲ್ಲ, ನಿಮ್ಗೆ ಹೇಳಬಲ್ಲೆ, ಮಳೆ ನೀರಿನ ಸ್ನಾನ ಮಾಡಿ ಕೂದಲೆಲ್ಲ ಬಹಳ ಫ್ರೆಶ್ ಆಗ್ತದೆ. ತೆರಳ ನೀರು, ಬಟ್ಟೆ ವಾಶ್ ಮಾಡಿ, ನೊರೆಗಳು ಚೆನ್ನಾಗಿರ್ತವೆ, ಸ್ನಾನ ಮಾಡಿ, ಅದು ಬಹಳ ಫ್ರೆಶ್ ವಾಟರ್. ಮಳೆ ನೀರಿನಷ್ಟು ಒಳ್ಳೆಯ ನೀರು ಸ್ನಾನಕ್ಕೆ, ಬಟ್ಟೆ ಒಗಿಲಿಕ್ಕೆ ಅಥವಾ ಯಾವುದಕ್ಕೂ ಇಲ್ಲ, ಪಾಚಲಿಕ್ಕಿಲ್ಲ. ಆದ್ರಿಂದ ಜನಗಳು ಅದನ್ನು ಬರ್ತಿದ್ದಾರೆ. ಮಳೆ ನೀರನ್ನು ಉಪಯೋಗ ಮಾಡ್ಲಿಕ್ಕೆ ಒಂದು ತರಬೇತಿ ಆಗಲಿ, ಅದು ನಿಮ್ಮ ಆಂದೋಲನದಿಂದ ಮಳೆ ನೀರು ಉಪಯೋಗ ಮಾಡುದು ಹೇಗೆ ಶೇಖರಣೆ ಮಾಡಿ ಅಂತ, ಅದು ಜನ ಆಂದೋಲನ, ಜಲ ಸಾಕ್ಷರತೆ. ಅದಕ್ಕೆ ನಾವು ಬೆಂಬಲವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಗ್ರಾಮದಲ್ಲಿ, ಪಂಚಾಯತ್ ಅಲ್ಲಿ, ಶಾಲೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಳೆ ಕೊಯ್ಲಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೆ. ಈಗ ಮೊನ್ನೆ ಬಂದವರು, ಚಿಕ್ಕಮಗಳೂರಿಂದ ಬಂದವರು ಬೇರೆ ಬೇರೆ ಕಾಲೇಜಿಗೆ, ಆಲೋಚ್ ಕಾಲೇಜಿಗೆ, ಎಕ್ಸೆಂಟ್ ಕಾಲೇಜುಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ. ಯಾಕೆ ಅಲ್ಲಿ 5,000 50,000 ಮಕ್ಕಳೆಲ್ಲ ವಿದ್ಯಾರ್ಜನೆ ಮಾಡುವಾಗ
ಬೋರ್ವೆಲ್ ನೀರಲ್ಲೇ ಬದುಕು ಇರೋದು. ಅಷ್ಟು ಜನಸಂಖ್ಯೆ ಇರುವಾಗ ಬಂದ ನೀರನ್ನು ಉಪಯೋಗ ಮಾಡದಿದ್ರೆ ಬಹಳ ಅತ್ಯಂತ ಡೇಂಜರ್ಸ್ ಅಂತೇಳಿ ಅವರಿಗೆ ನಾವು ಮನವರಿಕೆ ಮಾಡ್ತಾ ಇದ್ದೆ. ಈಗ ಒಪ್ಪಿಕೊಂಡಿದ್ದಾರೆ. ಹಾಗೆ ಬಂದ ಕಂಪನಿಯವರು ಇನ್ಫೋಸಿಸ್ ಅಂತೇಳಿ ಮಂಗಳೂರಿದೆ ನೋಡಿ, ಆ ಇನ್ಫೋಸಿಸ್ ಕಂಪನಿಗೆ ಸಂಪೂರ್ಣ ಮಳೆ ಕೊಯ್ಲನ್ನು ಮಾಡ್ತಾ ಇದ್ರು. ಜಲಸಾಕ್ಷರತೆ ಅಂದ್ರೆ ಆ ಇನ್ಫೋಸಿಸ್ ನ ಕಾಂಪೌಂಡ್ ಇದ್ದ ಎಲ್ಲ ನೀರನ್ನು ಹೊರಗೆ ಹೋಗೋದಾಗಿ ಶೇಖರಣೆ ಮಾಡಿ ಶುದ್ಧೀಕರಣ ಮಾಡಿ ಉಪಯೋಗ ಮಾಡುವಂತ ವ್ಯವಸ್ಥೆ ರೂಪಿಸ್ತಾ ಇದ್ದಾರೆ. ಇದು ಮುಂದಿನ ಜನಾಂಗ. ಹಾಗೆ ನೀವು ಎಲ್ಲ ಮನೆ ಮನೆಗೆ ಒಂದು ನಿಮ್ಮಿಂದಾಗಿ ಇವತ್ತಿನ ಕಾರ್ಯಕ್ರಮದಿಂದಾಗಿ ಪ್ರತಿ ಮನೆಯಲ್ಲಿ ಮಳೆ ನೀರು ಉಪಯೋಗ ಮಾಡುವ ಒಂದು ಮಾನಸಿಕತೆ ಬಂದ್ರೆ ಆಯ್ತು. ಮತ್ತು ಮಳೆ ನೀರು ಶುದ್ಧ ನೀರು, ಅದರ ಬಗ್ಗೆ ಯಾರಿಗೆ ನಾನು ಮನವಿ ಗೊತ್ತಿಲ್ಲ. ಕುಡಿಬಹುದು, ಎಲ್ಲದಕ್ಕೂ ಉಪಯೋಗ ಮಾಡುದು. ಜನ ಮಳೆ ನೀರು ಕುಡಿಬಹುದು, ಪಾತ್ರೆ ತೊಳಿಬಹುದು, ಬಟ್ಟೆ ಬಾಚು ಎಲ್ಲದಕ್ಕೂ ಉಪಯೋಗ ನೀರು ಅತ್ಯಂತ ಶುದ್ಧ ನೀರು ಅಂತ ಹೇಳಿದ್ರೆ ಮೊದಲು ಮನವರಿಕೆ ಆಗಬೇಕು. ಅದಾದ್ರೆ ನಮಗೆ ಎಲ್ಲರಿಗೂ ಪ್ರಯೋಜನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಬಹಳ ವಿವರವಾಗಿ ಹೇಳಿದರು ಈ ಮಳೆ ಕೊಯ್ಲು ಘಟಕದ ಬಗ್ಗೆ, ಎಷ್ಟು ಯೂಸ್ ಆಗುತ್ತೆ, ಮುಂದಿನ ಫ್ಯೂಚರ್ ಹೇಗೆ ಅಂತ. ಸೊ ಮುಂದಿನ ವಿಚಾರ ಹೋಗೋದಾದರೆ ಧರ್ಮಸ್ಥಳದ ಪ್ರವಚನ ಮಂಟಪದಲ್ಲಿ 54ನೇ ವರ್ಷದ ಪುರಾಣ ವಾಚನ ಪ್ರವಚನ ಆರಂಭ. ಸೊ ಬೆಳ್ತಂಗಡಿಯ 54ನೇ ವರ್ಷದ ಪುರಾಣ ಪ್ರವಚನ ಕಾರ್ಯಕ್ರಮ ಜುಲೈ 16ರಿಂದ ಸೆಪ್ಟೆಂಬರ್ 16ರವರೆಗೆ ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆವರೆಗೆ ಧರ್ಮಸ್ಥಳದಲ್ಲಿ ದೇವಸ್ಥಾನದ ಎದುರು ಇರುವ ಪ್ರವಚನ ಮಂಟಪದಲ್ಲಿ ನಡೆಯಲಿದೆ. ಖ್ಯಾತ ವಿದ್ವಾಂಸರು ಹಾಗೂ ಕಲಾವಿದರಿಂದ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿಯ ವಾಚನ ಪ್ರವಚನ ನಡೆಯುತ್ತೆ. ಶನಿವಾರ ಮತ್ತು ಭಾನುವಾರಗಳಲ್ಲಿ ಕವಿ ರತ್ನಾಕರ ವರ್ಣಿಯ ಭರತೇಶ ವೈಭವ, ಮಂಕುತಿಮ್ಮನ ಕಗ್ಗ, ಶ್ರೀ ಯಶೋಧರ ಚರಿತೆ, ತೊರವೆ ರಾಮಾಯಣ, ಮಹಾಭಾರತ, ಸೋಮೇಶ್ವರ ಶತಕ ಮೊದಲಾದ ವಿವಿಧ ಕಾವ್ಯಗಳ ಆಯ್ದ ಭಾಗವನ್ನು ಈ ವಾಚನ ಪ್ರವಚನಕ್ಕೆ ಬಳಸಲಾಗುವುದು. ಜುಲೈ 16 ಮತ್ತು 17ರಂದು ಗಣಪತಿ ಭಟ್ ಪದ್ಮನ ವಾಚಕರಾಗಿಯೂ ಉಜಿರೆ ಅಶೋಕ್ ಭಟ್ ಪ್ರವಚನಕರಾಗಿಯೂ ಭಾಗವಹಿಸುತ್ತಾರೆ. ಜುಲೈ 16ರಂದು ಸಂಜೆ 5 ಗಂಟೆಗೆ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಶಾಂತರಾಮ ಪ್ರಭು ನಿಟ್ಟೂರು ಅವರು ಪುರಾಣ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಧರ್ಮಾಧಿಕಾರಿ ಡಾಕ್ಟರ್ ಚಾಲನೆ ಸಿಕ್ಕಿದೆ. ಜುಲೈ 18ರಿಂದ ಕಾರ್ಯಕ್ರಮ ಮುಂದುವರಿತದೆ. ಜುಲೈ 16 ಮತ್ತು 17ರ ಕಾರ್ಯಕ್ರಮ ಮುಗೀತು. ಈಗ 18ರಿಂದ ಕಾರ್ಯಕ್ರಮ ಮುಂದುವರಿತದೆ. ಸೆಪ್ಟೆಂಬರ್ 16ರವರೆಗೆ ಕಾರ್ಯಕ್ರಮ ನಡೀತದೆ ಧರ್ಮಸ್ಥಳದ ಪ್ರವಚನ ಮಂಟಪದಲ್ಲಿ. 54ನೇ ವರ್ಷದ ಈ ಕಾರ್ಯಕ್ರಮ. ಓಕೆ. ನೆಕ್ಸ್ಟ್ ವಿಚಾರ, ಕೊಯ್ಯೂರು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ನೇಜಿನಾಟಿ ಹಾಡು ಹಾಡಿ ಕುಣಿದು ಬಳಸಿರುವಂತಹ ವಿದ್ಯಾರ್ಥಿಗಳು. ಇದರ ಬಹಳ ಅಂದವಾಗಿರುವಂತಹ ದೃಶ್ಯಾವಳಿ ಇದೆ, ಇದರ ಮೇಲೆ ನೋಡ್ಕೊಂಡು ಬರೋಣ. ಬದುಕಿದವರು 15 ನಿಮಿಷದಿಂದ 20 ನಿಮಿಷ ಅಂತ ಹೇಳಲಿಕ್ಕಿಲ್ಲ. ನೋಡಿ, ಇವರೊಬ್ರು ನಮ್ಮ ಕೃಷಿಕರು, ಇವರು ಆಗ ಬಗ್ಗಿದ್ದಾರೆ, ಇನ್ನೂ ಸಹ ಎದ್ದೇಳಲಿಲ್ಲ. ನೀವು 5 ಸಲ ಇದ್ರಿ. ಬೇಗ 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 ಒಂಜಿ ಸಂದಿ ಇಪ್ಪಡು ಒಂಜಿ ಬಿಡ್ಲೆ ಒಂಜಿ ಅವು ಎಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ಶಾಲೆ ಪಠ್ಯ ಅಷ್ಟೇ ಅಲ್ಲ, ಇಂತಹ ವಿಚಾರಗಳ ಬಗ್ಗೆ ಕೂಡ ಜ್ಞಾನ ಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಪಾಪ ಪುಟ್ಟ ಪುಟ್ಟ ಮಕ್ಕಳು ಎಂಜಾಯ್ ಮಾಡ್ತಾ ಆ ನೇಜಿನಾಟಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ದಾಮೋದರಲ್ಲಿ ಹೋಗ್ಬಿಟ್ಟು ಅವರು ಕೂಡ ಎಂಜಾಯ್ ಮಾಡಿರುವಂತಹ ಸಾಕ್ಷಿ ಕೂಡ ಕಾಣಿಸ್ತಾ ಇದೆ. ಮಕ್ಕಳಾಗಿರ್ಬೋದು, ಹಿರಿಯರು ಎಲ್ಲರೂ ಕೂಡ ಈ ಒಂದು ನೇಜಿನಾಟಿಯಲ್ಲಿ ಎಂಜಾಯ್ ಮಾಡಿರುವಂತಹ ದೃಶ್ಯಾವಳಿ ಇದು. ಮುಂದಿನ ವಿಚಾರಕ್ಕೆ ಹೋಗೋಣ. ಕುವೈಟ್ನಲ್ಲಿ ನಾಟ್ಯ ರಾಣಿ ಶಾಂತಲೆಯ ಹೊಳಪು, ತಂದೆ ನಾಟ್ಯ ನಿರ್ದೇಶಕ ಕಮಲಾಕ್ಷ ಆಚಾರಂತೆ ಸಾಧನೆಯ ಹಾದಿಯಲ್ಲಿ ಮಗಳು. ಇದು ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ವಿಶೇಷ ಒಂದು ಪ್ರಯೋಗ.
ಅಂದರೆ ಬೆಳ್ತಂಗಡಲ್ಲಿ ಹುಟ್ಟಿ ಬೆಳೆದಿರುವಂಥವರು ನೆಕ್ಸ್ಟ್ ಬೇರೆ ಕಡೆ ಪರವೂರಲ್ಲಿ ಹೋಗಿ ಸಾಧನೆ ಮಾಡಿರುವಂತಹ ಪರಿಚಯ ಮಾಡುವಂಥ ವಿಶೇಷ ಪ್ರಯೋಗ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕಳೆದ 4-5 ವಾರಗಳಿಂದ ವಿಶೇಷವಾಗಿ ಆ ಒಂದು ವರದಿ ಬರ್ತಾ ಇದೆ. ಅದು ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರ ಯಾವುದೇ ಆಗಿರ್ಬೋದು, ಎಲ್ಲೇ ಒಂದು ಸಾಧನೆ ಮಾಡಿದ್ರು ಕೂಡ ಅವರನ್ನ ಗುರುತಿಸಿಕೊಂಡು ಅವರ ಬಗ್ಗೆ ಒಂದು ಪ್ರೊಫೈಲ್ ರೆಡಿ ಮಾಡಿ ಆ ಒಂದು ಪರವೂರ ಸಾಧಕರು ಅಂತ ಒಂದು ವಿಶೇಷ ಅಂಕಣದ ಮೂಲಕ ನಾವು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಅವರ ಸಂಪೂರ್ಣ ವಿವರವನ್ನು ಕೊಡುವಂತಹ ವಿಶೇಷ ಒಂದು ಪ್ರಯತ್ನ. ಈಗ ತುಂಬ ಜನ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ. ಅಂದರೆ ಅನೇಕ ಮಂದಿಗೆ ಅವರು ಎಲ್ಲಿಯವರು, ಹುಟ್ಟಿ ಬೆಳೆದವರು ಎಲ್ಲಿ, ಹೊರಗಡೆ ಹೋಗಿ ಏನು ಮಾಡ್ತಾರೆ ಅಂತ ಯಾವುದು ಕೂಡ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವು ವಿಶೇಷವಾಗಿ ಈ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಈ ಪರವೂರಿನ ಸಾಧಕರ, ಪರವೂರಲ್ಲಿರುವಂತಹ ಬೆಳ್ತಂಗಡಿಯ ಸಾಧಕರು ಅಂತ ವಿಶೇಷ ಕಾಲಮನ್ನು ಹಾಕಿ ಆ ಒಂದು ವರದಿಯನ್ನು ಮಾಡ್ತಾ ಇದ್ದೀವಿ. ಈ ವಾರ ಈ ಒಂದು ಕುವೈಟ್ನಲ್ಲಿ ನಾಟ್ಯ ರಾಣಿ ಶಾಂತಲೆಯ ಹೊಳಪು ಅಂತ ವಿಶೇಷವಾಗಿ ವರದಿಯನ್ನು ನಾವು ಪ್ರಕಟವನ್ನು ಮಾಡಿದ್ದೀವಿ. ಮುಂದಿನ ವಿಚಾರಕ್ಕೆ ಹೋಗೋದಾದರೆ ರಾಷ್ಟ್ರೀಯ ಲೋಕ ಅದಾಲತ್ 1229ರಲ್ಲಿ 1014 ಪ್ರಕರಣ ಇತ್ಯರ್ಥ, ಫಲಾನುಭವಿಗಳಿಗೆ 3.11 ಕೋಟಿ ರು ಪರಿಹಾರ ವಿತರಣೆಗೆ ಆದೇಶ. ಇದೀಗ ಲೋಕ ಅದಾಲತ್ ಅನ್ನೋ ಬಗ್ಗೆ ಒಂದು ವಿವರಣೆ ಕೊಡೋದಾದ್ರೆ, ಕೋರ್ಟಲ್ಲಿ ದಾಖಲಾಗಿರುವಂಥದ್ದು ಮತ್ತು ದಾಖಲಾಗದೇ ಇರುವಂಥ ಪ್ರಕರಣಗಳನ್ನು ರಾಜ್ಯ ಸಂಧಾನದಲ್ಲಿ ಇತ್ಯರ್ಥಪಡಿಸಿಕೊಳ್ಳುವಂಥದ್ದು. ಇದರಲ್ಲಿ ಬಹಳಷ್ಟು ಕಕ್ಷಿದಾರರಿಗೆ ನ್ಯಾಯ ಸಿಗ್ತದೆ. ಯಾಕಂತ ಹೇಳಿದ್ರೆ ವಿಳಂಬ ನ್ಯಾಯ ಸಿಗುವುದು ಅನ್ನುವುದೇ ಭಾರತದಲ್ಲಿರುವಂಥ ದೊಡ್ಡ ಕೂಗು. ನಮ್ಮ ನ್ಯಾಯಾಲಯದ ವ್ಯವಹಾರಗಳು, ವಿಚಾರಣೆಗಳು ಬಹಳಷ್ಟು ಸುದೀರ್ಘವಾಗಿ ನಡೀತದೆ. ನ್ಯಾಯ ಸಿಕ್ಕಿದ್ರೂ ಕೂಡ ಅದು ತಡ ಆಗ್ತದೆ. ಆದರೆ ಯಾವುದೋ ಕಾರಣಕ್ಕೆ ಅದನ್ನು ನಾವು ರಾಜ್ಯದಲ್ಲಿ ಮುಗಿಸಬೇಕು ಅಂತ ಇದ್ದರೆ ರಾಷ್ಟ್ರೀಯ ಲೋಕ ಅದಾಲತ್ನ ಮುಖಾಂತರ ರಾಜ್ಯಾದ್ಯಂತ ಸಾವಿರಾರು ಪ್ರಕರಣ, ಲಕ್ಷಾಂತರ ಪ್ರಕರಣಗಳು ಈಗಾಗಲೇ ಮುಕ್ತಾಯ ಆಗಿದೆ. ಮೊನ್ನೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಜುಲೈ 12ರಂದು ನಡೆದಿದೆ. ಒಟ್ಟು 1229 ಪ್ರಕರಣದಲ್ಲಿ 1014 ಪ್ರಕರಣ ಈಗಾಗಲೇ ಇತ್ಯರ್ಥ ಆಗಿದೆ. 3.11 ಕೋಟಿ ರು ಪರಿಹಾರ ವಿತರಣೆಗೆ ಆದೇಶ ಆಗಿದೆ. ಈ ಅದಾಲತ್ ಮುಂದುವರಿತದೆ. ಇದರ ಬಗ್ಗೆ ನ್ಯಾಯಾಧೀಶರು ಪತ್ರಿಕಾಗೋಷ್ಠಿಯನ್ನು ಕರೆದು ಜನರಿಗೆ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಕೇಸ್ ಇರುವವರು ಅಥವಾ ಇನ್ನು ಕೇಸ್ ಆಗಬಹುದಾದಂಥ ತ್ಯಾಜ್ಯ ಪೂರ್ವವಾದಂಥದ್ದು ಯಾವುದಾದ್ರು ಇದ್ದರೆ ಅದನ್ನು ವ್ಯಾಜ್ಯಪೂರ್ವವಾಗಿರುವಂಥದ್ದನ್ನು ಮಾಡ್ಬೋದು ಅಂತೇಳಿ ಅದಕ್ಕೆ ಒಂದು ಅವಕಾಶ ಇದೆ. ಓಕೆ, ರಾಘವ್ ಶರ್ಮಾ ಹಾಗೂ ಸಂತೋಷ್ ಶಾಂತಿನಗರ ಬಹಳಷ್ಟು ವಿಷಯದ ಬಗ್ಗೆ ಇವತ್ತು ಮಾತನಾಡಿದ್ವಿ. ಒಳ್ಳೆಯ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಅನ್ಕೋತೀವಿ. ಸೊ ಮುಂದಿನ ವಾರ ಮತ್ತಷ್ಟು ಮಾಹಿತಿ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.